ಇವತ್ತು ನಮ್ಮ ಕುಡ್ಲ ವಾಹಿನಿಯ ಎಲ್ಲಾ ವೀಕ್ಷಕರನ್ನ ಒಂದು ಹೊಸ ಲೋಕಕ್ಕೆ ಆಧ್ಯಾತ್ಮ ಅನ್ನುವಂತಹ ಒಂದು ವಿಚಾರ ಏನಿದೆ ಆ ಆಧ್ಯಾತ್ಮದ ಜಗತ್ತಿಗೆ ನಾನು ಕರೆದುಕೊಂಡು ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇರುವಂತದ್ದು. ಸ್ಮಶಾನವಾಸಿಯಾಗಿರುವಂತಹ ಶಿವನನ್ನ ಅತ್ಯಂತ ಕಠೋರವಾಗಿ ಜೊತೆಗೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಜೊತೆಗೆ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಬಿಟ್ಟು ಒಂದು ಸ್ವಚ್ಛ ಮನಸ್ಸಿನಿಂದ ಶಿವನನ್ನ ಆರಾಧನೆ ಮಾಡುವಂತಹ ಒಂದು ಪಂಥ ಇದೆ, ಒಂದು ಆಚರಣೆ ಇದೆ, ಒಂದು ಸಾಧು ಸಂತರ ಪಂಗಡವೇ ಇದೆ. ಅವರಿಗೆ ನಾಗ ಸಾಧುಗಳು ಅನ್ನುವಂತಹ ಹೆಸರನ್ನ ನಾವು ಕರಿತೀವಿ, ಆ ಹೆಸರಿಂದ ಅವರನ್ನ ಕರಿತೀವಿ. ಈ ನಾಗ ಸಾಧು ಅಂತ ಬಂದಾಗ ನಾವು ಕೇಳಿದ್ದೇವೆ, ಭಾರತದಲ್ಲಿ ಅನೇಕ ಉತ್ತರ ಭಾರತಕ್ಕೆ ಹೋದಾಗ ನಾವು ಹಲವು ನಾಗ ಸಾಧುಗಳನ್ನ ನೋಡ್ತೇವೆ. ಆದರೆ ಇನ್ನೂ ಕೂಡ ಅವರ ಆಚರಣೆಗಳು, ಅವರ ಜೀವನ ಕ್ರಮಗಳು ಅತ್ಯಂತ ಕಠೋರವಾಗಿರುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅವರ ಅತ್ಯಂತ ಕಠೋರವಾಗಿರುವಂತಹ ಕಠಿಣ ವೃತ್ತಗಳು ಜೊತೆಗೆ ಅವರ ಜೀವನ ಕ್ರಮ ಅಂತ ಬಂದಾಗ ಅದು ಮುಳ್ಳಿನ ಮೇಲಿನ ನಡಿಗೆ ಅನ್ನುವಂತಹ ಮಾತುಗಳು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ತುಳುನಾಡಿನ ಏಕೈಕ ನಾಗ ಸಾಧು, ನಮ್ಮೆಲ್ಲರ ಹೆಮ್ಮೆಯೂ ಕೂಡ ಹೌದು, ನಮ್ಮ ಜೊತೆ ಇದ್ದಾರೆ ತಪೋನಿಧಿ ಶ್ರೀ ಬಾಬಾ ವಿಠಲ್ಗಿರಿ ಮಹಾರಾಜ್ಜಿ ನಮ್ಮ ಜೊತೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಸ್ವಾಮೀಜಿ. ಓಂ ನಮೋ ನಾರಾಯಣ. ನಮಸ್ತೆ ಸ್ವಾಮೀಜಿ. ಓಂ ನಮೋ ನಾರಾಯಣ. ನಮ್ಮ ಭಾಗ್ಯವೂ ಕೂಡ ಹೌದು, ತುಳುನಾಡಿನ ಏಕೈಕ ನಾಗ ಸಾಧು ಬಾಬಾ ವಿಠಲ್ಗಿರಿ ಮಹಾರಾಜ್ಜಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ನಾವು ಈ ನಾಗ ಸಾಧುಗಳ ಒಂದು ಜೀವನ ಕ್ರಮ ಏನಿದೆ, ಅವರ ವೃತ್ತಾಚರಣೆ ಏನಿದೆ, ಈ ಎಲ್ಲ ವಿಚಾರದ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರವಾಗಿರುವಂತಹ ಮಾಹಿತಿಯನ್ನು ನೀಡಬೇಕು. ಅದಕ್ಕಿಂತಲೂ ಕೂಡ ಮಿಗಿಲಾಗಿ ನಮ್ಮ ತುಳುನಾಡಿನ ಏಕೈಕ ನಾಗ ಸಾಧು ವಿಠಲ್ಗಿರಿ ಮಹಾರಾಜ್ಜಿ ಅಂತ ಬಂದಾಗ, ವಿಠಲ್ಗಿರಿ ಮಹಾರಾಜ್ ನಮ್ಮ ತುಳುನಾಡ್ದಾರೆ, ನಮ್ಮ ತುಳುನಾಡೆ ಪುಟ್ಟದು ಬಳತಿನಾರ್, ನಮ್ಮ ಕೈತಲ್ದ ಬಂಟ್ವಾಳಡ್ ಪುಟ್ಟದು ಬಳತಿನಾರ್ ನಮ್ಮ ವಿಠಲ್ಗಿರಿ ಮಹಾರಾಜ್. ವಿಠಲ್ ಪೂಜಾರಿ ಆದಿತ್ತಿನಂಚಿನ ವಿಠಲ್ಗಿರಿ ಮಹಾರಾಜ್ ಇತ್ತ ನಮ್ಮೆದುರು ಬರಿಮಲ್ಲ ಕಠಿಣ ವೃತನ ಆಚರಣೆ ಮಂತದ್ದು ಪುಣ್ಯದ ಒಂಜಿ ವಿಚಾರ ಪನ್ನಗ ನಾಗ ಸಾಧು ಆಪಿನಂಚಿನ ವಿಚಾರ ಅತಿ ಎಲ್ಲಿಯ ಮಟ್ಟದ ವಿಚಾರ ಅಥವಾ ಬರಿಮಲ್ಲ ಮಟ್ಟದ ವಿಚಾರ ನಾಗ ಸಾಧುವಾದ ನಮ್ಮ ಎದುರುಗುಲ್ಲೇರೆ ಅಂಚ ಸುರುಕಾದ ನಮ್ಮ ತುಳುನಾಡದ ಮಾತಾ ಜನಕುಲು ಅಂಚನೆ ಮಾತೆರ್ನ ಪರವಾದ ಕುಡರ ಮೋಕೇಡ್ ಸ್ವಾಮೀಜಿನ ಎಂಕುಲು ಎದ್ಕೊನೊಂದುಲ್ಲ. ಓಂ ನಮೋ ನಾರಾಯಣ. ಎಂಚೊಲ್ಲರ್ ಸ್ವಾಮೀಜಿ ಹುಷಾರುಳ್ಳೆ ಆನಂದ್ ಮಂಗಲ್ ದೇವರ ದಯಟ್ಟು ಪರಿಪೂರ್ಣವಾದ ಹುಷಾರುಳ್ಳೆ. ಓಕೆ ಎಂಕುಲ ಮೋಕೇಡ್ ಮಾತೆರ್ನ ಹಾರೈಕೆಡ್ ಹುಷಾರುಳ್ಳೆ. ಸ್ವಾಮೀಜಿ ವಿಠಲ್ಗಿರಿ ಮಹಾರಾಜ್ ತಪೋನಿಧಿ ಬಾಬಾ ಶ್ರೀ ವಿಠಲ್ಗಿರಿ ಮಹಾರಾಜ್ಜಿ ಅಂಚನೆ ದುಂಬುಗು ಪೋಣಗ ವಿಠಲ್ ಪೂಜಾರ್ಲು ಶ್ರೀ ಬಾಬಾ ವಿಠಲ್ಗಿರಿ ಮಹಾರಾಜ್ಜಿ ಆವೋಡು ಪನ್ನಗ ಈ ನಾಗ ಸಾಧು ಆವೋಡು ಪನ್ನಗ ಈ ದೀಕ್ಷೆ ದೆತ್ತೊಂದು ಪನ್ನಗ ಅವು ಎಲ್ಲಿಯ ವಿಚಾರದಾರತ್ ಬರಿಮಲ್ಲ ಕಠಿಣ ಪರಿಶ್ರಮ ಬೋರ್ಡು ಆ ಪರಿಶ್ರಮ ಇತ್ತಂಡು ಸ್ವಚ್ಛ ಮನಸ್ಸು ಇರಡೆ ಎತ್ತಂಡು ಐಕೀರಿತ ನಾಗ ಸಾಧು ದೀಕ್ಷೆ ದೆತ್ತೊಂದಾರ ಒಂದು ಇಡೀ ನಮ್ಮ ತುಳುನಾಡಿಗೆ ಪೆರ್ಮೆ ಕನ್ಪುನಂಚಿನ ವಿಚಾರ. ಸುರುಕಾದಿ ಅನ್ಕೆಯನ್ನು ಈ ಒಂಜಿ ವಿಠಲ್ ಪೂಜಾರ್ಲೆಡ್ದು ವಿಠಲ್ಗಿರಿ ಮಹಾರಾಜ್ಜಿ ಈ ನಾಗ ಸಾಧು ಆಪಿನಂಡೆ ಮುಟ್ಟದ ಇರ್ನ ಪಯಣ ಎಂಚೆತ್ತನು ಸ್ವಾಮೀಜಿ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸತತಂ ನಮಾಮಿ. ನಮ್ಮ ಪೂರ್ವಜನ್ಮದ ಕರ್ಮಾನುಸಾರ ನಮಗೆ ದೇಹಧಾರಣೆ ಬರ್ಪುನು ಅಂಚ ಪೂರ್ವಜನ್ಮಡು ಓವಂಡಲ ಎಡ್ಡ ಕೆಲಸ ಮಲ್ತಂಡ ನಂಗೆ ಮನುಷ್ಯನ ದೇಹಧಾರಣೆ ತಿಕ್ಕನು ಶ್ರೇಷ್ಠವಾಯಿನಂಚಿನ ಜನ್ಮ ಮನುಷ್ಯ ಜನ್ಮ ಅಂತ ಪನ್ಪನ ಬರ್ಪುಂಡು. ಆ ಮನುಷ್ಯ ಜನ್ಮಡ್ಲ ಶ್ರೇಷ್ಠ ಜನ್ಮ ಬಂಡ ಸಂಸಾರ ಬಂಡ ಶ್ರೇಷ್ಠನೇ ಅಂಡ ಸನ್ಯಾಸ ಐರ್ದುಲ ಶ್ರೇಷ್ಠ ಅಂಚ ಮಾತೆರ್ದುಲ ದುಂಬೆಂಚಿನ ಬಂಡ ಭಗವಂತನ ಆ ನಟರಾಜನ ಅನುಗ್ರಹ ಆದುಪಡು ಆಯ ಸ್ವೀಕಾರ ಮಲ್ಪುಂಡು ನಮ್ಮನ್ನು ಬೊಕ್ಕ ನಮ್ಮ ತುಳುನಾಡದ ಒಂಜಿ ಪರಿಸರಡೆಯನ್ನು ಪುಟ್ಟಿದ್ದು ಮಲ್ಲಾಯನೆಟಾತ್ರ ಈ ಕರಾವಳಿ ಬಾಗಡು ಹಿಂದುತ್ವ ಹಿಂದೂ ಧರ್ಮದ ಬಗ್ಗೆ ಶ್ರದ್ಧೆ ಭಕ್ತಿ ಅವೇನೆ ಪತ್ತೊಂದು ಎಲ್ಲಿಡ್ದು ಮಲ್ಲಮುಟ್ಟ ಬಲತೊಂದು ಅವೇ ಒಂಜಿ ಸಂಸ್ಕಾರಡು ಬಲತಿನ ಆವಡ್ದಾರ ಒಂಜಿ ಸಂಸಾರ ಮಾತೆರ್ಲ ಮಲ್ಪೇರು ಅಂಡ ನಮ್ಮ ಒಂಜಿ ಧಾರ್ಮಿಕ ವ್ಯಕ್ತಿ ಅದು ನಮ್ಮ ಒಂಜಿ ಆ ಒಂಜಿ ಧರ್ಮದ ಸೇವೆಯನ್ನು ಮಲ್ಪಡು ಮನ್ಪಿನಂಚಿನ ಒಂಜಿ ಎಡ್ಡೆ ಮನಸ್ಸುದಿದ್ದು ಆ ಭಗವಂತನ ಅನುಗ್ರಹ ಆಂಡು ಸ್ವೀಕಾರ ಮಲ್ತೇರು ಮಾತೆರ್ಲ ಸಾಧ್ಯಜ್ಜಿ ಅಂಡ ಆ ಭಗವಂತ ಎಂಕೊಂಜಿ ಅವಕಾಶ ಕೊರಿಯರು ದಾದನ ಎನ್ನ ಪೂರ್ವಜನ್ಮದ ಪುಣ್ಯ ಏನನ್ನು ಈ ರೀತಿ ಎನ್ನ ಈ ಧರ್ಮ ಜೀವನ ಏನನ್ನು ದುಂಬುಕೊನ ಒಂದುಂಡು ನೆಕ್ ಮಾತ ಕಾರಣ ಭಗವಂತೆ ಯಾನ ಪನ್ಪುನ ಶೂನ್ಯ ಎನ್ನ ದಾಲಜ್ಜಿ ಅನ್ನ ಭಗವಂತನ ಕರುಣಾ ಕಟಾಕ್ಷ ಎನ್ನ ಮಿತ್ತ ಆಯನಿದ್ದಾತ್ರ ಭಗವಂತೆ ಎನ್ನ ಜೀವನನು ಈ ಧಾರ್ಮಿಕ ಒಂಜಿ ಕ್ಷೇತ್ರಡು ಶಿವನ ಒಂಜಿ ಪರಂಪರೆಡು ಅತ್ಯಂತ ಪ್ರೀತಿಪೂರ್ವಕವಾದ ಜೀವನನು ನಡಪ ಒಂದು ಕೊರೊಂದು ಕೊನೊಂದುಲ್ಲೇರು
ನೆಟ್ಟು ಭಗವಂತನ ಇಚ್ಛೆ ಹೊರತು ಎನ್ನ ಪನ್ಪಿನ ದಾಲಜ್ಜಿ ನೆಟ್ಟು ಅಂಚ ಪೂರೆಕ್ಲ ಕಾರಣ ಆಯೆ ಪೂರ್ವ ಜನ್ಮದ ಒಂಜಿ ಪುಣ್ಯದ ಕರ್ಮ ಏನನ್ನು ಈ ಜನ್ಮಡು ಇತ್ತ ಈ ಶಿವನ ನಾಗಸಾಧುನ ಒಂಜಿ ದೀಕ್ಷೆಯನ್ನು ದೆತೊನ್ಪಾದು ಭಗವಂತನ ಒಂಜಿ ಕಾರ್ಯಕ್ಷೇತ್ರಗೆ ಏನನ್ನು ಸಮರ್ಪಣೆ ಮಲ್ಪಾದೇರು ಇಂದು ಪೂರ ಭಗವಂತನ ಇಚ್ಛೆ ಹೊರತು ಎನ್ನ ಪನ್ಪಿನ ದಾಲಜ್ಜಿ ಎನ್ನ ಪನ್ಪಿನ ನಾನು ಶಿವಾಗ ಅರ್ಪಣೆ ಮಾಡ್ತದೆ ಆಯ್ದು ಬಕ್ಕ ಯಾನು ಎನ್ನ ಪನ್ಪಿನ ಯೋಚನೆ ಮಲ್ಪನ ಕಾರ್ಯಭರ ಭಗವಂತ ಗಿತ್ತಿನ ಶಿವಾಗ ಅದು ಯಾನು ಹೂ ಇತ್ತನಲ್ಲ ನಿಮಿತ್ತ ಮಾತ್ರ ಆ ಭಗವಂತ ನಡಪವನ್ ಪೂಪೆ ರತನ್ ಆತೆ ಏನ್ ಪನ್ಪಿನ ಪರಶುರಾಮ ದೇವರನ ಪುಣ್ಯದ ಮಣ್ಣು ಈ ಪುಣ್ಯದ ಮಣ್ಣಡು ಪುಟ್ಟದ ಬಳತಿನಂಚಿನಾರು ವಿಠಲ್ಗಿರಿ ಮಹಾರಾಜ್ಜಿ ನಾಗ ಸಾಧುವಾದ ನಮ್ಮ ದುಂಬುಗು ಈ ಒಂಜಿ ಬರೀ ಪೊರ್ಲುದ ಕಾರ್ಯದಾದೊಂಡು ನಮ್ಮ ರಾಜ್ಯಾದ್ಯಂತ ಪಸರಾಮ ಅನ್ಪೋಡು ಮುಂದಕ್ಕೆ ನಾನು ಕೆಲವು ಪ್ರಶ್ನೆಗಳನ್ನ ಜೊತೆಗೆ ನಮ್ಮಲ್ಲಿರುವಂತಹ ಕೆಲವು ಗೊಂದಲಗಳನ್ನ ನಾನು ಸ್ವಾಮೀಜಿಯವರ ಜೊತೆ ನಾನು ಕೇಳಬೇಕಂತ ಇದ್ದೇವೆ. ಮೊದಲದಾಗಿ ಸ್ವಾಮೀಜಿ ನಾನು ಕೇಳುವಂಥದ್ದು ನೇರವಾಗಿ ವಿಠಲ್ ಪೂಜಾರಿ ಅವರು ವಿಠಲ್ಗಿರಿ ಮಹಾರಾಜ್ ಸಿ ನಾಗ ಸಾಧು ಯಾತಕ್ಕೋಸ್ಕರ ನಾಗ ಸಾಧು ಆದ್ರಿ ಏನ್ ಕತೆ ಅನ್ನುವಂತ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಇದು ನೇರವಾಗಿ ಜನರು ಕೇಳುವಂಥದ್ದು ನಾವು ಕೇಳಿದ್ದೇವೆ. ಹಿಂದೆ ಸೋಷಿಯಲ್ ಮೀಡಿಯಾ ತುಳುನಾಡಿನ ಏಕೈಕ ನಾಗ ಸಾಧು ತಾವು ಅಂತ ಬಂದಾಗ ವಿಠಲ್ ಪೂಜಾರಿ ಅವರನ್ನು ನೋಡಿದ್ವಿ. ವಿಠಲ್ ಪೂಜಾರಿ ನಾಗ ಸಾಧು ಆದ್ರು ಅನ್ನುವಂಥದ್ದು 2 ವರ್ಷಗಳ ಹಿಂದೆ ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದಾಗ ಈ ಒಂದು ವಿಚಾರ ಚರ್ಚೆಗೆ ಗ್ರಾಸವಾಗಿತ್ತು. ವಿಠಲ್ ಪೂಜಾರರು ಏಕಾಏಕಿಯಾಗಿ ನಾಗಸಾಧು ಆದ್ರು, ಯಾಕೆ ನಾಗಸಾಧು ಆದ್ರು ಅನ್ನುವಂಥ ವಿಚಾರ ಏನ್ ಹೇಳ್ತೀರಾ ಸ್ವಾಮಿ? ಅದೇ ಪ್ರಥಮವಾಗಿ ನಾನು ಮುಂಚೆನೆ ತಿಳಿಸಿದಂತೆ ಎಲ್ಲದಕ್ಕೂ ಭಗವಂತನ ಅನುಗ್ರಹ ಪ್ರಥಮವಾಗಿರುತ್ತದೆ. ಭಗವಂತ ಸ್ವೀಕರಿಸಿದ್ದನ್ನೇ ಅದು ವಿಷಯ ಬೇರೆ, ಆಧ್ಯಾತ್ಮಿಕ ಪ್ರಶ್ನೆಗೆ ಅದು ಉತ್ತರ. ಅದೇ ಎರಡನೇದಾಗಿ ನಾವು ಧರ್ಮದ ಸೇವೆ ಮಾಡಬೇಕು, ಧರ್ಮದ ಒಂದು ಪಥವನ್ನು ಬಲಿಷ್ಠ ಮಾಡಬೇಕು. ಓಕೆ, ಹಿಂದೂ ಧರ್ಮದ ಒಂದು ಏನು ತಿರುಳಿದೆ, ಪರೋಪಕಾರಂ ಇದಂ ನಿಮಿತ್ತಂ ಶರೀರಂ. ಇನ್ನೊಂದು ಕಡೆ ಅಹಿಂಸೋ ಪರಮೋ ಧರ್ಮ. ನಮ್ಮ ಧರ್ಮ ಯಾರಿಗಾದರೂ 10 ಜನಕ್ಕೆ ಕರೆದು ಊಟ ಹಾಕಿದರೆ ನಿಮಗೆ ಸ್ವರ್ಗ ಸಿಗ್ತದೆ ಅಂತ ನಾವು ಕಲಿಸುವವರು, ಯಾರಿಗಾದರೂ ಹೋಗಿ ಬಾಂಬ್ ಹಾಕಿದರೆ ನಮಗೆ ಸ್ವರ್ಗ ಸಿಗ್ತದೆ ಅಂತ ನಾವು ಕಲಿಸುವುದಿಲ್ಲ. ಒಬ್ಬರಿಗೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಪಶ್ಯಂತು. ಈ ಥರ ಈ ಎಲ್ಲ ಒಂದು ಜಗತ್ತಿನ ವಿಶ್ವ ಶಾಂತಿಯನ್ನು ಬಯಸುವಂತಹ ಧರ್ಮ ನಮ್ಮ ಸನಾತನ ಹಿಂದೂ ಧರ್ಮ. ಇಂಥ ಧರ್ಮ ಉಳಿದರೆ ಮಾನವ ಕುಲ ಉಳಿಯುತ್ತದೆ. ಈ ದೃಷ್ಟಿಯಿಂದ ಎಲ್ಲರನ್ನು ಸಮಾನವಾಗಿ ತಗೊಂಡು ಹಿಂದೂ ಧರ್ಮದ ಸೇವಕನಾಗಬೇಕು, ಆ ಧರ್ಮವನ್ನು ಪ್ರಚಾರ ಮಾಡಬೇಕು. ಅದರಲ್ಲಿರುವಂಥ ಒಳ್ಳೆಯ ತಿರುಳನ್ನು ಸಂದೇಶವನ್ನು ಜಗತ್ತಿಗೆ ಕೊಟ್ಟು ಲೋಕ ಕಲ್ಯಾಣದ ಕೆಲಸ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಈಗ ನಾನು ನಾಗಸಾಧು ದೀಕ್ಷೆ ತಗೊಂಡಿದ್ದೇನೆ. ಕಠಿಣವಾದದ್ದು ಯಾಕೆಂತ ಹೇಳಿದರೆ ಎಲ್ಲದರಲ್ಲೂ ಸಮರ್ಥವಾಗಿ ಎದುರಿಸಬೇಕಂತ ಒಂದು ದೃಷ್ಟಿಯಿಂದ ಶಸ್ತ್ರ ಮತ್ತು ಶಾಸ್ತ್ರ ಎರಡನ್ನೂ ನಾವು ಕಲಿಸ್ತಾರೆ, ನಮಗೆ ಅಖಾಡದಲ್ಲಿ ಕಲಿಸ್ತಾರೆ. ಧರ್ಮವನ್ನು ನಾವು ಪಾಲನೆ ಮಾಡಲಿಕ್ಕೆ ಕಲಿಸ್ತಾರೆ, ಅದರ ಜೊತೆಗೆ ಅದನ್ನು ರಕ್ಷಣೆ ಯಾವ ರೀತಿ ಮಾಡಬೇಕು ಅದನ್ನು ಸಹ ಕಲಿಸ್ತಾರೆ. ಯಾಕಂದರೆ ಒಂದೇ ಕೈಯಿಂದ ತಾಳಿ ಬಜಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಧರ್ಮ ರಕ್ಷಣೆ ಸಹ ಹೇಗೆ ಮಾಡಬೇಕು ಎನ್ನುವಂಥ ಶಸ್ತ್ರವಿದ್ಯೆಯನ್ನು ಸಹ ನಮ್ಮ ಅಖಾಡದಲ್ಲಿ ಕಲಿಸ್ತಾರೆ. ಓಕೆ, ವಿಠಲ್ ಪೂಜಾರಿ ಅವರಿಗೆ ಸಾಧು ಆಗಬೇಕು, ನಾಗ ಸಾಧು ಆಗಬೇಕು ಅನ್ನೋದು ಯಾವಾಗ ಮನಸ್ಸಿಗೆ ಬಂತು ತಮಗೆ ನೆನಪಿದ್ಯಾ? ಯಾಕೆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಬಹುಶಃ ಒಬ್ಬ ವ್ಯಕ್ತಿ ಬದಲಾಗ್ತಾನೆ ಅಂತ ಬಂದಾಗ, ಅಂದ್ರೆ ತಾವು ತೆಗೆದುಕೊಂಡ್ರೆ ನಾಗ ದೀಕ್ಷೆ ಅಂದ್ರೆ ಸಡನ್ ಆಗಿ ಯಾವಾಗಾದ್ರೂ ಆಯ್ತು ಅಂದ್ರೆ ನಾನು ನಾಗ ಸಾಧು ಆಗ್ಲೇಬೇಕು ಮಾಡಿದ್ರಿ ಅಟ್ ಎ ಟೈಮ್? ಅಂದ್ರೆ ನಾವೆಲ್ಲ ಶತ ಪ್ರಯತ್ನಗಳನ್ನು ಮಾಡಿ ಧರ್ಮವನ್ನು ಉಳಿಸುವಂತ ಪರಿಸ್ಥಿತಿಯನ್ನು ನಾವು ಕಣ್ಣಾರೆ ನೋಡಿ ಊರಿನಲ್ಲಿ ಸುತ್ತಮುತ್ತ ಪರಿಸರನಲ್ಲಿ ಆಗುತ್ತಿರುವ ಅನ್ಯಾಯಗಳನ್ನು ಅನಾಚಾರಗಳನ್ನು ಕಂಡು ನಾವು ನನ್ನ ಮನಸ್ಸು ಸುಮ್ಮನೆ ಕೂತ್ಕೊಳ್ಬೇಕು ಅಂತ ಆಗಿಲ್ಲ, ಏನಾದರೂ ಮಾಡಬೇಕು. ಇದಕ್ಕೋಸ್ಕರ ಒಳ್ಳೆಯತನವನ್ನು ಉಳಿಸಬೇಕು, ಒಳ್ಳೆಯವರಿಗೆ ಒಂದು ದಾರಿ ಮಾಡಿಕೊಡ್ಬೇಕು, ಒಳ್ಳೆಯವರಿಗೆ ಇನ್ನಷ್ಟು ಒಳ್ಳೆಯದು ಮಾಡಬೇಕು, ಕೆಟ್ಟವರಿಗೆ ಶಿಕ್ಷೆ ಆಗಬೇಕು, ಒಳ್ಳೆಯವರಿಗೆ ಶಿಷ್ಟ ರಕ್ಷಣೆ ಮತ್ತು ದುಷ್ಟ ಶಿಕ್ಷಣ. ಇದೇ ನನ್ನ ಮನಸ್ಸಿನ ಧ್ಯೇಯ ಆಗಿತ್ತು, ಈಗಲೂ ಅದೇ. ಅದಕ್ಕೋಸ್ಕರ ಧರ್ಮವನ್ನು ಉಳಿಸಬೇಕಾದರೆ ಧರ್ಮ ಹಿಂಸಾ ತಥವೇಶ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಧರ್ಮವನ್ನು ಹೇಗೆ ಅಹಿಂಸೋ ಪರಮ ಧರ್ಮ, ಅದನ್ನು ರಕ್ಷಣೆ ಮಾಡಬೇಕಾದ್ರೆ ನಾವು ಹಿಂಸೆ ಸಹ ಮಾಡಬೇಕಾಗತ್ತೆ. ಹಾಗೆ ಧರ್ಮವನ್ನು ಉಳಿಸುವಂಥ ದೃಷ್ಟಿಯಲ್ಲಿ ಪ್ರಥಮವಾಗಿ ಅದರಲ್ಲಿ ಕಠಿಣವಾಗಿದ್ದು ನಾಗಸಾಧು ದೀಕ್ಷೆ. ಇದು ಎಲ್ಲ ದೀಕ್ಷೆಗಳಿಗೆ ಅದನ್ನು ನಾವು ಪಾಸ್ ಮಾಡಿ ಬರುವುದು. ಅದಕ್ಕೆ ಕಠಿಣವಾಗಿ ಅತ್ಯಂತ ಕಠೋರವಾಗಿ ನಮ್ಮ ತನವನ್ನು ಬಿಟ್ಟು ಭಗವಂತನಿಗೆ ಅರ್ಪಣೆ ಮಾಡ್ತೇವೆ ನಾವು. ಅದರ ನಂತರ ಧರ್ಮ ರಕ್ಷಣೆ ಒಂದೇ, ನಾವು ಧರ್ಮದ ಸೈನಿಕರಾಗಿರ್ತೇವೆ, ನಾವು ಅದರಲ್ಲಿ ರಾಜು ಮಾಡುವುದಿಲ್ಲ ನಾವು. ಅದಕ್ಕೋಸ್ಕರ ಅತ್ಯಂತ ಕಠೋರವಾಗಿ ಧರ್ಮ ಪರವಾಗಿರಬೇಕು. ಸಾಯುವುದು ಮೃತ್ಯು ಅಂತ ಹೇಳುವುದು ಅದು ಯಾವಾಗಲೂ ಒಂದು ದಿವಸ ಬರುತ್ತೆ ಮನುಷ್ಯನ ಜೀವನದಲ್ಲಿ, ಅದೊಂದು ಅವಸ್ಥೆ. ಮೃತ್ಯುಗೆ ಹೆದರಿ ನಾವು ಬದುಕಬಾರದು. ಧರ್ಮದ ಕೆಲಸ ಏನುಂಟು ಅದನ್ನು ಮಾಡಬೇಕಾದ್ರೆ ಮೃತ್ಯುವನ್ನು ಸಹ ಜಯಿಸಿ ಅದಕ್ಕೆ ನಾವು ವಿಜಯದ ಕಡೆ ಹೋಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನನ್ನ ಮನಸ್ಸಿಗೆ ಅನಿಸಿದ್ದಾರೆ. ಕಠೋರವಾಗಿರಬೇಕು ಮನುಷ್ಯ, ಕಠೋರವಾಗಿ ಇರಬೇಕು. ಕಠೋರವಾಗಿದ್ದರೆ ಎಲ್ಲವನ್ನು ನಾವು ಎಲ್ಲ ಕಡೆಯಿಂದಲೂ ನಾವು ಅದನ್ನು ಸರಿ ಮಾಡಿಕೊಂಡು ಹೋಗ್ಬೋದು.
ಓಕೆ, ಕಠೋರವಾಗಿದ್ದರೆ ಎಲ್ಲವೂ ಶೂನ್ಯ ಆದ ನಂತರ ಅದು ಕಠೋರ ಬರುತ್ತೆ. ಯಾವುದು ಎಕ್ಸ್ಪೆಕ್ಟೇಷನ್ ಇರಲ್ಲ, ನನಗೆ ಇಂಥ ಸನ್ಮಾನ ಬೇಕು, ಹೂ ಹಾರಗಳಿಂದ ತುರಾಯಿಗಳಿಂದ ಸನ್ಮಾನ ಮಾಡಬೇಕು, ಅಂಥದ್ದೇನು ಎಲ್ಲ ವ್ಯಾಮೋಹ ಬಿಟ್ಟಿರ್ತೇವೆ ನಾವು. ಓಕೆ, ಆಗ ನಾವು ಕಠೋರತ್ವಕ್ಕೆ ಬರ್ತೇವೆ. ಯಾಕಂದ್ರೆ ಲೋಕ ಕಲ್ಯಾಣಕ್ಕೆ ಕಠೋರ ಆಗುದು, ಲೋಕ ಕಲ್ಯಾಣಕ್ಕೆ ಧರ್ಮ ರಕ್ಷಣೆಗೆ ನಾವು ಕಠೋರ ಆಗುದು ಹೊರತು ನಾವು ಸಾತ್ವಿಕರಿಗೆ ಕಠೋರ ಆಗಲ್ಲ. ನಾವು ಒಂದು ಕೆಲವು ಕುತೂಹಲಕಾರಿಯಾಗಿರುವಂತಹ ವಿಚಾರಗಳನ್ನ ನಾವುಗಳು ತಿಳಿದುಕೊಳ್ಬೇಕು ಸ್ವಾಮೀಜಿ. ಸಾಧು ಅವರೇ, ತಾವು ನೇರವಾಗಿ ನಮ್ಮ ಮಂಗಳೂರಿನಿಂದ ಹೊರಡ್ತೀರಾ, ಹೊರಟಿದ್ದು ಎಲ್ಲಿಗೆ, ತದನಂತರ ಅಲ್ಲಿ ನಾಗ ಸಾಧು ಆಗ್ಬೇಕು ಅಂತ ಬಂದಾಗ ನಮ್ಗಳಿಗೆ ಬಹುಶಃ ಗೊತ್ತಿರುವ ಪ್ರಕಾರ ಯಾವುದೋ ಒಂದು ದೀಕ್ಷೆ ಅಥವಾ ನಾಗ ಸಾಧು ಆಗ್ಬೇಕು ಅಥವಾ ಇನ್ನಿತರ ದೀಕ್ಷೆಗಳನ್ನು ತೆಗೆದುಕೊಳ್ಬೇಕು ಅಂತ ಬಂದಾಗ ಅದು ಸುಲಭದ ವಿಚಾರ. ಅಲ್ಲಿ ಗುರುವಿನ ಒಂದು ಅನುಗ್ರಹ ಬೇಕು, ಗುರುವಿನ ಅನುವು ಬೇಕು. ಪ್ರತಿಯೊಂದಕ್ಕೂ ಕೂಡ ಗುರು ಅನುವು ಕೊಟ್ಟ ನಂತರ, ಆತ ಅನುಗ್ರಹ ಕೊಟ್ಟ ನಂತರ ಮಾತ್ರ ಇಂತಹ ದೀಕ್ಷೆಗಳು ಮಾಡ್ಲಿಕ್ಕಾಗುವಂಥದ್ದು. ಅದರಲ್ಲೂ ಕೂಡ ತಮ್ಮಗಳಲ್ಲಿ ಕಠೋರವಾಗಿರುವಂತಹ ವ್ರತಗಳು ಇರುತ್ತೆ. ತಾವು ಹೋಗಿದ್ದೆಲ್ಲಿಗೆ, ತದನಂತರ ಅಲ್ಲಿ ಆಗಿದ್ದೇನು, ತದನಂತರ ತಾವು ಬದಲಾಗಿರುವಂತಹ ಒಂದು ಕಥೆಗಳನ್ನ ನಮ್ಮ ವೀಕ್ಷಕರ ಮುಂದೆ. ಗುರುವಿನ ಗುಲಾಮನಾಗದ ತನಕ ದೊರೆಯದನ್ನ ಮುಕುತಿ. ಮೊದಲಿಗೆ ನಾವು ಗುರುವಲ್ಲಿ ನಾವು ಬ್ರಹ್ಮನನ್ನು ಕಾಣಬೇಕು, ಅಥವಾ ಅವನ ಇಷ್ಟ ದೇವರನ್ನು ನಾವು ಗುರುವಿನಲ್ಲಿ ಕಂಡ್ರೆ ನಮಗೆ ಗುರುವಿನಲ್ಲಿ ಶರಣಾಗತಿ ಬರುತ್ತದೆ. ಶರಣಾಗತಿ ತ್ರಿಕರಣಪೂರ್ವಕ ಬರಬೇಕು. ಕಾಯಿನ ವಾಚ ಮನಸ, ಬರೀ ಬಾಯಲ್ಲಿ ಬರಲ್ಲ, ಶರೀರದಲ್ಲಿ ಬರಲ್ಲ, ವಾಣಿಯಲ್ಲಿ ಬರಲ್ಲ. ತ್ರಿಕರಣಪೂರ್ವಕವಾಗಿ ನಾವು ಗುರುವಿನ ಚರಣಕಮಲವನ್ನು ನಂಬಿ ಅದರ ಮೇಲೆ ನಾವು ಭಾರ ಹಾಕಿ ಆ ಎಲ್ಲ ಮನಸ್ಸಿನಲ್ಲಿರುವಂಥದ್ದನ್ನು ಭಗವಂತನಲ್ಲಿ, ಇವನಲ್ಲಿ ಗುರುವಿನಲ್ಲಿ ಭಗವಂತ ಇದ್ದಾನೆ, ನೆಲೆಸಿದ್ದಾನೆ, ಇವನ ಚರಣಕಮಲದಲ್ಲಿ ನನಗೆ ಮೋಕ್ಷ ಆಗುತ್ತೆ, ನನ್ನ ಜೀವನ ಉದ್ಧಾರ ಆಗುತ್ತೆ, ಈ ಗುರು ನನ್ನನ್ನು ಉದ್ಧಾರ ಮಾಡ್ತೇನೆ ಅಂತ ಹೇಳುವಂಥ ಒಂದು ಒಳ್ಳೆಯ ಭಾವನೆಯನ್ನಿಟ್ಟು ನಾವು ಗುರುವಿಗೆ ಶರಣಾಗಿ ಆದರೆ ಗುರು ನಮಗೆ ಒಲಿಯುತ್ತಾನೆ. ಗುರುವನ್ನು ಒಲಿಸಬೇಕು ನಾವು. ಗುರು ತುಂಬ ರೀತಿ ನಮ್ಮನ್ನು ಪರೀಕ್ಷೆ ಮಾಡಬಹುದು. ಯಾವ ವಿಷಯದಲ್ಲಿ ಸಹ ಗುರು ನಮ್ಮನ್ನು ಪರೀಕ್ಷೆ ಮಾಡುವಂಥ ಅಧಿಕಾರ ಗುರುವಿಗಿರುತ್ತದೆ. ಎಲ್ಲದರಲ್ಲಿ ನಾವು ಅದರಲ್ಲಿ ಸಂಯಮ ನಮಗೆ ತುಂಬ ಇಂಪಾರ್ಟೆಂಟ್ ಇರುತ್ತದೆ. ನಾವು ಎಲ್ಲದರಲ್ಲಿ ತಾಳ್ಮೆಯನ್ನು ಕಾಪಾಡಿಕೊಂಡು ಬರಬೇಕಾಗುತ್ತೆ. ಗುರುವಿನ ಎಲ್ಲ ವಿಷಯಗಳಲ್ಲಿ ನಾವು ಉತ್ತೀರ್ಣ ಹೊಂದಿದ ನಂತರ ಗುರುವಿನ ಮನಸ್ಸು ಪರಿಪೂರ್ಣವಾಗಿ ನಮ್ಮನ್ನು ನಂಬಿಕೆ ಬರುತ್ತೆ. ಇವನಿಗೆ ಯೋಗ್ಯತೆ ಇದೆ, ಇವನಿಗೆ ಒಂದು ಸಾಮರ್ಥ್ಯ ಇದೆ ಅಂತ ಆ ಗುರುವಿನ ಮನಸ್ಸಿನಲ್ಲಿ ಭಗವಂತ ಪ್ರೇರಣೆ ಕೊಡ್ತಾನೆ. ಆ ಮೂಲಕ ಗುರು ನಮಗೆ ಆಜ್ಞೆ ಮಾಡ್ತಾನೆ, ನಿನಗೆ ಕೊಡಬಹುದು ಅಂತ ಹೇಳಿ. ಆಮೇಲೆ ಸ್ವೀಕಾರ ಮಾಡುತ್ತೇನೆ. ವಿಧಿವಿಧಾನದ ಪ್ರಕಾರ, ಆಗಮ ವಿಧಿಶಾಸ್ತ್ರದ ಪ್ರಕಾರ ದೀಕ್ಷೆಗಳ ಕಾರ್ಯಗಳೆಲ್ಲ ಮುಂದಕ್ಕೆ ನಡೀತಾ ಇರ್ತದೆ. ಓಕೆ, ತಾವು ದೀಕ್ಷೆ ತೆಗೆದುಕೊಂಡಾಗ, ನಾಗ ದೀಕ್ಷೆಯನ್ನು ತಾವು ತೆಗೆದುಕೊಳ್ಬೇಕು ಅಂತ ಮುಂದಕ್ಕೆ ಹೋದಾಗ ತಮ್ಮ ಗುರುಗಳು ಯಾರು, ಜೊತೆಗೆ ತಾವುಗಳು ಅನುಸರಿಸುವಂತಹ ತಮ್ಮ ವೃತ್ತಗಳು ಏನು, ಯಾವ ರೀತಿ ಇತ್ತು ಸ್ವಾಮೀಜಿ? ಒಂದು ಸಲ ನಾವು ಗುರುವಿನ ಜೊತೆ ಹೋದರೆ, ಇವತ್ತು ದೀಕ್ಷೆ ಕೊಡಲ್ಲ. ನಾವು ಗುರುವಿನ ಕಷ್ಟ ಸುಖಗಳಲ್ಲಿ ನಾವು ಭಾಗಿಯಾಗಿರ್ಬೇಕಾಗುತ್ತೆ. ಗುರುವಿನ ಕಷ್ಟದಲ್ಲಿ, ಗುರುವಿನ ಸುಖದಲ್ಲಿ ಗುರು ಹೇಗಿರ್ತಾನೆ, ಒಮ್ಮೊಮ್ಮೆ ಸಿಗುತ್ತೆ, ಒಮ್ಮೊಮ್ಮೆ ಏನೂ ಇರಲ್ಲ ಒಟ್ಟಿಗೆ ಸಹ. ಎಲ್ಲ ರೀತಿಯಲ್ಲಿ ನಾವು ಗುರುವಿನ ಜೊತೆ ನಾವು ಜೀವನ ಮಾಡಿಕೊಂಡು ಆ ಸಾಧು ಸಂತ ಜೀವನವನ್ನು ನಾವು ಅಭ್ಯಾಸ ಮಾಡಿಕೊಂಡಿರ್ತದೆ. ಆಗ ನಮಗೆ ಅವರು ಎಲ್ಲ ರೀತಿಯಲ್ಲಿ ಕಷ್ಟ ಸುಖದ ಅನುಭವ ಆಗುತ್ತೆ. ಕಠೋರತ್ವ, ಆಮೇಲೆ ಗುರುವಿನ ಸೇವೆ, ಅವರದ್ದು ಎಲ್ಲ ರೀತಿಯ ಸೇವೆ, ಗುರುವಿನ ಸೇವೆ ಅಂತ ಹೇಳಿದ್ರೆ ಅದು ಎಲ್ಲ ಬರ್ತದೆ. ಎಲ್ಲ ಸೇವೆಗಳನ್ನು ಮಾಡಿದ ನಂತರ ಗುರುಗೆ ಆಗುತ್ತೆ, ಇವನು ನನ್ನ ಮಗ, ನನ್ನ ಶಿಷ್ಯ ಆಗ್ಬೋದು, ಇವನಿಗೆ ಯೋಗ್ಯತೆ ಇದೆ ಅಂತ ಗುರುವಿನ ಮನಸ್ಸಿನಲ್ಲಿ ಪ್ರೇರಣೆ ಹುಟ್ಟುತ್ತೆ. ಆ ಪ್ರೇರಣೆ ಮುಂದಕ್ಕೆ ಗುರುವೇ ಹೇಳ್ತಾನೆ, ನಾಗಸಾಧು ನಾವು ತಗೊಳ್ಳಿಕ್ಕೆ ಆಗಲ್ಲ, ಗುರುವಾಗಿ ಕೊಡಬೇಕು ಅವನು. ಗುರು ಕೊಟ್ಟರೆ ಮಾತ್ರ ನಮಗೆ ದೀಕ್ಷೆ, ಇಲ್ಲದ್ರೆ ನಮಗೆ ದೀಕ್ಷೆ ಇಲ್ಲ. ಅದಕ್ಕೆ ಅವರ ಸೇವೆ ಮಾಡಬೇಕು, ಅವರ ಮನಸ್ಸನ್ನು ಒಲಿಸಬೇಕು, ಗೆಲ್ಲಬೇಕು, ಗುರುವಿನ ಕರುಣೆಗೆ ನಾವು ಪಾತ್ರ ಆಗಬೇಕು. ತಮ್ಮ ಗುರುಗಳು ಯಾರು ಸಾಧುಜಿ, ಮತ್ತೆ ಯಾವ ರೀತಿ ಇತ್ತು ತಮ್ಮ ಒಂದು ಆ ಜೀವನ ಕ್ರಮ, ತಮ್ಮ ಒಂದು ಆವೃತ್ತಗಳು? ಯಾಕಂದ್ರೆ ತಾವೀಗ ದೀಕ್ಷೆಯನ್ನು ತೆಗೆದುಕೊಂಡಿದ್ದೀರಾ ಅಂತ ಬಂದಾಗ ಯಾವೆಲ್ಲ ಕ್ರಮಗಳನ್ನ ತಮ್ಮ ಗುರುಗಳು ತಾವು ಅನುಸರಿಸಬೇಕು ಅನ್ನುವಂತಹ ವಿಚಾರವನ್ನ ಹೇಳಿದ್ರು, ಅಂಡ್ ಯಾವ ರೀತಿ ಇತ್ತು? ದೀಕ್ಷೆಯಲ್ಲಿ ಮೊದಲಿಗೆ ಕಾಕಚೇಷ್ಟ ಅಂತ ಹೇಳ್ತಾರೆ. ಕಾಕಚೇಷ್ಟ ಅಂದ್ರೆ ಕಾಗೆ ಹಾಗೆ ಅವನ ಮತಿ ಅವನಿಗೆ ಚುರುಕಿರಬೇಕು. ಈಗ ಒಂದು ಕಾಗೆ ಒಂದು ಮರದಲ್ಲಿ ಕೂತ್ಕೊಂಡ್ರೆ ಎಲ್ಲ ಕಡೆ ದೃಷ್ಟಿ ನೋಡುತ್ತೆ, ಚುರುಕಾಗಿರುತ್ತೆ, ಕಾಕಚೇಷ್ಟ. ಆಮೇಲೆ ಶ್ವಾನ ನಿಂದ್ರ ಅಂತ, ನಾಯಿ ತರ ಮಲಗುವುದು, ನಾಯಿಯಾಗಿ ಒಂದು ಪಿನ್ ಡ್ರಾಪ್ ಸೌಂಡ್ ಆದರೂ ಸಹ ನಾಯಿ ಪಟಕ್ ಅಂತ ಜಾಗರಣೆ ಆಗುತ್ತೆ. ಹಾಗೆ ಮಲಗುವಾಗ ಸಹ ನಾವು ಜಾಗೃತ ಅಂದ್ರೆ ಏನಾದರೂ ಆ ಕಡೆ ಈ ಕಡೆ ಇದ್ರೆ ಮಲಗಿರ್ಬೇಕು, ಅದರ ಹಾಗೆ ಜಾಗೃತ ಇರಬೇಕು ನಾವು. ಹಾಗೆ ಶ್ವಾನ ನಿಂದ್ರ. ಆಮೇಲೆ ಬಕೂನ ಧ್ಯಾನ ಅಂದರೆ ಧ್ಯಾನದಲ್ಲಿ ಬಾತುಕೋಲಿಯಾಗಿ ಮಗ್ನನಾಗಿರ್ಬೇಕು. ಮಗ್ನಕ್ಕೆ ಬಾತುಕೋಲಿಯನ್ನು ಹೋಲಿಸ್ತಾರೆ. ಆಮೇಲೆ ಆಹಾರ ತೆಗೊಳ್ಳುವುದು, ಅಲ್ಪಾಹಾರ ಎಷ್ಟು ಬೇಕು ಅಷ್ಟೇ. ಆಮೇಲೆ ಬ್ರಹ್ಮಚರ್ಯ, ಅದನ್ನು ಪಾಲನೆ ಮಾಡಬೇಕಾಗುತ್ತೆ. ಇದೆಲ್ಲ ಸೇರಿದಾಗ ಅವನಿಗೆ ಆಟೋಮೆಟಿಕ್ ಆಗಿ ಈ ಪಾಸಿಟಿವ್ ಎನರ್ಜಿಗೆಲ್ಲ ನಮ್ಮ ಶರೀರಕ್ಕೆ ಹೊಸ ಒಂದು ಚೈತನ್ಯ ಕೊಡುತ್ತೆ. ಮಹಾತ್ಮ ಮಾಡ್ತದೆ, ಮಾನವನಿಂದ ಮಹಾತ್ಮ ಮಾಡ್ತದೆ ಇದು.
ಓಕೆ, ತಮ್ಮ ಗುರುಗಳು ಸಾಧುಜಿ ಯಾವ ರೀತಿ ಇತ್ತು? ತಮ್ಮ ಗುರುಗಳು ತಮಗೆ ಯಾವ ರೀತಿ ಮಾರ್ಗದರ್ಶನ ಮಾಡಿದರು? ನಮ್ಮ ಗುರುಗಳು ಎಲ್ಲರಿಗೂ ಹೇಳ್ತಾರೆ. ನಮ್ಮ ಗುರುಗಳ ಹೆಸರು 1008 ಶ್ರೀ ಶ್ರೀ ಬನ್ಕಂಡಿ ಗಿರಿಜಿ ಮಹಾರಾಜ್ ಅಂತ ಹೇಳಿ. ಅವರು ಜನ್ಮಭೂಮಿ ತ್ರಿಕೂಟ್ ಪರ್ವತ್, ಈಗ ಇರೋದು ಅವರು ಅಲಿಗಢಲ್ಲಿದ್ದಾರೆ. ಈ ದೀಕ್ಷಾ ಸಮಯದಲ್ಲಿ ನಮಗೆ ಫಸ್ಟಿಗೆ ವಿಜಯ ಶಾಂತಿ ಅಂತ ವಿಜಯ ಹೋಮ ಅಂತ ಮಾಡ್ತಾರೆ. ವಿಜಯ ಹೋಮದ ಮಾಡಿದ ನಂತರ ಕೇಶಮಂಡನ ನಮ್ಮದು ಸ್ವಯಂ ಪಿಂಡದಾನ ಮಾಡಲಿಕ್ಕೆ ಮಾಡಬೇಕಾಗುತ್ತೆ. ವಿಠಲ ಪೂಜಾರಿ ಅನ್ನುವಂಥ ಆ ಜನ್ಮನಾಮ ಆ ಒಂಜಿ ದೆನ್ ಪುದರ್ ಪೋದು ವಿಠಲ್ ಪೂಜಾರಿ ಪನ್ಪಿನ ಪುದರ್ ಪೋದು ವಿಠಲ್ ಗಿರಿ ಪನ್ಪಿನ ಪುದರ್ನ ಆ ಗುರುಕುಲ ಆಶೀರ್ವಾದ ಮಲ್ತು ಕೊರ್ಪೇರು. ಓಕೆ, ಪನಗ ಐತ ವಿಠಲ್ ಪೂಜಾರಿ ಪನ್ಪುನ ಅಂಚಿನ ವ್ಯಕ್ತಿ ಇಜ್ಜೇರ್ ಅರೆಗ ಪಿಂಡ ಪ್ರದಾನ ಮಲ್ಪುನು. ಪಿಂಡ ಪ್ರದಾನ ಈರೆ ಮಲ್ಪುನು. ನಮ್ಮನೆ ನಮ್ಮ ಪಿಂಡ ನಮ್ಮನೆ ನಮ್ಮ ಜೀವನಗೂ ನಮ್ಮ ಆ ಜೀವನ ಎಂಡ್ ಮಲ್ಪುನು. ಆತ್ಮಹತ್ಯೆ ಮಲ್ಪನೆಗೆ ಸಮ ಒಂಜಿ ಸನ್ಯಾಸ ದೀಕ್ಷೆ ದತ್ತನು ಬಂಡ ನಾಗಸಾದ ದೀಕ್ಷೆ ದತ್ತನು ಬಂಡ ಅವು ಆತ್ಮಹತ್ಯೆ ದಾತೆ ಅವು ಐಕ್ಯ ಸಮ ಪಂಡ ನಮ್ಮ ಸ್ವಯಂ ನಮ್ಮ ಪಿಂಡದಾನ ನಮ್ಮನೆ ಬುಡ್ನೆರ್ದ ಬೊಕ್ಕನೆ ಆಗ ಗಿರಿ ಪನ್ಪಿನ ವಿರುದ್ಧ ಬರ್ಪುನು. ಪುದರ್ ಒಂಜಿ ಗುರುನ ಬಾಯ್ದು ಬರ್ಪುನಿ ಆತ್ನೆತ್ತ ಅವು ವಿಠಲ್ ಪೂಜಾರಿ ಪೋಯಿ ವಿಠಲ್ ಪೂಜಾರಿ ಐದು ಬೊಕ್ಕ ಆ ಸಂಸ್ಕಾರ ಅಂತ್ಯ ಸಂಸ್ಕಾರ ಲಾಸ್ಟ್ದ ಒಂಜಿ ಸಂಸ್ಕಾರ ಮಲ್ತಿನದ ಬೊಕ್ಕ ಪಿಂಡದಾನ ಮಲ್ಪುನ ಸಂಸ್ಕಾರ ಮಲ್ತಿನದ ಬೊಕ್ಕ ಆಗ ಗುರುಕುಲ್ನ ಬಾಯ್ಡು ವಿಠಲ್ ಗಿರಿ ಪನ್ನದ ಪುದರ್ ಆಪುಂಡು. ಐದು ಬೊಕ್ಕ ಆಯ್ ಸಂತೆ ಆಪೆ ಆಯ್ನ ಆಜೀವನ ಅಡಿಗೆ ಮುಗಿನ್. ಐದು ಬೊಕ್ಕ ಆಯ್ ಮನುಷ್ಯತ್ ಮಹಾತ್ಮೆಯ ಎಂದು ಗುರುಕುಲ್ ಪನ್ಪೇರು. ನಮ್ಮ ಬದುಕುದುಪ್ಪನಾಗನೆ ನಮ್ಮ ಜೀವನಗ ನಮ್ಮ ಪಿಂಡ ಯಾಕಂದ್ರೆ ನಮ್ಮ ಫ್ಯಾಮಿಲಿ ದೂರ ಬತ್ತಿನದ ಬಕ್ಕ ಪೂರ ಸಂಬಂಧ ಬಂಧನ ಪೂರ ಕರ್ತದ ಬತ್ತಿನದ ಬಕ್ಕ ಸಿಂಗಲ್ ಆಯ್ನ ಬಕ್ಕ ಭಗವಂತೆ ಮಾತ್ರ ನೆರಪು ನಮ್ಮೊಟ್ಟಿಗೆ. ಭಗವಂತನ ಸಂಬಂಧ ಮಾತ್ರ ಮನುಷ್ಯನ ಸಂಬಂಧ ಮನುಷ್ಯನ ಕಡೆ ಆಸಕ್ತಿ ಪುಜಿ ಹಂಚಿದ ಕಡೆನೇ ಆಸಕ್ತಿ ಪುನಿ ಅಪಗ ನಮ್ಮ ಕರ್ಮ ನಮ್ಮ ಈ ಶರೀರಗೊಂಜಿ ಪಿಂಡದಾನ ಮಲ್ಪಿನ ಆ ಮೋಕ್ಷ ಕೊರ್ಪಿನ ಅಂಚಿನ ಕ್ರಮ ಆವಡತ್ತ ಐಕೋಸ್ಕರ ಸ್ವಯಂ ಪಿಂಡದಾನ ಆಯ್ಗ ಆಯನೆ ಬಿಡ್ದು ಅಲ್ಪ ಆಯನ ಜೀವನ ನನ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠದೇಶನ ಆ ಬೊಕ್ಕ ಕಾಲಚಕ್ರದೊಲ್ಲ ಬರ್ಪುಜಿ ಆಗ ಮೋಕ್ಷ ಮಾರ್ಗ ಮಾತ್ರ ಬೊಕ್ಕ ಐಕೋಸ್ಕರ ಐದು ಬೊಕ್ಕ ಗಿರಿ ಪನ್ಪುನಂಚಿನ ಪುದರ್ ಬರ್ಪುಂಡು ಐತ ಒಟ್ಟಿಗೆ ನಮ್ಮನ ಪೆದಿನಂಚಿನ ಅಪ್ಪೆ ಅಮ್ಮೇರು ಅಕ್ಲೆಗ್ಲ ಪಿಂಡ ಪ್ರದಾನ ಮನ್ಪೆರ ಅಕ್ಲೆಗ್ ನಾರಾಯಣ ಬಲ್ಲಿ ಮಲ್ಪರೆಂಡು ಮೂಜಿ ದಿನತ್ತ ಕ್ರಿಯೆ ನಾರಾಯಣ ಬಲ್ಲಿ ಮಲ್ಪುನಿ ಪಿತೃನ ಅಕ್ಲೆಗ್ ಮೋಕ್ಷ ಕೊರ್ರೆಗೋಸ್ಕರ ಅಪ್ಪ ಅಮ್ಮಗ ಕುಟುಂಬದ ಅಕ್ಲೆಗ್ ನಮ್ಮ ಮಿತ್ರರಿಗೆ ಅತ್ತ ನಮ್ಮ ನಿರಕರತ ಅಕ್ಲೆಗ್ ಪ್ರತಿ ಒರಿಯಾಗಲ ಅಲ್ಪ ನಮ್ಮನ್ನು ಏರು ಮೋಕೆ ಮಲ್ತದ ಅಕ್ಲೆಗ್ ಮಾತಾಡಿರ್ಗಲ ಅಕ್ಲ ಆತ್ಮಗ ಒಂಜಿ ಶಾಕ್ತಿ ಕೊರ್ಪಿನ ಚಿನ್ನ ನಾರಾಯಣ ಬಲಿ ಪನ್ಪಿನ ಒಂಜಿ ಪೂಜೆ ಮಲ್ಪರೆಂಡು ಗಂಗೆದ ಬರಿಟ್ ಮಲ್ಪರೆಂಡು ಆ ಪೂಜಾ ಕ್ರಿಯೆ ಪೂರ ಆಗಮಶಾಸ್ತ್ರ ಪ್ರಕಾರ ಮೂಜಿ ದಿನತ್ತ ಕ್ರಿಯೆ ಆದುಪುಂಡು. ಆ ಕ್ರಿಯೆ ಪ್ರಕಾರ ಲಾಸ್ಟ್ ದಾನಿ ಗುರುಕುಲು ಆದೇಶ ಗುರುಮಂತ್ರ ಕೊರ್ಪೇರು ಅದು ಬೊಕ್ಕ ಆದೇಶ ಆಪುಂಡು. ಓಕೆ 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 ನಿಮ್ಮ ದಿನಚರಿ ಸಾಧುಜಿ ಅವರೇ, ನಿಮ್ಮ ದಿನಚರಿ ಯಾವ ರೀತಿ ಇರುತ್ತೆ ಅಂದರೆ ನಾನು ಕಳೆದ ಬಾರಿ ನಿಮ್ಮ ಜೊತೆ ನಾನು ಮಾತನಾಡಿದಾಗ ತಾವು ನೇರವಾಗಿ ನನ್ನ ಜೊತೆ ಹರಿದ್ವಾರದಿಂದ ಮಾತನಾಡಿರುವಂಥದ್ದು. ಬಹುಶಃ ಕಳೆದ ಬಾರಿ ನಾನು ನಿಮ್ಮ ಜೊತೆ ಮಾತನಾಡಿದಾಗ ಆ ಸಂದರ್ಭ ತಾವು ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿದಾಗ ತಾವು ಹೇಳಿದ್ದೀರಿ ತಮ್ಮ ಜೀವನ ಕ್ರಮಗಳ ಬಗ್ಗೆ ತಾವು ಹೇಳಿದ್ದೀರಿ. ಅಂಡ್ ಯಾವ ರೀತಿ ಇರುತ್ತೆ ತಮ್ಮ ಜೀವನ ಕ್ರಮಗಳು? ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳಬೇಕು ಅಂಡ್ ಯಾವ ರೀತಿ ತಮ್ಮ ಪೂಜೆಗಳು ನಡೆಯುತ್ತೆ, ಹೇಗಿರುತ್ತೆ ಸರ್? ನಾವು ಹಗಲು ಹೊತ್ತಲ್ಲಿ ನಾವು ಜಾಸ್ತಿ ಆ್ಯಕ್ಟಿವ್ ಆಗಿರಲ್ಲ. ರಾತ್ರಿ ಹೊತ್ತಲ್ಲಿ ನಾವು ಜಾಸ್ತಿ ಜಾಗರಣೆ ಇರ್ತೇವೆ. ಲೋಕವೆಲ್ಲ ಮಲಗಿರುವಾಗ ಸಂತರು ಜಾಗರಣೆ ಇರ್ತಾರೆ. ಅವರ ಸಾಧನ ತಪಸ್ಯ ಅಂದರೆ ನಿಶ್ಶಬ್ದ ಪ್ಲೇಸ್ ಇರಬೇಕು. ಅದಕ್ಕೆ ಸಿದ್ಧಿ ಸಾಧನೆ ಮಾಡಬೇಕಾದ್ರೆ ಅದಕ್ಕೆ ಶಬ್ದ ಇರಬಾರ್ದು. ಏನಾದರೂ ಪ್ರಾಬ್ಲಮ್ ಅಂದರೆ ಸೌಂಡ್ಸ್ ಎಲ್ಲ ಬರಬಾರ್ದು. ಪ್ರಕೃತಿ ಸೌಂಡ್ಸ್ ಮಾತ್ರ ಇರಬೇಕು. ಈ ನದಿ ಸೌಂಡು ಇಲ್ಲದ್ರೆ ಈ ನದಿದ್ದು ನೀರಿದ್ದು ಸೌಂಡು ಈ ಥರ ಎಲ್ಲ ಇದ್ರೆ ಅನುಕೂಲ ಆಗುತ್ತೆ. ಮನುಷ್ಯನ ಸ್ವರ ಇಲ್ಲಿ ಕೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ಹಕ್ಕಿಗಳದ್ದು ಆ ಥರ ಎಲ್ಲ ಒಂದು ಅಟ್ಮಾಸ್ಫಿಯರ್ ಕ್ಲಿಯರ್ ಆಗಿದ್ರೆ ಒಂದು ಸಮಾಧಿಗೆ ನಾವು ಫಾಸ್ಟ್ ಆಗಿ ಹೋಗ್ಲಿಕ್ಕೆ ಆಗುತ್ತೆ. ಇಲ್ಲದ್ರೆ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೋಸ್ಕರ ನಾವು ಬ್ರಾಹ್ಮಿ ಮುಹೂರ್ತ ಸೆಲೆಕ್ಟ್ ಮಾಡ್ತೇವೆ. ರಾತ್ರಿ 11-11:30 ನಾವು ಹೇಳ್ತೇವೆ. ಒಂದು 9 ಗಂಟೆಗೆ ಮಲಗಿ ಮತ್ತೆ ವಾಪಸ್ 10 ಗಂಟೆಗೆ ಎದ್ದು ಮತ್ತೆ ವಾಪಸ್ ನಾವು ಸಾಧನೆ ಮಾಡ್ತೇವೆ. ರಾತ್ರಿ ಇಡೀ ಜಾಗರಣೆ ಇರ್ತೇವೆ. ದೂನ ಹತ್ತಿರ ಇರ್ತೇವೆ. ದೂನ ಉರಿತಾ ಇರ್ತದೆ. ಅದರ ಹತ್ರ ನಾವು ನಮ್ಮ ಇಷ್ಟ ದೇವರನ್ನು ಸ್ಥಾಪಿಸಿ ಅಲ್ಲಿ ನಾವು ಜಾಗರಣೆಯಲ್ಲಿ ತಪಸ್ಸೆಗಳಾಗಿ ನಾವು ತಪಸ್ಸೆ ಮಾಡ್ತಾ ಇರ್ತೇವೆ. ನಾವು ಇಷ್ಟ ದೇವರು ಅಂತ ಹೇಳಿದರೆ ನಮಗೆ ಪ್ರಧಾನವಾಗಿ ಶಿವದೇವರು. ಆಮೇಲೆ ಶಿವನಲ್ಲಿ ತುಂಬಾ ರೂಪ ಉಂಟು. ಅದರಲ್ಲಿ ನಮಗೆ ವಟು ಭೈರವ ಅಂತ ನನಗೆ ಕೊಟ್ಟಿದ್ದಾರೆ. ವಟುಕ್ ಭೈರವ ಅಂತಂದ್ರೆ ವಟು ರೂಪದ ಶಿವ, ಬಾಲಶಿವ. ಅವನನ್ನು ನಾವು ಆರಾಧನೆ ಮಾಡೋದು. ನಮಗೆ ಗುರುಗಳು ಕೊಟ್ಟದ್ದು ಅವನನ್ನು. ಹಾಗೆ ನಾವು ಅವನನ್ನು ಆರಾಧನೆ ಮಾಡೋದು. ಮಗುವಿನ ಪ್ರೀತಿ ಕೊಟ್ಟು ಆರಾಧನೆ ಮಾಡಬೇಕಾಗುತ್ತೆ. ಮಗುವಿನ ರೂಪದ ಶಿವನಿಗೆ ಮಗುವಿನ ರೂಪದಲ್ಲಿ ನಾವು ಭಾವನಾತ್ಮಕವಾಗಿ ಅವನ ಜೊತೆ ಪ್ರೀತಿ ಸಂಬಂಧ ಅಂತ ಇಟ್ಕೊಂಡು ನಾವು ಭಾವನಾತ್ಮಕ ಅವನ ಪ್ರೀತಿ ಪ್ರೇಮ ಅಂತ ಒಲಿಸಿದ್ರೆ ನಮಗೆ ಅದು ಸಿದ್ಧಿ ಆಗ್ತದೆ. ಒಲಿಯುವುದನ್ನೇ ಸಿದ್ಧಿ ಅಂತ ಹೇಳಿದ್ರು. ಓಕೆ 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 ಶಿವನೆದುರು ಧ್ಯಾನವನ್ನು ಮಾಡುತ್ತೆ. ಯಾವ ದೇವರ ಎದುರು ಧ್ಯಾನ ಮಾಡುವಂಥದ್ದು, ಆರಾಧನೆ ಮಾಡುವಂಥದ್ದು? ಪ್ರಧಾನವಾಗಿ ನಮಗೆ ದೂನದಲ್ಲಿ ದೇವರು ಇರುವುದಿಲ್ಲ ಅಲ್ಲಿ. ಆದ್ರೆ ದೂನವೇ ಒಂದು ದೇವರು. ಅದು ಗೋರಖ್ನಾಥನಿಗೆ ಸಮರ್ಪಣೆ ಆಗ್ತದೆ. ಅಲ್ಲಿ ಯಾವ ಭೋಗ ಅದು ಎಲ್ಲ ಯಾವುದೆಲ್ಲ ನಡೆಯುತ್ತದೆ ಎಲ್ಲ ಸಮರ್ಪಣೆ ಗೋರಖ್ನಾಥನಿಗೆ. ಗೋರಖ್ನಾಥ್ ಅಂದ್ರೆ ಶಿವನದ್ದೇ ಒಂದು ಅಂಶ, ಒಂದು ರೂಪ.
ಹಾ ಹಾ ಎಲ್ಲವೂ ನಾವು ಏನು ಮಾಡ್ತೇವೆ ಎಲ್ಲವೂ ಶಿವನಿಗೆ ಅರ್ಪಣೆ ಆಗುದು. ಅದು ಹಾ ಹಾ ಯಾವ ರೂಪದಲ್ಲಿ ಆರಾಧನೆ ಮಾಡಿದ್ರು ಶಿವರೂಪವೇ ಅದು. ಓಕೆ. ಶಿವನ ಒಂದು ಆರಾಧನೆ, ನಾಗ ಸಾಧುಗಳು ಮಾಡೋದು ಶಿವನ ಆರಾಧನೆ, ಇದು ರಾತ್ರಿ ಹೊತ್ತಿನಲ್ಲಿ ತಾವುಗಳು ಮಾಡುವಂಥದ್ದು ಆರಾಧನೆ ಅಲ್ಲ. ಇದಕ್ಕೆ ಆರಾಧನೆ ಮಾಡ್ಲಿಕ್ಕೆ ರಾತ್ರಿ ಹಗಲು ಅಂತ ಏನು ಸಮಯ ಇಲ್ಲ. ಆದರೆ ಅನುಕೂಲಕ್ಕೋಸ್ಕರ ರಾತ್ರಿ ಒಂದು ಸೌಂಡ್ಗೋಸ್ಕರ, ಅಂದ್ರೆ ನಿರ್ಜನ ನಿಶ್ಶಬ್ದಗೋಸ್ಕರ, ಒಂದು ಮನಸ್ಸಿನ ಕೇಂದ್ರೀಕೃತಗೊಳಿಸಲಿಕ್ಕೋಸ್ಕರ ನಾವು ರಾತ್ರಿ ಜಾಸ್ತಿ ಜಾಗರಣೆ ಇರ್ತೇವೆ. ಓಕೆ ಓಕೆ. ಸ್ವಾಮೀಜಿಯರು, ನಾವು ಕೇಳಿರೋ ಪ್ರಕಾರ ನಾಗಸಾಧುಗಳು ಅಂತ ಬಂದಾಗ ನಗ್ನವಾಗಿರ್ತಾರೆ ನಾಗಸಾಧುಗಳು, ಜೊತೆಗೆ ಅವರು ಒಂದೇ ಕಾಲಿನಲ್ಲಿ ನಿಂತ್ಕೊಂಡಿರ್ತಾರೆ ದಿನಪೂರ್ತಿ, ಬಹಳಷ್ಟು ಸಮಯಗಳು ಒಂದೇ ಕಾಲಿನಲ್ಲಿ ನಿಂತ್ಕೊಂಡಿರ್ತಾರೆ. ಈ ರೀತಿ ವ್ರತಗಳು ಇದೆಯಾ, ಹೇಗೆ? ಹೌದೌದು. ಸಾಧನೆ ನಿರಂತರವಾಗಿ ನಡೀತಾ ಇರ್ತದೆ. ಸಾಧನೆಗೆ ಇಂಥದ್ದೆಂತೆಲ್ಲ, ಭಕ್ತಿಗೆ ಕಣ್ಣಿಲ್ಲ. ಯಾವ ರೀತಿ ಸಹ ಮಾಡ್ಬೋದು. ಈಗ ಉಡುಪಿ ಕೃಷ್ಣ ಮಠದಲ್ಲಿ ಶನಿವಾರ ದಿವಸ ಇಲ್ಲಿ ನೆಲದಲ್ಲಿ ಊಟ ಮಾಡುವಂತ ಒಂದು ಪರಂಪರೆ ಬಂದಿದೆ. ಅದಕ್ಕೆ ಅದು ಸಹ ಬೇರೆಯವರಿಗೆ ನೋಡುವಾಗ ವಿಶೇಷ ಅಂತ ಕಾಣ್ಬೋದು. ಹಾಗೆ ಭಕ್ತಿಯಲ್ಲಿ ಭಗವಂತನ ಪ್ರೀತಿ ಎಷ್ಟು ಬೇಕು ಅಷ್ಟು ಕಠಿಣವಾಗಿ ಪ್ರಯತ್ನ ಮಾಡ್ತೇವೆ ನಾವು. ಅಂದ್ರೆ ಒಲಿಲೇಬೇಕು, ಆ ಥರ ನಾವು ಒಲಿಸ್ತೇವೆ ನಾವು, ಆ ಥರ ನಾವು ಪ್ರಯತ್ನ ಮಾಡ್ತಿರ್ತೇವೆ. ಅದಕ್ಕೋಸ್ಕರ ಎಲ್ಲ ಜೀವನದ ಶರೀರದ ಎಲ್ಲವನ್ನು ನಾವು ಶಿವನಿಗೆ ಅರ್ಪಣೆ ಮಾಡಿ ಎಲ್ಲದ್ದು ನೀನೇ ಅನ್ನುವಂಥ ಬಿಟ್ಟು ಬರೀ ಆತ್ಮರೂಪಿಯಾಗಿ ನಾವು ಇರ್ತೇವೆ. ನಮ್ಮ ಶರೀರದ್ದೇ ನಮಗೆ ಇರುವುದಿಲ್ಲ. ನಾವು ಎಲ್ಲಿದ್ದೇವೆ, ಏನು ಮಾಡ್ತೇವೆ, ಏನಿದ್ರು ಅದು ಅವನಿಗೆ ಅರ್ಪಣೆ ಅಂತ ಹೇಳಿ ಸರ್ವ ಸಮರ್ಪಣಾ ಭಾವನೆಯಿಂದ ಒಂದೇ ಕಾಲಿನಲ್ಲಿ ನಿಲ್ತಾರೆ, ಒಂದು ಕೈ ಮೇಲೆ ಮಾಡಿರ್ತಾರೆ. ಯಾವ್ಯಾವ ರೀತಿ ಸಿದ್ಧಿ ಸಾಧನೆ ಮಾಡಿಕೊಂಡು ಪವಾಡ ಪುರುಷಗಳಾಗಿದ್ದು ಎಲ್ಲ ರೀತಿಯಲ್ಲಿ ಭಗವಂತನ ಎಲ್ಲ ಶಿವನ ಲೋಕದಲ್ಲಿ ಅವನ ಆರಾಧನೆ ಮಾಡ್ತಾ ಇರ್ತಾರೆ. ಓಕೆ. ನಾನು ಹೇಳಿದ ಹಾಗೆ ನಮ್ಗೆ ಗೊತ್ತಿರುವಂಥ ಪ್ರಕಾರ ಸಾಧುಗಳು ಅಂತ ಬಂದ ನಾಗಸಾಧುಗಳು ನಗ್ನವಾಗಿರ್ತಾರೆ, ಯಾವುದೇ ರೀತಿ ಬಟ್ಟೆಗಳನ್ನು ಹಾಕೊಳ್ಳಲ್ಲ ಅನ್ನೋಂಥದ್ದು. ಈ ರೀತಿ ತಮ್ಮಗಳ ಜೀವನ ಕ್ರಮ ಇದೆಯಾ ಸ್ವಾಮೀಜಿ, ಹೇಗೆ? ಹೌದು, ನಮ್ಗೆ ಹಂಗೆ ಆಗ್ಲಿಕ್ಕಿಲ್ಲ. ನಾವು ಅಂದ್ರೆ ಕೆಲವು ಕ್ಷೇತ್ರಗಳಲ್ಲಿ ನಾವು ಸಾರ್ವಜನಿಕವಾಗಿ ಬರಬೇಕಾದ್ರೆ ಕೆಲವೆಲ್ಲ ನಾವು ನಮ್ಮ ಅಷ್ಟಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ಹೊರತು ನಾವು ಹೊಲಿದಂತ ಸ್ಟಿಚ್ ಮಾಡಿದಂತ ಬಟ್ಟೆ ಧರಿಸುವಾಗಿಲ್ಲ, ಅಂಗಿ ಧರಿಸುವಾಗಿಲ್ಲ. ಆಮೇಲೆ ವಸ್ತ್ರದಲ್ಲಿ ಇದೆ ಸಿಟಿಗೆ ಬಂದರೆ, ನಗರಕ್ಕೆ ಬಂದರೆ ನಾವು ಸ್ವಲ್ಪ ಈ ರೀತಿ ಬರಬೇಕಾಗುತ್ತೆ. ಇಲ್ಲದ್ರೆ ನಮ್ಗೆ ಅಂಗಿ ಹಾಕುವ ಇದಿಲ್ಲ, ಈ ತರ ಹುಡುಕೋಬಹುದು ಅಷ್ಟೇ. ಓಕೆ ಓಕೆ. ನಗ್ನವಾಗಿರ್ಬೇಕು, ಅದು ನಮ್ಮದು, ಅದು ಧರ್ಮ, ಅದು ಪಾಲನೆ ಮಾಡುದು. ಓಕೆ. ಏನ್ ಕಾರಣ ಅಂತ ಹೇಳಿದ್ರೆ ನಗ್ನವಾಗಿ ನಾಗಸಾಧುಗಳು ನಗ್ನವಾಗಿರ್ತಾರೆ, ಏನ್ ಕಾರಣ, ಯಾತಕ್ಕೋಸ್ಕರ? ಎಲ್ಲ ಬಿಟ್ಟವನಿಗೆ ಯಾಕೆ ಅದು ಎಲ್ಲ ತ್ಯಾಗ ಮಾಡಿದ ನಂತರ ಶರೀರದ್ದು ಒಂದು ಭಯ ವ್ಯಾಮೋಹ ಯಾಕೆ ಬೇಕು ನಮಗೆ, ಒಂದು ಅಹಂಕಾರ ಯಾಕೆ ಬೇಕು? ಶರೀರ ಅಂತ ಹೇಳುವಂಥದ್ದು ಅದು ಕಾಮವನ್ನು ನಾವು ಗೆದ್ದ ನಂತರ ನಮಗೆ ಏನು ಬೇಕಾಗಿಲ್ಲ. ಯಾರಿಗೋಸ್ಕರ ನಾವು ಬದುಕುದು? ಅದನ್ನು ಅದ್ಮಿಟ್ಕೊಂಡು ಏನ್ ಮಾಡುದು? ಅದಕ್ಕೋಸ್ಕರ ನಾವು ದಿಗಂಬರರಾಗಿರ್ತೇವೆ, ಭಸ್ಮ ಲೇಪಿಸ್ತೇವೆ. ಅಂದ್ರೆ ಎಲ್ಲ ಅವನಿಗೆ ಅರ್ಪಣೆ ಆದ ನಂತರ ಇದು ಸಹ ಅವನಿಗೆ ಅರ್ಪಣೆ. ಯಾವ್ದಾದ್ರು ಒಂದ್ ದಿವಸ ಹೋಗುವಂಥದ್ದು, ಅದರಲ್ಲಿ ಹೆಮ್ಮೆ ಪಡುವಂಥದ್ದು ಏನುಂಟ ಅದರಲ್ಲಿ? ಶರೀರದಲ್ಲಿ ಏನಿಲ್ಲ, ಬರೀ ಭ್ರಾಂತಿ ಆತಕ್ಕಂತ ಹೇಳ್ತಾರಲ್ಲ ಹಾಗೆ. ಜೀವನ ಕ್ರಮಗಳು, ಆಹಾರ ಕ್ರಮಗಳು ಯಾವ ರೀತಿ ಇರುತ್ತೆ, ಇದು ಕೂಡ ನಮ್ಗಳಿಗೆ ಒಂದು ಕುತೂಹಲ. ಯಾಕಂದ್ರೆ ನಾವು ಕೇಳಿದಾಗೆ ನಾಗಸಾಧುಗಳು ಯಾವ ರೀತಿ ಆಹಾರ ಕ್ರಮಗಳು ಇರುತ್ತೆ. ನಾವು ಅಘೋರಿಗಳ ಬಗ್ಗೆ ಕೇಳಿದ್ದೇವೆ. ಅಘೋರಿಗಳು ಬಹುಶಃ ಬೇರೆ, ನಾಗಸಾಧುಗಳು ಬೇರೆ ಅಲ್ವಾ ಸ್ವಾಮೀಜಿ? ಅಘೋರಿಗಳು ಅಂತ ಬಂದಾಗ ಇನ್ನಷ್ಟು ಕಠೋರವಾಗಿರ್ತಾರೆ, ಜೊತೆಗೆ ಮಾಂಸಾಹಾರ ಸೇವನೆಯನ್ನ ಮಾಡ್ತಾರೆ, ಹಸಿಯಾಗಿರುವಂತ ಮಾಂಸಾಹಾರ ಸೇವನೆಯನ್ನ ಮಾಡ್ತಾರೆ. ಹಾಗಾದ್ರೆ ನಾಗಸಾಧುಗಳು ಜೀವನ ಕ್ರಮಗಳು, ತಮ್ಮ ಆಹಾರ ಕ್ರಮಗಳು ಯಾವ ರೀತಿ ಇರುತ್ತೆ? ನಾಗಸಾಧುಗಳು ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಳುವುದಿಲ್ಲ. ಇಂಥದ್ದೇ ತಿನ್ಬೇಕು, ಇಂಥದ್ದು ಸಿಗ್ಬೇಕು, ಇಂಥದ್ದು ಸಿಗ್ತದೆ. ಯಾವುದೇ ಪಾಲಿಗೆ ಬಂದದ್ದು ಪಂಚಾಮೃತ ನಮಗೆ, ಅದರಲ್ಲಿ ಶಾಕಾಹಾರಿ ಆಗಿರ್ಬೇಕು. ಹಾಗೆ ಮತ್ತೊಂದು, ನಾವು ನಮ್ಮ ಅಡಿಗೆಯನ್ನು ನಮ್ಮವರೇ ನಾವು ಮಾಡುದು, ನಾವು ರೆಡಿ ಮಾಡುದು. ಹೊರಗಿನಿಂದ ನಾವು ರೆಡಿ ಮಾಡುವುದಿಲ್ಲ, ನಮ್ಮವರೇ. ನಾವು ನಮ್ಮರಲ್ಲಿ ಭಂಡಾರಿ ಅಂತ ಇರ್ತಾರೆ ಅಖಾಡದಲ್ಲಿ. ಆ ಭಂಡಾರಿ ಅವನಿಗೆ ಕೆಲಸವೇ ಅವನೇ ಸಾಧಿರ್ತಾನೆ. ಅವನು ನಮಗೆ ಭೋಜನ ಎಲ್ಲ ತಯಾರು ಮಾಡಿಕೊಡುದು ಅವನೇ. ಮತ್ತೆ ತಾಂತ್ರಿಕಲ್ಲಿ ಇದು ಅಘೋರಿ ಅಂತ ನೀವು ಹೇಳಿದ್ರಲ್ಲ, ಅದು ತಾಂತ್ರಿಕ ಅಂತ ಹೇಳ್ತಾರೆ, ತಾಂತ್ರಿಕ ವಿಭಾಗ. ಅದರಲ್ಲಿ ತುಂಬಾ ರೀತಿಯ ಸಾಧನೆ ಇರ್ತದೆ. ಅದರಲ್ಲಿ ತಾಂತ್ರಿಕಲ್ಲಿ, ಅಘೋರಿಯಲ್ಲಿ ಅವರು ಮಾಂಸಾಹಾರ ಸೇವನೆ ಮಾಡ್ತಾರೆ. ಆದ್ರೆ ಮಾಂಸಾಹಾರ ಅಂತ ಹೇಳಿಕ್ಕೆ ಆಗಲ್ಲ, ಯಾಕಂದ್ರೆ ಅವರು ಹಿಂಸೆ ಮಾಡಿ ಕೊಂದು ತಿನ್ನುವುದಲ್ಲ. ಅವರು ಪ್ರಾಣ ಹೋದ ದೇಹದ ಶರೀರವನ್ನು ತಿನ್ನುವುದವರು. ಅಂದ್ರೆ ಅವರಿಗೆ ಅಲ್ಲಿ ಅವರ ತಪಸ್ಸಿದ್ಧಿ ಸಾಧನೆಯಲ್ಲಿ ಒಂದು ಜಾಗದಲ್ಲಿ ಸ್ಮಶಾನದಲ್ಲಿ ಇರ್ತಾರೆ ಅವರು. ಆ ಸ್ಮಶಾನದಲ್ಲಿ ಅವರು ಸಾಧನೆ ಮಾಡಬೇಕಾದ್ರೆ ಅಲ್ಲಿ ಯಾವುದೇ ಆಹಾರದ ವ್ಯವಸ್ಥೆ ಇರುವುದಿಲ್ಲ. ಆ ಕಾರಣ ಆ ಜೀವವನ್ನು, ಆ ಶರೀರ ಧಾರಣೆ ಮಾಡಬೇಕಾದದ್ದು ಅನಿವಾರ್ಯ ಅಲ್ಲಿ. ಯಾಕಂದ್ರೆ ಶರೀರಂ ಧರ್ಮ ಸಾಧನ, ಧರ್ಮವನ್ನು ಸಾಧನೆ ಮಾಡಬೇಕಾದ್ರೆ ಶರೀರ ಅಂತ ಅಲ್ಲಿ ಬೇಕು. ಶರೀರ ಇದ್ರೇನೆ ಏನಾದ್ರೂ ಸಾಧನೆ ಮಾಡ್ಬೋದು, ಬರೀ ಆತ್ಮಕ್ಕೆ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಪಂಚಭೂತ ಇದೆಲ್ಲ ವ್ಯವಸ್ಥೆ ಇದೆ ಶರೀರದಲ್ಲಿ, ಸ್ವರೂಪ ಹಾಗೆ ಉಂಟು ನಮಗೆ. ಹಾಗೆ ಈ ಶರೀರವನ್ನು ನಾವು ಒಲಿಸಿದರೆ ಮಾತ್ರ ಭಗವಂತನನ್ನು ಉಳಿಸಬಹುದು. ಆ ಕಾರಣಕ್ಕೋಸ್ಕರ ಅವರಿಗೆ ಆ ಕ್ಷೇತ್ರವನ್ನು ಬಿಟ್ಟು ಹೊರಗಡೆ ಆಗದ ಕಾರಣ ನಿಬಂಧನೆಗಳಿರುತ್ತೆ. ಅದಕ್ಕೋಸ್ಕರ ಅಲ್ಲಿ ಸಿಕ್ಕಿದ್ದನ್ನೇ ಅವರು
ಹಿಂಸೆ ಮಾಡಿ ಕೊಂದು ತಿನ್ನುವುದಲ್ಲ ಅಲ್ಲಿ. ಸತ್ತು ಪ್ರಾಣ ಪಕ್ಷಿ ಹಾರಿ ಹೋದ ದೇಹವನ್ನು ಅವರು ತಿನ್ನುವುದು ಈ ದೇಹವನ್ನು ಉಳಿಸಲಿಕ್ಕೋಸ್ಕರ ಮಾತ್ರ ಅನ್ನುವಂಥ ಒಂದು ಒಳ್ಳೆಯ ಭಾವನೆಯಿಂದ ಅವರು ಆ ರೀತಿ ಕಠೋರವಾಗಿ ಆ ಶಿವನ ಅಘೋರ ರೂಪದಲ್ಲಿ ಅವರು ಸಾಧನೆ ಮಾಡಿರ್ತಾರೆ. ಅವರು ಕಂಪ್ಲೀಟ್ ಆಗಿ ನಮಗಿಂತಲೂ ಕಠಿಣ ಅವರು ಇದು ಮಾಡಿರ್ತಾರೆ, ಸಿದ್ಧಿ ಮಾಡಿರ್ತಾರೆ. ತಾವಿರುವಂತಹ ಸ್ಥಳದಲ್ಲಿ ಅವರುಗಳು ಇರ್ತಾರ? ಹೇಗೆ ಇರ್ತಾರೆ? ನಮಗೂ ಅವರಿಗೂ ಸಂಬಂಧ ಇರುತ್ತೆ. ಸಂತ ಸಮಾಜ ಅಂತ ಹೇಳಿದ್ರೆ ಒಂದು ಕುಟುಂಬದ ಹಾಗೆ ಇರುತ್ತೆ. ಈಗ ಗೃಹಸ್ಥಾಶ್ರಮ ಇರುತ್ತಾ ಹಾಗೆ ಸನ್ಯಾಸಾಶ್ರಮ ಇರುತ್ತೆ. ಒಂದೊಂದು ಆಶ್ರಮದ ಒಂದೊಂದು ಅಖಾಡಗಳಿಗೆ ಎಲ್ಲ ಲಿಂಕ್ ಇರುತ್ತೆ. ಎಲ್ಲರೂ ಒಂದು ಲಿಂಕ್ ಅಲ್ಲೇ ಇದ್ದೇವೆ ನಾವು ಎಲ್ಲರೂ. ಅದಕ್ಕೊಂದು ಮಂಡಲೇಶ್ವರ, ಪಂಚ ಪರಮೇಶ್ವರ್ ಅಂತ ಇದ್ದಾರೆ, ಆಮೇಲೆ ಮಹಾಮಂಡಲೇಶ್ವರ ಇದ್ದಾರೆ, ಆಮೇಲೆ ಆಚಾರ್ಯ ಮಹಾಮಂಡಲೇಶ್ವರ ಇರ್ತಾರೆ. ಅದಕ್ಕೊಬ್ಬರು ಅಖಾಡ ಪರಿಷತ್ಗೆ ಒಬ್ಬರು ಅಧ್ಯಕ್ಷರು ಅಂತ ಇರ್ತಾರೆ. ಎಲ್ಲ ವ್ಯವಸ್ಥೆ ಇದೆ ಅದರಲ್ಲಿ. ಈ ಊರದ ಇರ್ನ ಪೂರ್ವಾಶ್ರಮ ಏನ್ ಚೆತ್ತಂಡು, ಇರ್ನ ಜೀವನ ಏನ್ ಚೆತ್ತಂಡು, ಇರ್ನ ಆ ಒಂಜಿ ಕುಟುಂಬ ಪನ್ಪಂಚಿನ ವ್ಯವಸ್ಥೆ ಏನ್ ಚೆತ್ತಂಡು ಅವೇನೊಂಜಿ ನಮ್ಮ ಜನಕ್ಲೆಗ್ ತೆರಿಪೋಲೆ ಸ್ವಾಮೀಜಿ ಮಾತಾಡ್ಲಿಕ್ಕಲ್ಲಿ ಯಾನ್ಲ ಒಂಜಿ ಬಡ ಕುಟುಂಬ ಬಿಟ್ಟಿದ್ದೀನಿ. ಎನ್ನ ಅಮ್ಮೆರೆ ಕೊಂಚ ಅಂಗಡಿ ಇತ್ತಂಡು, ಎನ್ನ ಅಪ್ಪ ಬೀಡಿ ಕಟ್ಟೊಂದಿತ್ತೇರು, 4 ಜನ ಅಕ್ಕನಕ್ಲು ಉಳ್ಳೇರು, ಒರಿ ಮೆಗ್ಗೆಲ್ಲಿ ಪೂರೆಲ್ಲ ಅಕ್ಲ ಜೀವನಡು ಎಡ್ಡೆ ರೀತಿರು ಉಳ್ಳೇರು. ಅಕ್ಲ ಒಂಜಿ ಪಾಲಕ್ ಅಕ್ಲು ಉಳ್ಳೇರು, ಎಡ್ಡೆ ರೀತಿರು ಉಳ್ಳೇರು. ಶಾಲೆ ಎನ್ನ ಪ್ರಾಥಮಿಕ ಶಾಲೆ ಅನುದಾನಿತ ಪ್ರಾಥಮಿಕ ಹಿರಿಯ ಶಾಲೆ ಬಡಗಬೆಲ್ಲೂರು ಮುಲ್ಪ 7ನೇ ಮಟ್ಟ ಶಾಲೆ ಪೋಯೆ. ಐದು ಬೊಕ್ಕ ಬೆಂಜನ್ ಬದವಾಗ ಪೋಯೆ, 2nd PUC ಮಟ್ಟ ಸ್ಕೂಲ್ದ ಜೀವನ ಇತ್ತೆನ್ನ. ಐದು ಬೊಕ್ಕ ಕಾರ್ಯಕ್ಷೇತ್ರ ಹೋಟೆಲ್ಗೆ ಪೋಯೆ. ಬೊಂಬಾಯಿ ಹೋಟೆಲ್ ಇತ್ತೆ ಕೆಲಸ ಮಾಡ್ತಂದಿತ್ತೆ. ಹೋಟೆಲ್ ಕ್ಲೀನ್ಲ ಕೆಲಸ ಮಾಡ್ತದೆ. ಐದು ಬೊಕ್ಕ ಮಸ್ಕತ್ಗೆ ಪೋಯೆ, ದುಬೈಗೆ ಪೋಯೆ, ವಿದೇಶಗಳ ಪೋಯೆ, ಪೂರ ದೇಶ ಭ್ರಮಣ ಮಲ್ತೆ, ಪೂರ ತಿಕ್ಕುಗಳ ಪೋಯೆ, ಸಂಚಾರ ಪೂರ ತಿಕ್ಕುಗಳ ಅಂಡು ಮಾತ ಅನುಭವ ಅಂಡ್ ಲಾಸ್ಟ್ಗೆ ಎನ್ನ ಅಮ್ಮೇರ್ನ ಸೇವೆ. ಅಮ್ಮೇರು ಅವ್ರ ಒಂಚೂರು ಹುಷಾರಿದ್ದಾಂಡು, ಮೂಜಿ ಆಪ್ರೇಷನ್ ಆಂಡು, ಮೂಜಿಲ ಆಪ್ರೇಷನ್ ಪೈಲಾಂಡು ಅಮ್ಮೇರ್ನ ದಿನ ಆಂಡು. ಐದು ಬೊಕ್ಕ ಅಪ್ಪೆತ್ತೇರು, ಅಪ್ಪನ ಸೇವೆ ಒಂಜಿ 3 ವರ್ಷ ಮಟ್ಟ ಅಪ್ಪನ ಚಾಕಿರಿ ಮಲ್ತೇನು. ಅಪ್ಪ ಕಿಡ್ನಿ ಫೈಲಾದಿತ್ತಂಡು ರಡ್ಲ 3 ವರ್ಷ ಅಂದ್ರೆ ಏಜ್ ಹಾಸ್ಪಿಟಲ್ ಅಪ್ಪನ ದಿನವಲ್ಲ ಒಂಜಿ ವಾರ ಒಂಜಿ ಸಲ ಲೆತ್ತೊಂದು ಬತ್ತ ರಿಕ್ಷಾಡ್ ಡಯಾಲಿಸಿಸ್ ಮತ್ತು ಲೆತ್ತೊಂದು ಬಂದಿತ್ತೆ. ಅಪ್ಪನ ದಿನಲ್ಲ ಆಯ್ನದ ಬಕ್ಕ ಎನ್ನ ಮನಸ್ಸರಾಂಡು ಈ ಜೀವನೋಡು ದಾದಂಡು ಪೂರೆಲ್ಲ ಆಯ್ತ ಜೀವನದ ಒಳ ಮರ್ಮ ತಿರಿನಿದ ಬಕ್ಕ ನಮಕ್ ಕೈಕ್ ಆಯ್ತು ಆ ಸತ್ಯದ ಸ್ಪಿರೋಡ್ ನಮ್ಮ ಪೋಡೆ ಹೊರತು ಅಜ್ಞಾನಿ ಲೆಕ್ಕ ಈ ನೆಟ್ಟು ಬರ್ಪಿನ ಬರ್ಚಿ ಸಂಸಾರ ಜೀವನ ಬರ್ಚಿ ನನ್ನರ ಜೀವನನೇ ಬರ್ಚಿ ಜನನ ಮರಣದ ಈ ಚಕ್ರದ ಪಿದೆ ಬರೋಡ್ ಪನ್ಪಿನ ಒಂಜಿ ಕಠಿಣವಾದ ನಿರ್ಧಾರದ ತೊಂಡೆ ಈ ನೆರೆದು ಈ ಪುಟ್ಟು ಸಾವು ಪನ್ಪಿನ ಹಿಡಿದು ನಮ್ಮ ಪಿದೆ ಬತ್ತದು ಮೋಕ್ಷದ ಮಾರ್ಗಡು ಪೋಂಡ ಭಗವಂತನ ಆ ವೈಕುಂಠಗ್ ಭಗವಂತನ ಒಂಜಿ ಸಾಯುಜ್ಯೋಡ್ ನಮ್ಮ ಒಂಜಿ ಭಗವಂತನ ಅಂಶ ಅದು ನಮ್ಮ ಬದುಕಗ ಪನ್ಪಿನ ಒಂಜಿ ಭಾವನೆಡು ನನ್ನ ಜೀವನ ನಾನು ಧಾರ್ಮಿಕವಾದ ಈ ಎಡ್ಡೆ ಜಗತ್ತಿಗೆ ಕಲ್ಯಾಣ ಬಯಸುನಂಚಿನ ಸನಾತನ ಹಿಂದೂ ಧರ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬರ್ತೇನೆ ಅಲ್ಪ ಪೂರ ಇಂಕ್ ಸಂಘ ಶಿಕ್ಷಣ ಶಾಕೆಟ್ ಪೂರ ಇಂಕ್ ಆ ಧರ್ಮ ಶಿಕ್ಷಣ ಕಲ್ಪಾಯರು. ಐದು ಬೊಕ್ಕ ಯಕ್ಷಗಾನ ನಮ್ಮ ಆಟ ಇದೊಂದು ಮಾತ ಎಲ್ಲಿ ಇಪ್ಪನಾಗ ತೂವೊಂದು ಬಾಲ್ಯ ತೂದು ನಮ್ಮ ಧರ್ಮದ ಬಗ್ಗೆ ಇಂಕ್ ಜಾಸ್ತಿ ಅನುಭವ ಅಂಡ್ ಭಜನೆಗೆ ಬರ್ತೇವೆ. ಭಜನೆ ಮಾತಾಡಿಸು ಮತ್ತೆ ಆದಿಶಕ್ತಿ ಭಜನಾ ಮಂಡಳಿ ಪನ್ಪುನ ಮಂಡಳಿ ಇತ್ತಲ್ಲ ಒಳ್ಳೆ ಸದಸ್ಯ ಅದು ಅಂಚ ಭಜನದ ಮೂಲಕಲ್ಲ ಎನ್ನ ಸೇವೆಯನ್ನು ಭಗವಂತನ ಆರಾಧನೆಯನ್ನು ಮಲ್ತೊಂದು ಲಾಸ್ಟ್ಗೆ ಒಂಜಿ ನಿರ್ಧಾರದ ತಂದು ಆ ಒಂಜಿ ನೆಕ್ ಪೋಪಿನ ಬರ್ಚಿ ನಮ್ಮ ಈ ಧರ್ಮದ ಸಾಧಿರೆ ಪೋಕ ಈ ಸಾಧಿರೆ ಪೋದು ನಮ್ಮ ಉನ್ನತ ಧರ್ಮದ ಕರೆಕ್ಟ್ ಪೋದು ನಮ್ಮ ಪೋಕ ಪನ್ಪಿನ ನಿರ್ಧಾರದ ತಂದು ಇತ್ತ ಈ ಸಾಧಿರೆ ಪೋದಿಲ್ಲ. ಸಮಾಜದಲ್ಲ ಬೇಜಾರಾತನೆ ವಿಠಲ್ ಪೂಜಾರ್ಲೆಗ್ ದುಂಬು ಬೇಜಾರಾದ ನಾಗ ಸಾಧು ವಿಠಲ್ ಪೂಜಾರಿ ಆಯ್ನೆ ಸಮಾಜೋಡು ಎಂಕ್ ಬೇಜಾರದಲ್ಲ ಕಷ್ಟ ಸುಖ ಪನ್ಪಿನ ಮಾತಾಡಕ್ಲಪ್ಪುಂಡು ಎಂಕೊರಿಯಾಗತ್ತು ಮಾತ್ರ ಉಪ್ಪುನತ್ತು ಐಟು ಪೂರ ಬೇಜಾರು ಮಲ್ಪುಂಡು ಅಂಚಿನ ವಿಷಯ ಪೂರ ಸನ್ಯಾಸ ದತ್ತನ್ನು ಏರ್ಲೆ ಬೇಜಾರು ದತ್ತನ್ನು ಇರುತ್ತೆ ದತ್ತನೆರೆಗ್ಲಜ್ಜಿ ದಯಪಂಡ ಅವ ಆಯನ ಸ್ವಾತಂತ್ರ್ಯವು ದತ್ತನ್ನ ಎಂಕ ಎನ್ನ ಇಲ್ಲದಕ್ಕಲ್ಲ ಅಕ್ಕನಕ್ಲು ಪಂಡೇರು ಮದ್ಮೇಲ ಜೀವನ ಮಲ್ಪಲ ಮಾತಾರ್ಲ ಪನ್ಪುಣ ಪಂಡೇರು ಎನ್ನ ಅಪ್ಪನ ಯಾನ್ ಅಪ್ಪ ಜೀವಪ್ಪನಾಗಲ್ಲ ಪಂಡಿತ್ತೆ ಯಾನ್ ಸನ್ಯಾಸನೆ ಬೋಪು ನಿಕ್ ಏರುಲ್ಲಿ ಇರಗಂಡೇರು ಎಂಕ್ ಪಂಡ ದೇವರುಲ್ಲಿ ಇருந்து ಪಂಡೆ ಅಪ್ಪಗನೆ ಎಂಕ ಭಗವಂತನ ಮಿತ್ತನ ವಿಶ್ವಾಸ ಎತ್ತುಂಡು ನಂಬಿಕೆ ಎತ್ತುಂಡು ಅಚಲವಾಯಿನ ಒಂಚಿನ ವಿಶ್ವಾಸ ಎತ್ತುಂಡು ಭಗವಂತ ಉಳ್ಳಿ ಮನುಷ್ಯ ಮಾನವ ಕೊಟ್ಟರೆ ಮನೆತನಕ ದೇವರು ಕೊಟ್ಟರೆ ಕೊನೆತನಕ ಪನ್ಪನ ಒಂಜಿ ವಿಷಯ ಎಂಕ ವಿಶ್ವಾಸ ಎತ್ತುಂಡು ಅಂಚ ಆ ವಿಶ್ವಾಸನೇ ಏನನ್ನು ಗಟ್ಟಿ ಮಲ್ತದೆ ಎನ್ನ ಭಕ್ತಿನ ಪ್ರಬಲ ಮಲ್ತದೆ ಬಕ್ಕ ಯಾನು ಆ ಕಷ್ಟೊಡಿತ್ತಂಡಲ್ಲ ಭಗವಂತ ನಾನು ಅಲ್ಪರ್ದು ಪೂರ ಏನನ್ನು ರಕ್ಷಣೆ ಮಾಡ್ತಂದು ಬರ್ತೇನೆ ಆ ಭಗವಂತನ ಮಿತ್ತಿ ಜಾಸ್ತಿ ಪ್ರೀತಿ ಬಿಟ್ಟುಂಡು ಬಕ್ಕ ಐಕ್ಯ ಹೋಗ ಬಂಡು ಆರ್ನೇ ಸೇವೆ ಮಾಡ್ತಂದು ಉಪ್ಪುಗ ಆರೋಗ್ಯ ಸಮರ್ಪಣೆ ಮಲ್ಪಗ ಬದುಕ ಐಟಿ ನಮ್ಮ ಮೋಕ್ಷ ಮಾರ್ಗ ನಾಡಗ ಪನ್ಪಿನ ಭಾವನೆ ಜೀವನ ಅವೇ ದಾರಿಡಿ ಅನ್ಕೊಳ್ಳಬೇಕು. ವಿಠಲ್ ಪೂಜಾರಿ ಅವರ ಬಗ್ಗೆ ನಾವು ಮಾತನಾಡಬೇಕು ಅಂತ ಬಂದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ RSS ನ ಒಂದು ನಿಷ್ಠಾವಂತ ಕಾರ್ಯಕರ್ತನಾಗಿ RSS ನ ವಿವಿಧ ಹುದ್ದೆಗಳನ್ನು ಅತ್ಯಂತ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ನಿಭಾಯಿಸಿದಂತಹ ವಿಠಲ್ ಪೂಜಾರಿ ಅವರು ನಾಗ ಸಾಧುವಾದರು.
ಯಾಕೆ ಅನ್ನುವಂಥ ಪ್ರಶ್ನೆ. ಅನೇಕ ಹುದ್ದೆಗಳನ್ನು ತಾವು ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ನಿಭಾಯಿಸಿದ್ದೀರಾ. RSS ಬಿಟ್ಟು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಿಟ್ಟು, ಇದೆಲ್ಲವನ್ನ ಬಿಟ್ಟು, ಸಮಾಜಮುಖಿಯಾಗಿರುವಂಥ ಕೆಲಸಗಳನ್ನು ಬಿಟ್ಟು ನಾಗಸಾಧು ಆದರೂ ಯಾಕೆ ಅನ್ನುವಂಥ ಪ್ರಶ್ನೆ ಮತ್ತೊಮ್ಮೆ ನಮ್ಮಲ್ಲಿ ಕಾಡ್ತಾ ಇರುವಂಥದ್ದು. ಸೇವಾ ಹಿ ಪರಮೋ ಧರ್ಮ. ಸೇವೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಮಾಡ್ಬೋದಿತ್ತಲ್ಲ ಸರ್? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲೂ ಮಾಡಿದ್ದೇನೆ, ಮಾಡಿಲ್ಲ ಅಂತ ಇಲ್ಲ. ಆದರೆ ಕೊನೆಗಾಗುವಾಗ ನನಗೆ ಆಯಿತು, ನನ್ನ ನನಗೆ ಇಲ್ಲಿ ಮೈಸೂರಲ್ಲಿ ಧರ್ಮ ಜಾಗರಣದಲ್ಲಿ ಅಕ್ಷಯ ಜಿಂತ ಇದ್ದಾರೆ ವಿಭಾಗ ಪ್ರಚಾರಕ್ಕೆ, ಅವ್ರ ಹತ್ರ ಮಾತುಕತೆ ಎಲ್ಲ ಆಯಿತು, ಅಲ್ಲೇ ಹೋಗಿದ್ದೆ ನಾನು. ಆದರೆ ನನ್ನ ಗುರುಗಳು ಹೇಳಿದರು, ನೀನು ಅದು ಮಾಡಬಹುದು, ಆದರೆ ಅದಕ್ಕಿಂತ ಶ್ರೇಷ್ಠ ಇದು ಅಂತ ಹೇಳಿದರು. ಅದಕ್ಕಿಂತಲೂ ಶ್ರೇಷ್ಠ ನೀನು ಇದು ಸಾಕಷ್ಟು ಮಾಡಿದ್ಯಾ, ಇನ್ನು ನೀನು ಮಾಡಬೇಕಾದಲ್ಲಿ ಏನಿಲ್ಲ, ಬೇರೆಯವರು ಮಾಡ್ತಾರೆ, ಬೇರೆಯವರಿಗೆ ಅವಕಾಶ ಕೊಡು, ನೀನು ಇಲ್ಲಿ ಬಾ, ನನ್ನ ಕೈಯಿಂದ ಶಿಷ್ಯತ್ವ ತಗೋ, ನಿನ್ನ ಜೊತೆ ಇರು ಅಂತ ಹೇಳಿ ನನ್ನ ಗುರುಗಳು ನನ್ನನ್ನು ಕರೆಸಿದ್ರು. ಈ ವಿಷಯವನ್ನು ನಾನು ಪ್ರಚಾರಕವರಿಗೂ ನಾನು ತಿಳಿಸಿದೆ. ಅದಕ್ಕೆ ಅವರು ಅಕ್ಷಯ್ಜಿ ಅವರು ತುಂಬಾ ಖುಷಿಯಿಂದ ಒಪ್ಪಿಗೆ ಕೊಟ್ಟರು. ಎಲ್ಲಾ ಪ್ರಚಾರಕವ್ರ ಹತ್ರ ತಿಳಿಸಿದ್ದೆ, ಎಲ್ಲರೂ ಪ್ರೀತಿಯಿಂದ ಒಪ್ಪಿಗೆ ಕೊಟ್ಟು ನಿಮ್ಮ ನಿರ್ಣಯ ಏನು ಅಂತ ಕೇಳಿದ್ರು. ನಾನು ಹೇಳಿದೆ ಸನ್ಯಾಸ ತಗೊಳ್ತೇನೆ ಅಂತ. ಅದಕ್ಕೆ ನಿಮಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು ಎಲ್ಲರೂ. ಓಕೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜೊತೆಗೆ ಧರ್ಮ ಪ್ರಚರಣ ವಿಚಾರ, ಇದರಲ್ಲೂ ಕೂಡ ತಾವು ಕೆಲಸವನ್ನ ಮಾಡಿದ್ದೀರಾ. ಮತಾಂತರ ಮಾಡುವಂತ ವಿಭಾಗದಲ್ಲಿ ಧರ್ಮ ಜಾಗರಣದಲ್ಲಿ ನಾನು ಕೆಲಸ ಮಾಡಿದ್ದೆ. ನನ್ನ ಸೇವೆಯನ್ನು ಮಾಡಿದ್ದೆ ನಾನು ಮೈಸೂರಿನಲ್ಲಿ. ಹೌದು. ಓಕೆ. ಯಾವ ರೀತಿ ಯಾವೆಲ್ಲ ಹುದ್ದೆಗಳನ್ನು ನಿಭಾಯಿಸಿದ್ರಿ ಸ್ವಾಮೀಜಿ ಹಿಂದೆ ತಾವು RSS ನಲ್ಲಿ, ಜೊತೆಗೆ ಧರ್ಮ ಪ್ರಚರಣಾ ವಿಭಾಗದಲ್ಲಿ? RSS ಅಲ್ಲಿ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಬಾಲ್ಯದಿಂದಲೂ, ಅಂದರೆ ನನಗೆ ಸಾಧಾರಣ ಒಂದು 13 ವರ್ಷ ಪ್ರಾಯದಿಂದ ನಾನು ಸ್ಕೂಲಲ್ಲಿ ಹೋಗಬೇಕಾದ್ರೆ ನಮ್ಮ ವೆಂಕಟರಮಣ ಹೊಳ್ಳಾಜಿ BC ರೋಡ್ ಅವರು ಈಗ ಸ್ವರ್ಗೀಯರಾಗಿದ್ದಾರೆ, ಅವರೇ ನಮಗೆ ಗುರುಗಳು. ಅವರ ಮಾರ್ಗದರ್ಶನ ಅವರು ಇರುವವರೆಗೂ ಕೊನೆಯವರೆಗೂ ನಾನು ಕಾರ್ಯಕರ್ತನಾಗಿದ್ದೆ. ಆಮೇಲೆ ಬೇರೆ ಬೇರೆ ಕಡೆಯಲ್ಲಿ ಮುಂಬೈಯಲ್ಲೂ ಕೆಲಸ ಮಾಡಿದ್ದೇನೆ. ಈಗ ಉತ್ತರ ಕನ್ನಡದಲ್ಲೂ ನಾನು ಸಂಘದ ಸಂಪರ್ಕದಲ್ಲಿದ್ದೇನೆ. ಅಲ್ಲಿ ಸಹ ನಾನು ನನ್ನ ಸೇವೆಯನ್ನು ಮಾಡ್ತಾ ಇದ್ದೇನೆ. ನನಗೆ ಆಗುವಂಥದ್ದನ್ನು ನನಗೆ ಸಮಯ ಇದ್ದಾಗ ಹೋಗಿ ಕೊಟ್ಟು ಸಂಘದ ಕೆಲಸದಲ್ಲಿ ಈಗಲೂ ನನ್ನನ್ನು ತೊಡಗಿಸಿಕೊಳ್ತಾ ಹೋಗ್ತಾ ಇದ್ದೇನೆ. ಇಷ್ಟ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಈಗಲೂ ನಾನು ಅಲ್ಲಿ ಮಾಡ್ತಾ ಇದ್ದೆ. ಅಲ್ಲೆಲ್ಲ ಪ್ರಚಾರಕ ಅವರು ಇವರೆಲ್ಲ ನಮ್ಮ ಆಶ್ರಮಕ್ಕೆ ಬಂದು ಭೇಟಿ ಕೊಟ್ಟು ನಮ್ಮ ಹತ್ರ ನಿರಂತರ ಸಂಪರ್ಕದಲ್ಲಿ ಇಟ್ಕೊಂಡಿದ್ದಾರೆ. ಓಕೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಠಲ್ ಮಹಾರಾಜ್ ಜಿ ಅವರಿಗೆ ಆಧ್ಯಾತ್ಮದ ಕಡೆಗೆ ಒಲವು ಮೂಡಿಸುವುದಕ್ಕೆ ಪ್ರಮುಖ ಕಾರಣವಾಯಿತು ಹಾಗಾದ್ರೆ? ಹೌದು. ಧರ್ಮ ರಕ್ಷಣೆಯಲ್ಲಿ ಧರ್ಮದ ರಕ್ಷಣೆಯನ್ನು ಹೇಗೆ ಮಾಡಬೇಕು ಹಾಗೂ ಹಿಂದುತ್ವ ಯಾಕೆ ಬೇಕು, ಯಾಕೆ ಉಳಿಸಬೇಕು ಅಂತ ಒಂದು ಧರ್ಮ ಶಿಕ್ಷಣವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳಲ್ಲಿ ಕಲಿಸ್ತಾರೆ. ಅಲ್ಲಿ ಯಾವುದೇ ವ್ಯಕ್ತಿ ಪೂಜೆ ನಡೆಯಲ್ಲ, ಅಲ್ಲಿ ಧರ್ಮಧ್ವಜ ಭಗವದ್ಧ್ವಜದ ಪೂಜೆ ಮಾತ್ರ ಮಾಡೋದು. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇತ್ತೀಚಿನ ದಿನಗಳಲ್ಲಿ ರಾಜಕೀಯವಾಗಿ ಬದಲಾಗ್ತಾ ಇದೆ ಅನ್ನುವಂತಹ ವಿಚಾರಗಳು ಬರುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಜಕೀಯವಾಗಿ ಯಾವತ್ತಲೂ ಬದಲಾಗಲ್ಲ, ಅದರ ಹಿಂದುತ್ವ ಅಚಲ. ಆದರೆ ಈ ರಾಜಕೀಯವಾಗಿ ಕೆಲವು ಬದಲಾವಣೆ ಇರುತ್ತದೆ. ಅಂದರೆ ಈ ಕೆಲವು ಬೇರೆ ಪಕ್ಷದಿಂದ ಬಂದವರನ್ನು ತಂದು ಅವರಿಗೆ ಈ ಸಂಘದ ಸಿದ್ಧಾಂತಗಳಲ್ಲಿ ಆಸಕ್ತಿ ಇರುವುದಿಲ್ಲ, ಗೊತ್ತಿರುವುದಿಲ್ಲ. ಅವರು ಬಂದು ಒಂದು ಕೆಲಸ ಮಾಡಿದರೆ ಅದು ಕೆಟ್ಟ ಹೆಸರು ಸಂಘದ ಮೇಲೆ ಆರೋಪ ಮಾಡ್ತಾರೆ ಹೊರತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅಲ್ಲಿಂದ ಶಿಕ್ಷಣ ಪಡೆದು ಬಂದವರು ಯಾವತ್ತೂ ತಪ್ಪು ಮಾಡಿಲ್ಲ ನನ್ನ ಪ್ರಕಾರ. ಮತ್ತು ರಾಜಕೀಯ ಬೇರೆ, ಧಾರ್ಮಿಕ ಬೇರೆ. ಸಂಘ ಯಾವಾಗಲೂ ಮಾರ್ಗದರ್ಶನ ಮಾಡ್ತದೆ ಹೊರತು ಸಂಘ ನೇರವಾಗಿ ರಾಜಕೀಯದಲ್ಲಿ ಮಾರ್ಗದರ್ಶನ ಮಾಡುತ್ತೆ ಹೊರತು ಸಂಘ ಅದರಲ್ಲಿ ಏನು ಇದು ಮಾಡುವುದಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಹಿಂದೆ ಇದ್ದಂತಹ ಸಂಘವಾಗಿ ಉಳಿದಿಲ್ಲ, ರಾಜಕೀಯ ಪಕ್ಷಕ್ಕೆ ಒಂದು ಗೈಡ್ ಲೈನ್ಸ್ ಕೊಡುವಂತಹ ಒಂದು ವಿಚಾರವಾಗಿ ಸಂಘವಾಗಿ ಬೆಳೆದಿದೆ. ಹೌದಲ್ವಾ? ಏನ್ ಹೇಳ್ತೀರಾ? ಇದು ಅನಿವಾರ್ಯ. ಯಾಕಂದ್ರೆ ಹೇಳಿದರೆ ಈಗ ನೋಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಡಿಯಲ್ಲಿ ಹಿಂದೂ ಜಾಗರಣ ವೇದಿಕೆ, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಇತ್ಯಾದಿ ನಮ್ಮ ಹಿಂದೂ ಸಂಘಟನೆಗಳು ಅದರ ಒಂದು ಪರಿವಾರ ಸಂಘಟನೆಯಾಗಿ, ಮಾತೃ ಸಂಘಟನೆಯಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆ. ಈ ಸಂಘಟನೆ ಇಲ್ಲದಿದ್ರೆ ಇವತ್ತಿನ ಕಾಲದಲ್ಲಿ ಹಿಂದೂಗಳನ್ನು ರಕ್ಷಣೆ ಮಾಡಲಿಕ್ಕೆ ಯಾರೂ ಇರಲಿಲ್ಲ, ಉಳಿತಿರ್ಲಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವೇ ನಿಜವಾದ ಹಿಂದುತ್ವದ ಹಿಂದೂ ಸಮಾಜದ ಶಕ್ತಿ ಅಂತ ಹೇಳ್ತೇನೆ ನಾನು. ಈ ಶಕ್ತಿಯಿಂದಲೇ ಇಷ್ಟರವರೆಗೆ ನಾವು ಎಲ್ಲವನ್ನು ಸಮರ್ಥವಾಗಿ ಎದುರಿಸುತ್ತಾ ಬಂದಿದ್ದೇವೆ. ಇದರಲ್ಲಿ ನಮಗೆ ಹೆಮ್ಮೆವಿರಬೇಕು ಯಾವತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ರಾಜಕೀಯ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ, ಇದನ್ನ ಜನರು ಹೇಳ್ತಾ ಇದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ರಾಜಕೀಯಕ್ಕಲ್ಲ, ರಾಷ್ಟ್ರೀಯವಾದಿ ಸಂಘ. ರಾಷ್ಟ್ರದ ಹಿತ, ರಾಷ್ಟ್ರ ಹಿತೋ ಸರ್ವೋಪರಿ. ರಾಷ್ಟ್ರಕ್ಕೆ ಯಾವುದು ಹಿತ ಇದೆ, ದೇಶದ ದೃಷ್ಟಿಯಿಂದ, ರಾಷ್ಟ್ರದ ದೃಷ್ಟಿಯಿಂದ, ದೇಶದ ಸೈನಿಕರಿಗೆ ಆಗಲಿ ಅಥವಾ ಒಂದು ಕಷ್ಟ ಬಂದಾಗ, ದೇಶದ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಬಂದಾಗ, ಈಗ ಈ ಫ್ಲಡ್ ಎಲ್ಲ ಬರುತ್ತೆ, ಆ ಟೈಮಲ್ಲಿ ಎಲ್ಲ ಕೆಲಸ ಮಾಡೋದು ಯಾರು? ಸ್ವಯಂ ಸೇವಕರೇ ಕೆಲಸ ಮಾಡೋದು. ನಮ್ಮ ಸ್ವಯಂ ಸೇವಕರೇ ಆಹಾರಗಳನ್ನು ಒದಗಿಸಿದ್ದು ಯಾರು? ನಮ್ಮವರೇ ಒದಗಿಸಿದ್ದು ಕಾರ್ಯಕರ್ತರೇ. ಹಾಗಾಗಿ
ಓಕೆ, ಸ್ವಾಮೀಜಿಯವರು ಮಾತಾಡಿದಾಗ ಹಿಂದುತ್ವ ಅನ್ನುವಂಥ ವಿಚಾರವನ್ನ ಹೇಳಿದ್ರಿ. ಈ ಹಿಂದುತ್ವ ಅನ್ನುವಂಥ ವಿಚಾರದ ಮೇಲೆ ನಮ್ಮ ಕರಾವಳಿ ಭಾಗದಲ್ಲಿ ತಾವು ಹುಟ್ಟಿರುವಂಥ ತುಳುನಾಡಿನಲ್ಲೇ ತುಂಬಾ ದೊಡ್ಡ ಮಟ್ಟದ ವಿಚಾರಗಳು ನಡೆಯುತ್ತೆ. ಜೊತೆಗೆ ಹಿಂದುತ್ವವೇ ಪ್ರಮುಖವಾಗಿರುವಂಥ ಅಜೆಂಡಾ, ಅಸ್ತ್ರ ಎಲ್ಲ ವಿಚಾರದಕ್ಕೂ ಕೂಡ ಬಹುಸಂಖ್ಯಾತರು ಹಿಂದೂಗಳಿರುವಂಥದ್ದು, ಡೌಟ್ ಇಲ್ಲ ಅದರಲ್ಲಿ. ಆದರೆ ಈ ಹಿಂದುತ್ವ ಅಂದ್ರೆ ಏನು ಅಂಡ್ ಹಿಂದೂ ಅಂದ್ರೆ ಏನು, ಮತ್ತೆ ಹೊಸದಾಗಿ ಸೇರ್ಪಡೆಯಾಗಿರುವಂಥ ಹಿಂದೂಯಿಸಮ್ ಅನ್ನೋಂಥದ್ದು ಕೂಡ ಬಂದಿದೆ. ಏನು ಸ್ವಾಮೀಜಿದು, ತಾವು ಯಾವ ರೀತಿ ನೋಡ್ತೀರಾ? ನೋಡಿ, ಹಿಂದುತ್ವ ಅಂತ ಹೇಳಿದರೆ ಪ್ರಕಾಶ, ಹಿಂದುತ್ವ ಅಂತ ಹೇಳಿದರೆ ಪಾಸಿಟಿವ್, ಹಿಂದುತ್ವ ಹೇಳಿದರೆ ಒಳಿತು. ಯಾರಿಗೆ ಒಳಿತನ್ನು ಪ್ರಪಂಚಕ್ಕೆ ಬಯಸುತ್ತಾ ಅದು ಧರ್ಮ, ಅದನ್ನು ಸಾರಿಕೊಂಡು ಹೇಳುವಂಥದ್ದು ಹಿಂದುತ್ವ. ಅದು ಉಳಿಬೇಕು. ಈಗಿನ ಬದಲಾದ ಕಾಲದಲ್ಲಿ ಹಿಂದೂಯಿಸಮ್ ಅಂತ ನೀವು ಹೇಳಿದ್ರಲ್ಲ, ಈ ಹಿಂದೂಯಿಸಮ್ ಯಾಕೆ ಬೇಕು ಅಂತ ಹೇಳಿದರೆ, ಬದಲಾಗುತ್ತಿರುವಂಥ ಕಾಲದಲ್ಲಿ ಇವಾಗ ನಾವು ಈ ಶಾಂತಿ ಮಂತ್ರವನ್ನು ಹೇಳಿದರೆ ಯಾರಿಗೂ ಅರ್ಥ ಆಗಲ್ಲ. ಓಕೆ, ನಮ್ಮ ಧರ್ಮ ಏನು ಅಂತ ನಮಗೆ ಗೊತ್ತುಂಟು. ನಮ್ಮ ಧರ್ಮ ಶಾಂತಿ ಪ್ರಿಯ ಧರ್ಮ ಎಲ್ಲವೂ ಹೌದು. ನಾವು ಯಾರ ಮೇಲೂ, ಯಾವ ಹಿಂದೂ ಧರ್ಮ ಯಾವ ದೇಶದ ಮೇಲೂ ಆಕ್ರಮಣ ಮಾಡಿಲ್ಲ. ಪ್ರಥಮವಾಗಿ ನಮ್ಮ ಮೇಲೇನೆ ಎಲ್ಲರೂ ಆಕ್ರಮಣ ಮಾಡಿದ್ದಾರೆ ಹೊರತು ನಾವು ಯಾರ ಮೇಲೂ ಆಕ್ರಮಣ ಮಾಡಿಲ್ಲ. ನಮಗೆ ಆಕ್ರಮಣ ಮಾಡಿದರೆ ನಾವು ಕೈಕಟ್ಟಿ ಕೂರ್ಲಿಕ್ಕಾಗತ್ತಾ? ಆಗಲ್ಲ. ಹಾಗೆ ಕ್ರಿಯೆಗೆ ಅಂತ ಒಂದು ಪ್ರತಿಕ್ರಿಯೆ ಅಂತ ಇರುತ್ತದೆ. ನಾವು ಪ್ರತಿಕ್ರಿಯೆ ಕೊಟ್ಟವರೇ ಹೊರತು ಕ್ರಿಯೆ ಕೊಟ್ಟವರಲ್ಲ ಯಾರಿಗೂ. ಅದಕ್ಕೋಸ್ಕರ ಸನಾತನ ಹಿಂದೂ ಧರ್ಮ ಯಾವತ್ತೂ ಶಾಂತಿ ಸಾರುವಂಥದ್ದೇ ಧರ್ಮ, ವಿಶ್ವ ಕಲ್ಯಾಣವನ್ನು ಬಯಸುವ ಧರ್ಮ. ಅದು ಉಳಿಬೇಕು. ಅಲ್ಲಿ ಹಿಂದುತ್ವ ಹಿಂದೂಯಿಸಮ್ ಆಗಿ ಪರಿವರ್ತನೆ ಆಗುತ್ತಾ? ಹಿಂದೂಯಿಸಮ್ ಅಂತ ಹೇಳಿದರೆ ಈಗ ನಡೆಯುತ್ತಿರುವ ಕಾಲಘಟ್ಟದಲ್ಲಿ ಇಸಮ್ ಬೇಕಾಗುತ್ತೆ. ಅಂದರೆ ಮಾಡರ್ನಿಟಿ ಆಗಿ ಹೋಗ್ತಾ ಉಂಟು. ಇದರ ರಕ್ಷಣೆಗೆ ನಾವು ಒಂದು ಪಡೆ ಸಿದ್ಧ ಮಾಡಬೇಕಾಗತ್ತೆ. ಹಿಂದೂಯಿಸಮ್ ಅಂತ ಹೇಳಿದರೆ ಅದು ಗರ್ವದಿಂದ ಹೇಳಬೇಕು. ಅದನ್ನು ಯಾಕೆ ನಾವು ನಾಚಿಕೆಂದು ಹೇಳಬೇಕು ನಾವು? ಓಕೆ, ಹಾಗಾದ್ರೆ ತಾವು ಅಹಿಂಸೆಯನ್ನು ಪ್ರತಿಪಾದಿಸ್ತೀರಾ? ಅಹಿಂಸೆಯನ್ನೇ ಪ್ರತಿಪಾದಿಸುವುದು. ನಮ್ಮ ಧರ್ಮ ಹಿಂಸೆ ಮಾಡಬೇಡ ಅಂತ ಹೇಳುದು. ಆದರೆ ಧರ್ಮ ಹಿಂಸೆ ತತ್ವವೇತ ಅಂತ ಹೇಳ್ತದೆ ಅಲ್ಲ. ಓಕೆ, ಧರ್ಮವನ್ನು ರಕ್ಷಣೆ ಮಾಡೋದು ಯಾರು? ಅಹಿಂಸೆ ಬೇಕಾಗುತ್ತೆ. ಹಾಗಾದ್ರೆ ಅಹಿಂಸೆ ಶಾಂತಿಯಿಂದ ಎಲ್ಲವೂ ಕೂಡ ಸಾಧ್ಯ ಇಲ್ಲ ಅಲ್ಲ. ಸಮಾಧಾನ, ಭೇದ, ದಂಡ, 4 ಇದೆಲ್ಲ ಧರ್ಮದ ಒಂದು ಆಧಾರ ಸ್ತಂಭಗಳು. ಓಕೆ, ಎಲ್ಲವೂ ಸಮಾಧಾನದಲ್ಲಿ ಹೇಳ್ತೇವೆ, ಬುದ್ಧಿ ಹೇಳ್ತೇವೆ. ಓಕೆ, ಅರ್ಥ ಆಗದಿದ್ರೆ ನನಗೆ ಭೇದ ಮಾಡಿ ಹೇಳ್ತೇನೆ. ಓಕೆ, ಆಮೇಲೆ ಭೇದ ಆದ ನಂತರ ಸಮಾಧಾನ, ಭೇದ, ಕೊನೆಗೆ ಎಲ್ಲದಕ್ಕೂ ಆಗದಿದ್ರೆ ದಂಡಂ ದಶಗುಣಂ ಅಲ್ವಾ? ಓಕೆ, ಧರ್ಮ ಉಳಿಲೇಬೇಕು, ಧರ್ಮ ಉಳಿಬೇಕು, ಅಧರ್ಮ ವಿನಾಶ ಆಗಬೇಕು, ಅಷ್ಟೇ ಉದ್ದೇಶ. ಪ್ರತಿ ಬಾರಿ ಬರುವಂತಹ ಶಬ್ದ, ಈ ಒಂದು ಪದ ಬಳಕೆ, ಯಾರು ಹಿಂದೂ ಅಂತ ಹೇಳಿದ್ರೆ? ಯಾರು ಧರ್ಮವನ್ನು, ಮಾನವೀಯತೆಯನ್ನು ಪಾಲನೆ ಮಾಡ್ತಾರೆ, ಲೋಕದ ಕಲ್ಯಾಣವನ್ನು ಬಯಸ್ತಾರೆ, ಸರ್ವೇ ಜನವು ಸುಖಿನೋ ಭವಂತು ಅಂತ ಯಾವ ಧರ್ಮ ಸಾರುತ್ತದೆ ಅದು ಹಿಂದೂ ಧರ್ಮ. ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಬೇಡ, ಇನ್ನೊಬ್ಬರಿಗೆ ಮೋಸ ಮಾಡಬೇಡ, ವಂಚನೆ ಮಾಡಬೇಡ, ಇನ್ನೊಬ್ಬರಿಗೆ ಅದಕ್ಕೆ ಕರುಣೆ ತೋರಿಸು, ದಯೆ ತೋರಿಸು, ಇದನ್ನು ಹೇಳುವುದು, ಇದಕ್ಕೆ ಪ್ರಚೋದನೆ ಕೊಡುವುದು ಹಿಂದೂ ಧರ್ಮ. ಓಕೆ, ಪ್ರಸಕ್ತ ಕಾಲಘಟ್ಟದಲ್ಲಿ ಹಿಂದೂ ಧರ್ಮ ಸರಿಯಾಗಿದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಒಂದ್ ಕಡೆ ಏನ್ ಹೇಳ್ತೀರಾ, ಯಾವ ರೀತಿ ಇದೆ ಹಿಂದೂ ಧರ್ಮ? ಪ್ರಸಕ್ತ ಕಾಲದಲ್ಲಿ ಧರ್ಮ ಏನು ಚೇಂಜ್ ಆಗಿಲ್ಲ. ಆದರೆ ಧರ್ಮದ ಪಾಲಕರು ಧರ್ಮವನ್ನು ಅವರ ಒಂದು ಹಿತಕ್ಕೋಸ್ಕರ ಕೆಲವು ಬೆರಳೆಣಿಕೆಯ ವ್ಯಕ್ತಿಗಳು ಕೆಲವು ಸಂಘಟನೆಗಳನ್ನು ಹಿಡ್ಕೊಂಡು ಆ ಮೂಲಕ ಅವರು ಅವರ ಸ್ವಾರ್ಥಕ್ಕಾಗಿ ಬಳಸ್ತಾರೆ. ಕೆಲವು ಉದ್ಯಮಿಗಳ ಜೊತೆ ಇರುವವರು, ಈ ಥರ ಎಲ್ಲ ಇದೆ ವ್ಯವಸ್ಥೆ ಈಗ. ಅದನ್ನು ಇನ್ನೂ ಕೂಲಂಕಷವಾಗಿ ನಾನು ನೋಡ್ತಾ ಇದ್ದೇನೆ. ಆದರೆ ತಪ್ಪು ಯಾರೇ ಮಾಡಲಿ, ತಪ್ಪನ್ನು ತಪ್ಪಂತೆ ಹೇಳಬೇಕು ನಾವು. ಈಗಾಗಲೇ ತುಳುನಾಡಿಗೆ ಮತ್ತೆ ಬಂದಿರುವಂಥದ್ದು, ನಾಗ ದೀಕ್ಷೆಯನ್ನು ಪಡೆದುಕೊಂಡು ಬಂದಿರುವಂಥದ್ದು, ಪ್ರಥಮವಾಗಿ ಬಂದಿರುವಂಥದ್ದು. ಹಾಗಾಗಿ ನಿಮ್ಮನ್ನು ನಾವು ನೋಡಿರುವಂಥದ್ದು ಇದೀಗ ನಮ್ಮ ಕರಾವಳಿ ಭಾಗದಲ್ಲಿ ನಡೀತಾ ಇರುವಂಥ ದೊಡ್ಡ ಮಟ್ಟದ ಹೋರಾಟ, ಒಂದು ಶತಮಾನಗಳ ಇತಿಹಾಸ ಇರುವಂತಹ ಐತಿಹಾಸಿಕವಾಗಿರುವಂತಹ ಕ್ಷೇತ್ರ, ಪುಣ್ಯದ ಮಣ್ಣು, ಶ್ರೀ ಕ್ಷೇತ್ರ ಕಾರಿಂಜೇಶ್ವರನ ಸನ್ನಿಧಿಯಲ್ಲಿ ಕಾರಿಂಜ ಉಳಿಸಿ ಅನ್ನುವಂತಹ ಒಂದು ದೊಡ್ಡ ಮಟ್ಟದ ಅಭಿಯಾನ ನಡೀತಾ ಇದೆ. ತಮಗೆಲ್ಲರೂ ಕೂಡ ಗೊತ್ತಿದೆ, ಅಲ್ಲಿ ಅಕ್ರಮವಾಗಿರುವಂತಹ ಗಣಿಗಾರಿಕೆ ನಡೀತಾ ಇದೆ. ಅತ್ಯದ್ಭುತವಾಗಿರುವಂತಹ ಕ್ಷೇತ್ರ, ಸುಂದರ ರಮಣೀಯವಾಗಿರುವಂತಹ ಕ್ಷೇತ್ರ, ಶಿವ ಪಾರ್ವತಿಯ ಕ್ಷೇತ್ರ. ಆದರೆ ಆ ಕ್ಷೇತ್ರವೇ ಅಪಾಯದಲ್ಲಿದೆ ಅಂತ ಬಂದಾಗ ಇದು ಸದ್ಯದ ಪರಿಸ್ಥಿತಿ. ಇದನ್ನು ನಾವು ಕೇಳಲೇಬೇಕಾಗುತ್ತೆ. ತಾವು ರಸ್ತೆಗಿಳಿದಿದ್ದೀರಾ, ತಾವು ಇದರ ಬಗ್ಗೆ ಮಾತನಾಡಿದ್ದೀರಾ, ಆಕ್ರೋಶದ ಮಾತುಗಳನ್ನು ಕೂಡ ಹೇಳಿದ್ದೀರಾ. ಏನಿದು ಅರ್ಥ ಆಗಲ್ಲ ನಮ್ಗಳಿಗೆ. ಯಾಕಂದ್ರೆ ಹಿಂದೂಗಳು ಬಹುಸಂಖ್ಯೆಯಲ್ಲಿದ್ದಾರೆ, ಅಥವಾ ಹಿಂದೂ ಧರ್ಮ ಉಳಿಬೇಕು ಅನ್ನುವಂಥ ವಿಚಾರವನ್ನ ಹೇಳ್ತಾರೆ, ಅನೇಕ ಸಂಘಟನೆಗಳು ಕೂಡ ಇದೆ. ಆದರೆ ಕಾರಿಂಜ ಅನ್ನುವಂತಹ ಕ್ಷೇತ್ರ ಸಾಮಾನ್ಯವಾಗಿರುವಂಥ ಕ್ಷೇತ್ರ ಅಲ್ಲ. ಕಾರಿಂಜ ಅನ್ನುವಂತಹ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಕ್ಷೇತ್ರ, ಶತಮಾನಗಳ ಇತಿಹಾಸ ಪ್ರಸಿದ್ಧವಾಗಿರುವಂಥ ಕ್ಷೇತ್ರ ಅಪಾಯದಲ್ಲಿದೆ. ಯಾಕಂದ್ರೆ ನಮ್ಗಳಿಗೆ ಉಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ವಾ? ಏನು ಸ್ವಾಮೀಜಿದು ಏನು ಕತೆ? ಇದನ್ನು ನಾವು ಉಳಿಸ್ತೇವೆ, ಇದರಲ್ಲಿ ಎರಡು ಮಾತಿಲ್ಲ. ನಾನು ಪ್ರಾಣ ಕೊಟ್ಟಾದರೂ ಉಳಿಸ್ತೇನೆ ಅಂತ ಹೇಳಿದ್ದೇನೆ, ಅದಕ್ಕೆ ನಾನು ಈಗಲೂ ಬದ್ಧ ಇದ್ದೇನೆ ಆ ಮಾತಿಗೆ. ಅದರಲ್ಲಿ ಎರಡು ಮಾತಿಲ್ಲ. ನನ್ನಿಂದ ಆಗುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇನೆ. ಆದರೆ ಈಗ ನಮ್ಮವರ ಹತ್ರನೇ ನಾವು ಇದರ ವಿಷಯದಲ್ಲಿ ಒಳಗಿಂದ ಒಳಗೆ ನಾವು ನೋಡಬೇಕಾದ್ರೆ ಅದರಲ್ಲಿ ನಮ್ಮವರೇ ಇದ್ದಾರೆ, ಶಾಮೀಲಾಗಿದ್ದಾರೆ. ಕೋರೆ ವಿಷಯದಲ್ಲಿ, ಅಕ್ರಮದಲ್ಲಿ ಸಹ ಎಲ್ಲರೂ ಅವರವರ ಸ್ವಾರ್ಥಕ್ಕೋಸ್ಕರ ಕ್ಷೇತ್ರದ ಮುಂಚಿನ ಆಡಳಿತ ಕಮಿಟಿ ಅವರೇ ಒಪ್ಪಿಗೆ ಕೊಟ್ಟಿದ್ದಾರೆ.
ಓ ಓಕೆ. ಈಗ ಹೊಸ ಕಮಿಟಿ ಅವರು ಇದಕ್ಕೆ ವಾಪಸ್ ಇನ್ನೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗಿರ್ಬೇಕಾದ್ರೆ ಮುಂಚೆ ಈ ರಾಜಕೀಯದವರೆಲ್ಲ ಅದನ್ನು ಮಾಡಿಕೊಂಡು ಕ್ಷೇತ್ರದ ಆಡಳಿತದ ಅದರಲ್ಲಿ ಮೊನ್ನೆ ನನಗೆ ತೋರಿಸಿದ್ರು, ಅದರ ಡಾಕ್ಯುಮೆಂಟಲ್ಲಿ ನೋಡಬೇಕಾದ್ರೆ ಅದರಲ್ಲಿತ್ತು ಕ್ಷೇತ್ರದವರ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿ, ಅನುಮತಿ ಇದೆ ಅಂತ ಹೇಳಿ ಮುಂಚಿನ ಕ್ಷೇತ್ರದ ಆಡಳಿತ ಕಮಿಟಿ. ಆವಾಗ ಅದು ರಾಜಕೀಯ ಮಾಡಿ ಆ ರೀತಿ ಅವರಿಗೆ ಬೇಕಾದಾಗೆ ಅವರು ಮಾಡಿಕೊಂಡಿದ್ದಾರೆ. ಕ್ಷೇತ್ರ ಅದಕ್ಕೆ ಬಲಿಯಾಗಿದೆ. ಈಗ ಆ ಕ್ಷೇತ್ರದ ಸುತ್ತಮುತ್ತ ನಡೆಯುವ ಗಲ್ಲಿಗಾರಿಕೆ ನೋಡಿದರೆ ಅದು ಸಹ ನಮ್ಮವರದ್ದೇ ಅದರಲ್ಲಿ ಕೈವಾಡ ಉಂಟು, ನಮ್ಮವರಿಗೆ ಸಹ ಅದರಲ್ಲಿ ಹಣ ಹೋಗ್ತಾ ಉಂಟು, ಹಾಗೆ ಎಲ್ಲ ಮೆಸೇಜ್ ಬರ್ತಾ ಇದೆ. ಹಾಗಿರುವಾಗ ಈಗ ನಾವು ನಮ್ಮವರನ್ನೇ ಎದುರು ಹಾಕುವಂತ ಪರಿಸ್ಥಿತಿ ಬಂದಿದೆ ಇದರಲ್ಲಿ. ನಮಗೆ ನಮ್ಮವರು ಅಂತ ಅದರಲ್ಲಿ ಏನಿಲ್ಲ, ನಮಗೆ ಧರ್ಮ ರಕ್ಷಣೆ ಮುಖ್ಯ. ಶಿವನ ಕ್ಷೇತ್ರವನ್ನು ಅದರ ಪವಿತ್ರತೆಯನ್ನು ಕಾಪಾಡೋದು ನಮ್ಮ ಏಕಮಾತ್ರ ಧ್ಯೇಯ. ಅದಕ್ಕೋಸ್ಕರ ಅಧರ್ಮದ ಪಕ್ಷದಲ್ಲಿ ಯಾರಿದ್ರೂ ನಾವು ಅವರನ್ನು ಬಿಡುವುದಿಲ್ಲ. ನಾವು ಧರ್ಮವನ್ನು ರಕ್ಷಣೆ ಮಾಡುವುದು ನಾವು ಖಂಡಿತ ಮಾಡ್ತೇವೆ. ನಮ್ಮ ಪಾಲಿನ ಕರ್ತವ್ಯವನ್ನು ನಾವು ಸರ್ವ ಪ್ರಯತ್ನವನ್ನು ಮಾಡ್ತೇವೆ. ಅದರಲ್ಲಿ ಕಾರಿಂಜ ಕ್ಷೇತ್ರದ ಉಳಿವಿನ ಹೋರಾಟದಲ್ಲಿ ನಾವು ಯಾವಾಗಲೂ ರಾಜಕೀಯ ಮಾಡಲ್ಲ, ರಾಜಿ ಸಹ ಮಾಡಲ್ಲ. ನಮಗೆ ಇರುವುದು ಒಂದೇ ಉದ್ದೇಶ, ಆ ಪ್ರಕೃತಿ ದತ್ತವಾದ ಕಾರಿಂಜ ಕ್ಷೇತ್ರವು ಅದು ಹಾಗೆ ಉಳಿಬೇಕು ಇನ್ನು ಮುಂದಿನ ತಲೆಮಾರಿಗೆ. ಆ ರೀತಿಯಲ್ಲಿ ನಾವು ಶಿವಕ್ಷೇತ್ರವನ್ನು ರಕ್ಷಣೆ ಮಾಡಬೇಕು ಹೊರತು ನಮಗೆ ಯಾವ ರೀತಿಯಲ್ಲಿ ಇದರಲ್ಲಿ ವ್ಯಕ್ತಿಗತವಾಗಿ ಇದರಲ್ಲಿ ತಪ್ಪು ಯಾರು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳುವುದು ನಮ್ಮ ಬೇಡಿಕೆ. ಅದು ನಮ್ಮವರಿರಲಿ ಬೇರೆಯವರಿರಲಿ. ಅಲ್ಲ ಸ್ವಾಮೀಜಿ, ಅಷ್ಟು ಅತ್ಯದ್ಭುತವಾಗಿರುವಂತಹ ಕ್ಷೇತ್ರ, ಶತಮಾನಗಳ ಇತಿಹಾಸ ಇರುವಂತಹ ಕ್ಷೇತ್ರ, ಆ ಕ್ಷೇತ್ರವನ್ನು ಉಳಿಸಬೇಕು ಅಂತ ಬಂದಾಗ ಹಿಂದೂಗಳು ಅಥವಾ ಆಸ್ತಿಕರು ರಸ್ತೆಗಿಳಿಬೇಕಾ, ಭಿಕ್ಷೆ ಬೇಡಬೇಕಾ ನೋಡಿ, ಈ ಪ್ರಶ್ನೆ ಬಂದಿದೆಲ್ಲ. ಈಗ ಈ ಸ್ವಾರ್ಥ ಅಂತ ಬರುವಾಗ ಈ ಹಣ ಮೋಹಮಾಯೆ ಇದಕ್ಕೆ ಬಲಿಯಾಗಿ ಬಿಡ್ತಾರೆ. ಎಷ್ಟು ದೊಡ್ಡ ಸಂಸಾರಿ ಆದರೂ ಅವನು ಸ್ವಾರ್ಥಿ, ಕೊನೆಗೂ ಅವನಿಗೆ ತ್ಯಾಗ ಭಾವನೆ ಬರಲ್ಲ. ನಾವು ಸಮಾಜಕ್ಕೋಸ್ಕರ ಬದುಕಬೇಕು ಅಂತ ಮನಸ್ಥಿತಿ ಅವನಲ್ಲಿ ಇರಬೇಕು. ಸಮಾಜ ನನಗೆ ಎಲ್ಲ ಕೊಟ್ಟಿದೆ, ಆದರೆ ನಾನು ಸಮಾಜಕ್ಕೋಸ್ಕರ ಏನು ಕೊಟ್ಟಿದ್ದೇನಂತ ವಾಪಸ್ ಸಮಾಜಕ್ಕೆ ನಾವು ಸಮಾಜದ ಮಧ್ಯದಲ್ಲಿ ನಮ್ಮ ಸಮಾಜದವರು ಅಂತ ಗುರುತಿಸಿಕೊಂಡು ನಮ್ಮ ಸಮಾಜಕ್ಕೆ ನಾವು ಮೋಸ ಮಾಡ್ತೇವಲ್ಲ, ಅದು ತುಂಬ ದೊಡ್ಡ ಅಪರಾಧ. ಅದಕ್ಕೆ ಕ್ಷಮೆ ಆ ಕಾರಿಂಜೇಶ್ವರ ಕೊಡಲ್ಲ, ಆ ಭಗವಂತ ಯಾವತ್ತೂ ಕ್ಷಮಿಸಲ್ಲ. ಇವರಿಗೆ ಖಂಡಿತವಾಗಿ ಶಿಕ್ಷೆ ಆಗಿ ಆಗ್ತದೆ. ಭಗವಂತನ ಆ ಕಾರಿಂಜೇಶ್ವರನ ಸನ್ನಿಧಾನಕ್ಕೆ ಯಾರೆಲ್ಲ ಅಪಚಾರ ಮಾಡಿದ್ದಾರೆ ಇದಕ್ಕೆ ಖಂಡಿತವಾಗಿ ಅವರು ಅದಕ್ಕೆ ಬೆಲೆ ಕೊಟ್ಟೇ ಕೊಡಬೇಕಾಗತ್ತೆ ಅವರು. ಓಕೆ ಓಕೆ ಓಕೆ. ಕಾರಿಂಜೇಶ್ವರ ಕ್ಷೇತ್ರದ ಬಗ್ಗೆ ಮಾತನಾಡಿದಾಗ ಮೊನ್ನೆ ತಾನೇ ಹೋರಾಟಗಳು ನಡೀತಾ ಇದೆ, ಇನ್ನೂ ಕೂಡ 3ನೇ ಹಂತದ ಹೋರಾಟಗಳು ನಡೀತಾ ಇದೆ ಕಾರಿಂಜೇಶ್ವರ ಕ್ಷೇತ್ರ. ಯಾಕಂದ್ರೆ ಇದೊಂದು ನಮ್ಗಳಿಗೆ ಬೇಸರ ಆಗುವಂಥದ್ದು. ಹಿಂದೂ ಧರ್ಮ ರಕ್ಷಣೆ ಆಗಬೇಕು ಅಥವಾ ಇನ್ನಿತರ ವಿಚಾರಗಳ ಬಗ್ಗೆ ಮಾತನಾಡಿದಾಗ ನಾವು ನೋಡ್ತಾ ಇರ್ತೇವೆ ಕರಾವಳಿ ಭಾಗದಲ್ಲಿ ಅನೇಕ ದೇವಾಲಯಗಳು ಆಗ್ತಾ ಇದೆ. ಬ್ರಹ್ಮಕಲಶೋತ್ಸವ, ಅತ್ಯದ್ಭುತವಾಗಿರುವಂತಹ ಒಂದು ಜಾತ್ರಾ ಮಹೋತ್ಸವಗಳು, ಕೋಟಿ ಖರ್ಚುಗಳಾಗುತ್ತೆ. ಆದರೆ ಇದ್ದಿರುವಂತಹ ಒಂದು ಸುಂದರವಾಗಿರೋ ದೇವಾಲಯಗಳನ್ನು ಉಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ತಮ್ಗಳಿಗೆ. ಇದು ಆಗ್ತಾ ಇರುವಂಥದ್ದು. ನೋಡಿ, ಈ ದೇವಸ್ಥಾನವನ್ನು ನಾವು ಉಳಿಸಲೇಬೇಕು. ಯಾಕೆಂದರೆ ಲಾಸ್ಟ್ ಟೈಮ್ ಕೇದಾರ್ನಾಥ್ದಲ್ಲಿ ಆ ಒಂದು ಮೇಘ ಸ್ಫೋಟ ಆಗಿ ಪ್ರಕೃತಿ ವಿಕೋಪವಾದರೆ ಏನೆಲ್ಲ ಆಗುತ್ತೆ ಅನಾಹುತ ಅಂತ ನಾವು ಕಣ್ಣಾರೆ ನೋಡಿದವರಿದ್ದಾರೆ. ಇಂದಿನ ವರ್ಷಗಳಲ್ಲಿ ನಾವು ತುಂಬ ಕಡೆ ನೋಡಿದ್ದೇವೆ, ಉತ್ತರ ಭಾರತದಲ್ಲಿ ಎಲ್ಲ ಕಡೆ ನೋಡಿದ್ದೇವೆ ಲ್ಯಾಂಡ್ಸ್ಕೇಪ್ ಅದೆಲ್ಲ ಆದದ್ದು. ಹಾಗೆ ಈ ಕೇದಾರ್ನಾಥ್ಗೆ ಸರಿಸಮಾನವಿರುವಂಥದ್ದು ನಮ್ಮ ಶ್ರೀ ಕಾರಿಂಜ ಕ್ಷೇತ್ರ. ಅದರಲ್ಲಿ 2 ಮಾತಿಲ್ಲ. ನಾನು ಕೇದಾರ್ನಾಥದವನೇ, ಅಲ್ಲಿಗೂ ಇಲ್ಲಿಗೂ ಭೇದವಿಲ್ಲ. ಸ್ವಯಂ ಭಗವಾನ್ ಇರುವಂಥ ಕ್ಷೇತ್ರ. ಅಂತ ಶಿವಕ್ಷೇತ್ರ ದಕ್ಷಿಣದಲ್ಲಿ ಎಲ್ಲೂ ಇಲ್ಲ. ನಾರ್ತ್ ಅಲ್ಲಿ ಸಿಗ್ಬೋದು ನಿಮಗೆ. ದಕ್ಷಿಣದಲ್ಲಿ ಶ್ರೀ ಕ್ಷೇತ್ರ ಕಾರಿಂಜ ಏಕಮಾತ್ರ ಕ್ಷೇತ್ರ. ಆ ಭಗವಂತನ ಅಲ್ಲಿ ಇರುವಿಕೆ ಇದೆ ಅಂತ ನನ್ನ ಮನಸ್ಸಿನಲ್ಲಿ ಉಂಟು, ನನಗೆ ಅನುಭವ ಸಹ ಆಗಿದೆ. ಅದಕ್ಕೋಸ್ಕರ ಶಿವನ ಪ್ರೇರಣೆಯಿಂದಲೇ ನಾನು ಇದಕ್ಕೆ ಹೊರಟವನು. ನನಗೆ ಇದರಲ್ಲಿ 2 ಮಾತಿಲ್ಲ. ಹಾಗೆ ಕಾರಿಂಜೇಶ ಕ್ಷೇತ್ರದ ಆ ಬಂಡೆಗಳ ನಾಶ ಆದರೆ ಆ ಪ್ರಕೃತಿಯ ಆ ಊರಿಗೆ ತುಂಬ ದೊಡ್ಡವಾದಂಥ ಒಂದು ಅನಾಹುತ ಬರುವಂಥದ್ದು ಸಂಭವ ಇದೆ. ನದಿಗಳೆಲ್ಲ ತುಂಬಿ ಆ ಬಂಟ್ವಾಳ ತಾಲೂಕಿಗೆ ಮುಳುಗುವಂಥ ಒಂದು ಪರಿಸ್ಥಿತಿ ಬರ್ಬೋದು. ಇದನ್ನೆಲ್ಲ ನಾವು ಗೊತ್ತಿದ್ದಾಗ ಇದಕ್ಕೆ ಪೂರ್ವಭಾವಿಯಾಗಿ ನಾವು ಅದನ್ನು ರಕ್ಷಣೆ ಮಾಡುವ ಒಂದು ಕಾರ್ಯಕ್ಕೆ ಕೈ ಹಾಕಬೇಕೇ ಹೊರತು ಕೇವಲ ಒಬ್ಬನ ಹಿತಾಸಕ್ತಿಗೋಸ್ಕರ ಈ ಕ್ಷೇತ್ರವನ್ನು ನಾಶ ಮಾಡಿಸುವುದು ಅದು ಅಕ್ಷಮ್ಯ. ನಿಜ. ಇದು ಕಾರಿಂಜ ಕ್ಷೇತ್ರದ ಪರಿಸ್ಥಿತಿ. ಆದರೆ ಇನ್ನೊಂದು ಕಡೆ ಈ ಹಿಂದೆ ಕೂಡ ತಾವು ಧ್ವನಿ ಎತ್ತಿದ್ದೀರಾ ದೇವಾಲಯ ಧ್ವಂಸ ಆಗಿರುವಂತಹ ಪ್ರಕರಣದ ಬಗ್ಗೆ. ತಾವು ಒಂದು ವಿಚಾರವನ್ನು ಕೂಡ ಆ ಸಂದರ್ಭ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೀರಾ. ಏನು ಹೇಳ್ತಾರೆ, ಇಂಥ ಘಟನೆಗಳು ಪದೇ ಮರುಕಳಿಸ್ತಾ ಇದೆ. ಆದರೆ ಎಲ್ಲವೂ ಕೂಡ ಸರಿ ಇದೆ ಅನ್ನುವಂಥ ವಿಚಾರಗಳಲ್ಲಿ ನಾವುಗಳು ಇದ್ದೇವೆ. ಹಿಂದೂ ಧರ್ಮ ಅಂತ ಹೇಳಿದರೆ ನಾವು ಜಾತಿಯಲ್ಲಿ ಸ್ವಾಮಿಗಳಿದ್ದಾರೆ, ಜಾತಿ ಪಂಥ ಹೀಗೆ ನಾವು ವಿಂಗಡ ಆಗಿ ಹೋಗಿದ್ದೇವೆ. ಏಕತೆ ಬರುವುದಿಲ್ಲ. ಯಾಕಂದರೆ ಏಕತೆ ಬರಲಿಕ್ಕೆ ತುಂಬ ಕಷ್ಟ ಉಂಟು. ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಹೇಳ್ತಾರೆ ಏನು, ಹಿಂದೂಗಳ ದೇವಸ್ಥಾನವನ್ನು ಮುಟ್ಟಿದ್ರೆ ಯಾರು ಕೇಳುವುದಿಲ್ಲ. ಸಂಘಟಿತರಾಗಿಲ್ಲ ಸಮಾಜ ಸಂಘಟಿತ ಆಗದ ಕಾರಣ ಇಂಥದ್ದೆಲ್ಲ ಕ್ಷೇತ್ರ ರಾತ್ರಿ ಇವರೆಲ್ಲ ಧ್ವಂಸ ಮಾಡ್ತಾರೆ. ಆಮೇಲೆ ಇವರು ಸುಮ್ಮನಾಗ್ತಾರೆ ಅಂತ ಇವರಿಗೆ ಗೊತ್ತಿರ್ತದೆ. ಇವ್ರದ್ದು ವೋಟ್ ಬ್ಯಾಂಕ್ ಇವ್ರದ್ದು ನಮಗೆ ಹಾಕೋದು. ರಾಜಕೀಯವಾಗಿಯೂ ಹಿಂದೂಗಳನ್ನು ಒಂದು ವೀಕ್ ಅಂತಲೇ ಗುರುತಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ.
ಅವರು ಬರೀ ಏನು ಅವರಿಗೆ ಬೇರೆ ಪರ್ಯಾಯ ವ್ಯವಸ್ಥೆಯೇ ಇಲ್ಲ. ಕಾಂಗ್ರೆಸ್ಗಂತೂ ಆಗಲ್ಲ, ಅವ್ರು ಬೇರೆ ಪಕ್ಷಕ್ಕೂ ಆಗಲ್ಲ, ಆಗ ನಮಗೆ ಆಗ್ತಾರೆ ಅನ್ನೋಂಥ ಒಂದು ಅವರದೊಂದು ವಿಶ್ವಾಸದಿಂದಾಗಿ ಏನಾದರೂ ಕೇಳುವ ಒಂದು ಪರಿಸ್ಥಿತಿ ಯಾರೂ ಇಲ್ಲ. ಯಾವ ಮಠಾಧಿಪತಿ ಪೀಠಾಧಿಪತಿಗಳು ಬರದ ಕಾರಣ ಇಂಥದ್ದೆಲ್ಲ ನಮ್ಮ ಸಮಾಜಕ್ಕೆ ಜಾಸ್ತಿ ಅಪಚಾರ ಅನ್ಯಾಯ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ತಡೆಯಬೇಕಾದ್ರೆ ಸಮಾಜ ಒಂದಾಗಬೇಕು. ಪೀಠಾಧಿಪತಿಗಳು ಮಠಾಧಿಪತಿಗಳು ನಮ್ಮ ಒಂದು ಪೀಠವನ್ನು ಸ್ವಾರ್ಥವನ್ನು ಬಿಟ್ಟು ಸಮಾಜದ ಒಳಿತಿಗೋಸ್ಕರ ನಾವೆಲ್ಲ ಸಮಾಜವನ್ನು ಬಲಿಷ್ಠ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದಾದರೆ ಮಾತ್ರ ಇದನ್ನೆಲ್ಲ ಸಮರ್ಥವಾಗಿ ಎದುರಿಸಿ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡಬಹುದು. ತಮ್ಮ ನಾಗಲೋಕದ ಬಗ್ಗೆಯೂ ಕೂಡ ನಾವುಗಳು ಮಾತಾಡಬೇಕಾಗುತ್ತೆ. ಆ ಒಂದು ವಿಚಾರದ ಬಗ್ಗೆ ನಾವುಗಳು ತಿಳಿದುಕೊಳ್ಳುವಂಥ ಒಂದು ಸಣ್ಣ ಕುತೂಹಲ ಕೂಡ ಹೌದು. ಹಾಗಾಗಿ ನಾಗಸಾಧುಗಳು ಅಂತ ಬಂದಾಗ ಪ್ರತಿ ಬಾರಿ ನಾನು ಆಗಲೇ ಹೇಳಿದಾಗೆ ನಗ್ನವಾಗಿರ್ತಾರೆ, ಜೊತೆಗೆ ಕಠೋರವಾಗಿರುವಂಥ ವೃತ್ತಗಳನ್ನು ಮಾಡ್ತಾರೆ ಅಂತ ಬಂದಾಗ ಇಲ್ಲಿ ಬರುವಂತಹ ವಿಚಾರ ಮನುಷ್ಯ ಅಂತ ಬಂದಾಗ ಸಾಮಾನ್ಯವಾಗಿ ಪ್ರತಿಯೊಬ್ಬನಿಗೂ ಕೂಡ ಇರುವಂಥದ್ದು ಆಸೆ. ಏನು ಮಾಡಬೇಕು ಆ ಆಸೆಯಿಂದ ನಾವು ವಿಮುಖರಾಗಬೇಕು ಅಂತ ಬಂದಾಗ ಇದಕ್ಕೆ ಉಳಿದಿರುವುದು ಒಂದೇ, ನಾವು ನಮ್ಮನ್ನು ಶೂನ್ಯ ಮಾಡಬೇಕು. ನಾವು ಏನು ಇಲ್ಲ, ಆಸೆಯೇ ದುಃಖಕ್ಕೆ ಮೂಲ ಅಂತ ಭಗವಂತ ಬುದ್ಧನೇ ಹೇಳಿದ್ದಾನೆ. ಆಸೆಯೇ ದುಃಖಕ್ಕೆ ಮೂಲ ಅಂತ. ಯಾವಾಗ ನಾವೊಂದು ಆಸೆ ಅಂತ ಇಟ್ಕೊಳ್ತೇವೆ, ಎಕ್ಸ್ಪೆಕ್ಟೇಷನ್ ಅಂತ ಇಡ್ತೇವೆ, ಇದು ನಮಗೆ ದುಃಖಕ್ಕೆ ಕಾರಣ ಆಗುತ್ತೆ. ಆಸೆ ಇಲ್ದಿದ್ರೆ ಮನುಷ್ಯ ಬದುಕಲಿಕ್ಕೆ ಆಗುತ್ತಾ? ಸಾಧ್ಯ. ಪರಮಾತ್ಮನ ಮೇಲೆ ಭಾರ ಹಾಕಿದರೆ ಆಸೆಯನ್ನು ನಾವು ಬಿಡಬಹುದು. ಯಾವಾಗ ನಮ್ಮನ್ನು ನಾವು ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಅನ್ನು ಬಿಟ್ಟು ನಾವು ಭಗವಂತನಿಗೆ ಸರ್ವ ಸಮರ್ಪಣಾ ಭಾವನೆಯಿಂದ ಸಮರ್ಪಣೆ ಮಾಡಿದಾಗ ತಾನಾಗಿ ಬರುತ್ತೆ. ಮತ್ತೆ ಆಸೆ ಪಡಬೇಕಂತ ಬರಬೇಕಿಲ್ಲ, ಅದರಷ್ಟಕ್ಕೆ ಕಾಲು ಬುಡಕ್ಕೆ ಬಂದು ಬಿರುತ್ತೆ. ಭಗವಂತನ ಮೇಲೆ ವಿಶ್ವಾಸ ಇರಬೇಕು. ನಾವು ಆಸೆಯನ್ನು ಪಟ್ಟರೆ ಭಗವಂತ ಅದು ಕೊಡಲ್ಲ. ಮ್ಯಾನ್ ಪರ್ಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲ ಮತ್ತೆ ಭಗವಂತನನ್ನೇ ದೂರ್ತಾರೆ. ಅದಕ್ಕೆ ಭಗವಂತನಿಗೆ ನಾವು ಸಮರ್ಪಣೆ ಮಾಡಿದ ನಂತರ ನಮಗೆ ಏನಿದ್ರು ಅವನೇ ಆಸೆ, ಅವನದ್ದು ಅನುಗ್ರಹ ಇದ್ದರೆ ಸಕಲವೂ ಇದೆ. ಅಹಂ ಬಿಡಬೇಕಾದ್ರೆ ನಾವು ಇಂದ್ರಿಯವನ್ನು ನಿಗ್ರಹ ಮಾಡಬೇಕು. ಅಹಂಕಾರ ಇಟ್ಟವನು ಯಾರು ಉದ್ಧಾರ ಆಗಿಲ್ಲ ಜಗತ್ತಿನಲ್ಲಿ. ನಾವು ಭಗವಂತನ ಕಡೆ ನಾವು ಅಹಂಕಾರ ತೋರಿಸುವಷ್ಟು ಯೋಗ್ಯತೆಯೂ ನಮಗೆ ಇರುವುದಿಲ್ಲ. ಎಲ್ಲವನ್ನು ಕೊಡುವವನು ಭಗವಂತ. ಅವನ ಜೊತೆ ನಾವು ಯಾರ ಹತ್ರ ಎಷ್ಟು ಅಹಂಕಾರ ತೋರಿಸಿದ್ರು ಭಗವಂತನ ಎದುರಲ್ಲಿ ನಾವು ಸಣ್ಣವರಾಗಲೇಬೇಕು. ಇದೇ ಭಾವನೆ. ಭಗವಂತನನ್ನು ನಾವು ಒಲಿಸಬೇಕಾದ್ರೆ ನಾವು ಝೀರೋ ಆಗಬೇಕಾಗುತ್ತೆ. ನಿಜ. ಅಹಂಕಾರವನ್ನು ಇಟ್ಕೊಂಡ್ರೆ ನಮ್ಮತನ ಅಂತ ಇರುತ್ತೆ. ಯಾವಾಗ ನಮ್ಮದು ನಾನು ಅಂತ ಇರುತ್ತೆ ಅಲ್ಲಿವರೆಗೆ ಭಗವಂತನ ಪ್ರವೇಶ ಈ ಶರೀರಕ್ಕೆ ಆಗಲ್ಲ. ಯಾಕಂತ ಹೇಳಿದರೆ ಕೃಷ್ಣನ ಹೆಸರು ಈಗ 5 ಮಂದಿ ಗಂಡಂದಿರಿದ್ರು ದ್ರೌಪದಿಗೆ. 5 ಮಂದಿ ಗಂಡಂದಿರು ಇದ್ರೂ ದ್ರೌಪದಿಯದ್ದು ಮಾನ ಕಾಪಾಡಲಿಕ್ಕೆ ಶ್ರೀಕೃಷ್ಣನ ನಾಮ ಬೇಕಾಯ್ತು ಅಲ್ವಾ? ಅಂದ್ರೆ ಇದ್ರೂ ಸಹ 5 ಜನ ಇದ್ರೂ ಸಹ ಭಗವಂತನ ಮೇಲೆ ಅವಳು ಕೊನೆಗೆ ನನ್ನದು ಏನಿಲ್ಲ, ಎಲ್ಲದು ನೀನೇ ಭಗವಂತ ಕೃಷ್ಣ. ಇವರು 5 ಮಂದಿ ಇದ್ರೂ ಏನು ಮಾಡ್ಲಿಕ್ಕೆ ಇವರಿಂದ ಆಗುದಿಲ್ಲ, ನೀನೇ ಕಾಪಾಡು ಅಂತ ಹೇಳಿ ಮೊರೆ ಹೋದಾಗ ಕೃಷ್ಣನಿಗೆ ಅವಳಿಗೆ ಅಕ್ಷಯ ಸೀರೆ ಪ್ರದಾನವಾಯಿತು. ಹಾಗೆ ನಾವು ನನ್ನದು ನಾನು ಅಂತ ಯಾವಾಗವರೆಗೆ ನಾವು ಹೋರಾಟ ಮಾಡ್ತೇವೆ, ನನ್ನದು ಅಂತ ಇಟ್ಕೊಂಡು ಅಹಂ ಇಟ್ಕೊಂಡು ಅಲ್ಲಿವರೆಗೆ ಭಗವಂತ ಬರಲ್ಲ. ಯಾವಾಗ ನಾನು ಇಲ್ಲ, ನಾನು ಸೊನ್ನೆ, ನೀನೇ ಎಲ್ಲ ಅಂತ ನಾವು ಭಗವಂತನಿಗೆ ನಾವು ನಮ್ಮನ್ನು ಅರ್ಪಣೆ ಮಾಡಿದ ನಂತರ ಭಗವಂತ ನಮಗೆ ತೊಂದರೆ ಆಗಲಿಕ್ಕೆ ಬಿಡುವುದಿಲ್ಲ. ಯಾಕಂದರೆ ಭಗವಂತನಿಗೆ ಗೊತ್ತಿರುತ್ತೆ ಇವನಿಗೆ ನನ್ನ ಬಿಟ್ಟು ಬೇರೆ ಮಾರ್ಗ ಇಲ್ಲ. ಆಗ ಭಗವಂತನಿಗೆ ಅವನ ಬಳಿ ಬರುವುದು ಅನಿವಾರ್ಯವಾಗಿರ್ತದೆ. ಹಾಗೆ ನಾವು ನಮ್ಮತನವನ್ನು ನಾವು ಝೀರೋ ಮಾಡದಿದ್ರೆ ಭಗವಂತನಿಗೆ ಆ ಪವಿತ್ರ ಜಾಗ ಸಿಗುವುದಿಲ್ಲ. ಅವನಿಗೆ ಪವಿತ್ರ ಜಾಗ ಬೇಕಾಗುತ್ತೆ. ಪವಿತ್ರ ಜಾಗ ಬೇಕಾದರೆ ಅಹಂ ನಾಶ ಆಗಬೇಕತ್ತೆ. ಅಲ್ಲಿ ಕಾಮ ಕ್ರೋಧ ಅದನ್ನೆಲ್ಲ ನಾವು ಭಸ್ಮ ಮಾಡಿ ಆದ ನಂತರ ಇಲ್ಲಿ ಸ್ಮಶಾನದ ಬೂದಿಯನ್ನು ಬಳಿದ ನಂತರ ಆ ತ್ಯಾಗ ಭಾವನೆ ಬರುವುದು, ನನ್ನತನ ಹೋಗುವುದು, ಈ ಶೂನ್ಯ ಈ ಸ್ಮಶಾನದ ಬೂದಿಯಲ್ಲಿ ನಾನು ಬೂದಿಯಾಗಿ ಹೋಗ್ತವನು ಒಬ್ಬ. ಆಗ ಆ ಅಹಂ ನಾಶ ಆಗ್ತದೆ, ಶಿವ ಬರ್ತಾನೆ. ಅವನು ಬಂದ ನಂತರ ಎಲ್ಲವೂ ಬರುತ್ತೆ ಅವನ ಜೊತೆ. ಗುರುಗಳು ತಮ್ಮನ್ನ ಪರೀಕ್ಷೆ ಮಾಡಿದಾಗ ಅನೇಕ ಕಠೋರ ವೃತ್ತಗಳನ್ನ ಮಾಡಿರಬಹುದು ತಾವು ಸ್ವಾಮೀಜಿ. ಆಗ ಎಲ್ಲಾದ್ರೂ ಒಂದ್ ಕಡೆ ಈ ದೀಕ್ಷೆ ನಾನು ತೆಗೆದುಕೊಂಡಾಗ ಇದು ನನಗೆ ತುಂಬಾ ಕಷ್ಟ ಆಯಿತು ಅನ್ನುವಂಥದ್ದು ಬೇಕಿತ್ತು ಅನ್ನುವಂತಹ ವಿಚಾರಗಳು ಎಲ್ಲಾದ್ರೂ ಮನಸ್ಸಿನಲ್ಲಿ ಆಗಿದೆಯಾ? ಈ ರೀತಿ ನನಗೆ ಆ ಥರ ಆಗಿಲ್ಲ. ಭಾವಶುದ್ಧಿ, ಚಿತ್ತಶುದ್ಧಿ, ಮನೋಶುದ್ಧಿ, ಆತ್ಮಶುದ್ಧಿ ಅಂತ ಇರುತ್ತೆ. ಎಲ್ಲ ಶುದ್ಧಿ ಇರಬೇಕಾದ್ರೆ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೇವೆ ಹೊರತು ಈ ತರ ನೆಗೆಟಿವ್ ಆಗಿ ಅದನ್ನು ಯೋಚನೆ ಮಾಡುದಿಲ್ಲ. ಎಲ್ಲಾದ್ರೂ ಒಂದ್ ಕಡೆ ಯಾಕಂದ್ರೆ ನಾವುಗಳು ಸಾಮಾನ್ಯ ಮನುಷ್ಯರು ಜನಸಾಮಾನ್ಯರಾಗಿದ್ದಾಗ ಊರಲ್ಲಿ ಇರುವಂತದ್ದೇ ಬೇರೆ, ಅಲ್ಲಿ ಹೋದಾಗ ಇರುವಂತದ್ದೇ ಬೇರೆ. ಅಲ್ಲಿರುವಂತಹ ಪ್ರದೇಶಗಳು, ಅಲ್ಲಿರುವಂತಹ ಒಂದು ಭೌಗೋಳಿಕ ಸನ್ನಿವೇಶಗಳು, ಜೊತೆಗೆ ಅಲ್ಲಿರುವಂತಹ ಆಹಾರ ಕ್ರಮಗಳು, ಅಲ್ಲಿರುವಂತಹ ಜೀವನ ಕ್ರಮಗಳು, ಅಲ್ಲಿರುವಂತಹ ಕಠಿಣವಾಗಿರುವಂತಹ ವೃತ್ತಗಳು, ಇದೆಲ್ಲವೂ ಕೂಡ ನೋಡಿದಾಗ ಸಾಮಾನ್ಯ ಮನುಷ್ಯನಿಗೆ ಪ್ರಥಮವಾಗಿ ಆ ಒಂದು ವಿಚಾರಗಳು ನೋಡಿದಾಗ ಕಷ್ಟ. ಆ ಸಂದರ್ಭ ಎಲ್ಲಾದರೂ ವಿಠಲ್ ಪೂಜಾರಿಗೆ ಕಷ್ಟ ಅಂತ ಸಾಮಾನ್ಯ ಜನರಿಗೆ ನಿಜವಾಗಿ ಅದು ಕಷ್ಟವೇ. ಆದರೆ ನಾವು ಎಲ್ಲಿ ಹೋದರೂ ಸಹ ನಮ್ಮದು ಸಿದ್ಧಾಂತ, ಆ ಸತ್ವಕ್ಕೋಸ್ಕರ ನಾವು ತತ್ವಮಸಿ ಅನ್ನುವ ಒಂದು ಸಿದ್ಧಾಂತಕ್ಕೋಸ್ಕರ ನಮ್ಮ ಜೀವನವನ್ನು ಅರ್ಪಣೆ ಮಾಡಿದರೆ ಯಾವ ಭೂ ಪ್ರದೇಶದಲ್ಲಿ ಇರಲಿ
ಅಲ್ಲಿ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗಿರುತ್ತದೆ. ಹಾ. ಆದ ಕಾರಣ ನಮಗೆ ಆ ಥರ ಭಾವನೆ ಬರೋದಿಲ್ಲ, ಇದು ಭೂಪ್ರದೇಶ ಬೇರೆ, ಇದು ಉತ್ತರ ಭಾರತ, ಇದು ದಕ್ಷಿಣ ಭಾರತ, ಇಲ್ಲಿ ಆಹಾರ ವಿಚಾರ ವಿಧಾನ ವೇಷಭೂಷಣ ಎಲ್ಲ ಬೇರೆ, ಆ ಥರ ಯೋಚನೆ ಬರಲ್ಲ. ಅಂದ್ರೆ ಅದು ಸಂಸಾರಿಗಳಿಗೆ ಮಾತ್ರ ಬರ್ತದೆ, ನಮ್ಗೆ ಅದು ಬರಲ್ಲ. ನಮ್ಗೆ ಎಲ್ಲಿದ್ರು ನಾವು ಸಂತರು, ಭಜನೆ ಮಾಡಬೇಕು. ನಾವು ಎಲ್ಲಿದ್ರು ನಮ್ದು ಕೆಲಸ ಹಾಗೆ, ನಮ್ಗೆ ಯಾವ ಕಡೆ ನಾವು ಭ್ರಮಣ ಮಾಡ್ತೇವೆ ಅದು ನಮ್ಮ ಜಾಗ, ನಮಗೆ ನಮ್ದೇ ಅಂತ ಹೇಳಿ ಜಾಗ ಎಲ್ಲಿಂಟು. ಓಕೆ, ಸಂತರು ಆಗೋದಕ್ಕಿಂತ ಮೊದಲೇದಾಗಿ ನಮ್ಮ ನಾಗಸಾಧು ಆಗೋದಕ್ಕಿಂತ ಮೊದಲೇದಾಗಿ ತಾವು ಮಾಡ್ತಾ ಇರುವಂತಹ ವೃತ್ತಗಳ ಸಂದರ್ಭಗಳಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಕಠಿಣ ವೃತ ಅನ್ನುವಂಥದ್ದು ತಮ್ಗಳಿಗೆ ನೆನಪಿದೆಯಾ? ಮೊದಲಿನ ದಿವಸದಲ್ಲಿ 1-2 ದಿವಸದಲ್ಲಿ ನಮಗೆ ಮಾನಸಿಕವಾಗಿ ನಾವು ಸಿದ್ಧರಾಗಿರ್ಬೇಕಾಗತ್ತೆ. ಆ ಒಂದು ಸಂದರ್ಭದಲ್ಲಿ ನಮಗೆ ಅನಿಸುವುದು ಸಹಜ. ಹೇಗೆ ಸ್ವಾಮೀಜಿ ಹೀಗೆ ಇಷ್ಟು ಕಷ್ಟ ಉಂಟಾ ಅಂತ ಹೇಳಿ ಮನಸ್ಸಿಗೆ ಭಾಸವಾಗ್ತದೆ. ಆದರೆ ಅದರಲ್ಲಿ ನಮಗೆ ಒಳಿತಾಗ್ತದೆ. ಆಮೇಲೆ ಆ ಗುರು ಯಾವ ವೃತ್ತ ತಮ್ಗೆ ತುಂಬಾ ಕಷ್ಟ ಅಂತ ಅನಿಸಿತು? ಒಂದು ಶಾರದಾ ಮತ್ತೊಂದು ಬ್ರಹ್ಮನಿಷ್ಠ ವಿದ್ಯೆ ಅಂತ ಇತ್ತು. ಆ ಬ್ರಹ್ಮನಿಷ್ಠ ವಿದ್ಯೆಯಲ್ಲಿ ನಮಗೆ ಸ್ವಲ್ಪ ಕಷ್ಟ ಅಂತ ಅನಿಸಿತ್ತು. ಆಮೇಲೆ ಸಾಧನೆ ಮಾಡುತ್ತಾ ಮಾಡುತ್ತಾ ಅದರಲ್ಲಿ ನನಗೆ ತುಂಬಾ ಒಂದು ಪಾಸಿಟಿವ್ ಆಗಿ ನನಗೆ ಯಾವ ರೀತಿ ಯಾವ ವಿದ್ಯೆ ಅದು? ಬ್ರಹ್ಮನಿಷ್ಠ ವಿದ್ಯೆ ಅಂತ ಹೇಳಿದರೆ ಅದು ಎಲ್ಲ ಕಡೆ ನಾವು ಒಂದು ಬ್ರಾಹ್ಮಣ್ಯ, ನಮ್ಮಲ್ಲಿ ಒಂದು ಬ್ರಾಹ್ಮಣ್ಯ ಇರುತ್ತೆ, ಸಾತ್ವಿಕ ಆಹಾರ ಇತ್ಯಾದಿಗಳಲ್ಲಿ ನಮಗೆ ಬ್ರಾಹ್ಮಣ್ಯ ಮತ್ತೆ ನಮ್ಮ ಬ್ರಹ್ಮಚರ್ಯ ಈ ತರ ಬ್ರಹ್ಮವಿದ್ಯೆ ಅದು. ಅದರ ತುಂಬಾ ರೀತಿಯ ವಿದ್ಯೆ ಇರ್ತದೆ, ಅದರಲ್ಲಿ ಒಂದು ಬ್ರಹ್ಮವಿದ್ಯೆ ಅಂತ ಇರುತ್ತೆ. ಬ್ರಹ್ಮನಿಷ್ಠ ವಿದ್ಯೆಯಲ್ಲಿ ನಾವು ಹೋಗಬೇಕಾದ್ರೆ ಸ್ವಲ್ಪ ಶಾರೀರಿಕವಾಗಿ ನಮಗೆ ಕಠಿಣ ಇತ್ತು. ಅದರಲ್ಲಿ ಆಸನ ಭಂಗಿಗಳನ್ನೆಲ್ಲ ಮಾಡುವಾಗ ನಾವು ಸ್ವಲ್ಪ ಬೇರೆ ರೀತಿಯ ಅನುಭವ ಆಗಿತ್ತು ನನಗೆ. ಆ ದಿವಸದಲ್ಲಿ ಸ್ವಲ್ಪ ನನಗೆ 1-2-3 ದಿವಸ ಕಷ್ಟ ಆಯಿತು. ಆಮೇಲೆ ಗುರುಗಳು ಪ್ರೀತಿಯಿಂದ ಕಲಿಸಿದಾಗ, ಪ್ರೀತಿಯಿಂದ ಯಾವುದು ಕೊಟ್ಟರು ಅದು ಅಮೃತ ಆಗುತ್ತೆ. ಹಾಗೆ ಮತ್ತೆ ಗುರುಗಳು ಹೇಳಿದರು, ನಿನಗೆ ಆದಷ್ಟು ಬೇಗ ನಿನಗೆ ಸಿದ್ಧಿ ಆಗುತ್ತೆ, ಇದನ್ನು ನೀನು ಮುಂದುವರಿಸಿ ಬಿಡಬೇಡ, ಬಿಟ್ಟಲ್ಲ ಸ್ವಲ್ಪ ಕಷ್ಟ ಆದರೂ ನೀನು ಆಚಾರ ಇದನ್ನು ಪಾಲಿಸಿಕೊಂಡು ಬಾ, ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ ನಂತರ ಆ ಗುರುವಿನ ಮಾತಿನಲ್ಲಿ ನಮಗಿನ ವಿಶ್ವಾಸವಿತ್ತು. ವಿಶ್ವಾಸವೇ ದೇವರು. ಅದನ್ನು ಗುರುವಿನ ಒಂದು ಅನುಗ್ರಹ ಆಜ್ಞೆ ಅಂತ ಹೇಳಿ ಸ್ವೀಕಾರ ಮಾಡಿದೆ, ನನಗೆ ಒಳ್ಳೇದಾಯ್ತು. ಆಮೇಲೆ ನಿರಂತರ ಮಾಡ್ತಾ ಬಂದೆ. ಓಕೆ, ಅದೊಂದು ಕಠಿಣವಾಗಿರುವಂತಹ ಒಂದು ವಿದ್ಯೆ ಅನ್ನುವಂಥದ್ದು ತಮಗೆ ಆ ಪ್ರಾರಂಭಿಕ ಹಂತದಲ್ಲಿ ತಮಗೆ ಆಗಿರುವಂಥದ್ದು. ತದನಂತರ ಎಲ್ಲವೂ ಕೂಡ ಆಗ್ತಾ ಬಂತು, ದೀಕ್ಷೆನ ತಾವು ತೆಗೆದುಕೊಂಡ್ರಿ. ತದನಂತರ ಇಲ್ಲಿ ತಾವು ದೀಕ್ಷೆನ ತೆಗೆದುಕೊಳ್ಬೇಕು ಅಂತ ಬಂದಾಗ ಇತರ ಸಾಧು ಸಂತರಿಗೆ ಹೋಲಿಕೆ ಮಾಡಿದಾಗ ಅಲ್ಲಿ ವೇದಾಧ್ಯಯನ, ಸಂಸ್ಕೃತ ವಿಚಾರಗಳು ಎಲ್ಲವನ್ನು ಕೂಡ ನಾವು ಪಾರಾಯಣ ಮಾಡಬೇಕು, ನಾವು ಅಧ್ಯಯನ ಮಾಡಬೇಕು. ಇಲ್ಲಿ ಯಾವ ರೀತಿ ಇದೆ? ಆ ರೀತಿ ಅಧ್ಯಯನಗಳು ಇದೆಯಾ? ಹೇಗೆ? ಸನಾತನ ಹಿಂದೂ ಧರ್ಮದಲ್ಲಿ ವೇದ, ಪುರಾಣ, ಆಮೇಲೆ ಉಪನಿಷತ್ ಇದೆಲ್ಲ ಅಧ್ಯಯನ ಮಾಡುದು. ರಾಮಾಯಣ, ಮಹಾಭಾರತ, ಗೀತಾ, ರಾಮಚರಿತ ಮಾನಸ ಇದೆಲ್ಲ ಅಧ್ಯಯನ ಮಾಡಲೇಬೇಕು. ಅದರ ನಾಗಸಾಧುಗಳು ಕೂಡ ಎಲ್ಲರೂ ಮಾಡಲೇಬೇಕು. ಆಮೇಲೆ ಶಿವಪುರಾಣ ಪ್ರಧಾನವಾಗಿರುತ್ತೆ, ಅದರಲ್ಲಿ ನಾಗವಿದ್ಯೆ ಅಂತ ಬೇರೆ ಇರುತ್ತೆ. ಆ ವಿದ್ಯೆಗೆ ಸಂಬಂಧಪಟ್ಟದ್ದು, ಸಿದ್ಧಿ ಸಾಧನೆಗೆ, ತಪಸ್ಸಕ್ಕೆಲ್ಲ ಸಂಬಂಧಪಟ್ಟದ್ದು ಅಂಥದ್ದೆಲ್ಲ ವಿದ್ಯೆಗಳಲ್ಲಿರುತ್ತೆ. ಅದನ್ನೆಲ್ಲ ನಾವು ಒಟ್ಟಿಗೆ, ಇದು ರಾಮಾಯಣ ಮಹಾಭಾರತ ಇದನ್ನು ಓದಿದರೆ ಸಾಕಾಗುತ್ತೆ, ಅದರಲ್ಲಿ ತುಂಬಾ ಜ್ಞಾನ ಸಿಗುತ್ತೆ. ಭಾಗವತದಲ್ಲಿ ಎಲ್ಲ ತುಂಬಾ ಅನುಕೂಲ ಆಗುತ್ತೆ ಅದರಲ್ಲಿ. ತಮ್ಮ ಒಂದು ಜೀವನ ಕ್ರಮ ಬೆಳಿಗ್ಗೆ ಪ್ರತಿದಿನ ಯಾವ ರೀತಿ ಪ್ರಾರಂಭ ಆಗುತ್ತೆ, ಯಾವ ರೀತಿ ಮುಕ್ತಾಯ ಆಗುತ್ತೆ? ಬೆಳಿಗ್ಗೆ 3 ಗಂಟೆಗೆ ಹೇಳ್ತೇವೆ ನಾವು. ಓಕೆ. ಆಮೇಲೆ 3 ಗಂಟೆಗೆ ಎದ್ದು ನಾವು ಗಂಗೆಗೆ ಹೋಗಿ ಸ್ನಾನ ಮಾಡಬೇಕು. ಫಸ್ಟಿಗೆ ಗಂಗೆಗೆ ಸ್ನಾನ ಮಾಡಿ ಆಮೇಲೆ ಸೂರ್ಯ ಬರುವವರೆಗೆ ನಾವು ಅಲ್ಲಿ ಸಿದ್ಧಿ ಮಾಡಬೇಕು. ಒಂದು ಜಾಗ ಇರ್ತದೆ, ನಿರ್ದಿಷ್ಟ ಸ್ಥಳ ಇರುತ್ತೆ ಗಂಗೆ ಹತ್ರನೇ, ಅಲ್ಲಿ ಸಿದ್ಧಿ ಮಾಡ್ತೇವೆ ನಾವು ಗುರುಗಳು, ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಸಿದ್ಧಿ ಮಾಡ್ತೇವೆ. ಆಮೇಲೆ ಸೂರ್ಯೋದಯ ಆದಾಗ, ಸೂರ್ಯ ಉದಯ ಆದ ತಕ್ಷಣ ನಮಗೆ ಕಣ್ಣಿಗೆ ಗೋಚರಾದ ತಕ್ಷಣ ನಾವು ಸೂರ್ಯನಿಗೆ 3 ಸಲ ಅರ್ಘ್ಯವನ್ನು ಕೊಡ್ತೇವೆ. ಆಮೇಲೆ ಗಂಗಾ ಆರತಿ ಮಾಡ್ತೇವೆ. ಆಮೇಲೆ ನಮ್ಮ ಆಶ್ರಮಕ್ಕೆ ಬರ್ತೇವೆ. ಆಶ್ರಮಕ್ಕೆ ಬಂದು ಆಶ್ರಮದ ಸೇವೆ ಮಾಡ್ತೇವೆ, ಗಿಡಗಳಿಗೆಲ್ಲ ನೀರು ಹಾಕ್ತೇವೆ. ಆಮೇಲೆ ಅಲ್ಲಿ ನಮ್ಮ ಪ್ರಾಣಿ ಪಕ್ಷಿಗಳಲ್ಲಿ ಇರ್ತವೆ, ಅದಕ್ಕೆ ಆಹಾರಗಳನ್ನು ಕೊಡ್ತೇವೆ, ದೇವರಿಗೆ ಭೋಗ ಕೊಡ್ತೇವೆ ಇತ್ಯಾದಿ. ಯಾರಾದರೂ ಬಂದರೆ ಅವರ ಸೇವೆ ಮಾಡ್ತೇವೆ. ಆಮೇಲೆ ನಮ್ಮ ಗುರುಗಳ ಸೇವೆ ಮಾಡ್ತೇವೆ ಇತ್ಯಾದಿ ಸತ್ಕರ್ಮಗಳಲ್ಲಿ ಭಾಗಿಯಾಗ್ತೇವೆ. ತದನಂತರ ದಿನ ಕೊನೆಯಾಗುವುದು ಸ್ವಾಮೀಜಿ ಎಷ್ಟು ಗಂಟೆಗೆ, ಹೇಗೆ? ಒಂದು 8 ಗಂಟೆ ಆಗುವಾಗ ರಾತ್ರಿ ಪೂಜೆ ಆಗ್ತದೆ. ರಾತ್ರಿ ಪೂಜೆ ಆದ ನಂತರ ಭಂಡಾರ ಇರ್ತದೆ. ದಿನಾಲು ಬಂದವರಿಗೆಲ್ಲ ನಾವು ಅನ್ನದಾನ ಮಾಡ್ತೇವೆ. ಎಷ್ಟು ಜನ ಬಂದರೂ ನಮ್ಮ ಹತ್ರ ಭೋಜನಕ್ಕೆ ದೇವರ ಅನುಗ್ರಹ ಉಂಟು, ಆಗ್ತಾ ಉಂಟು, ನಡೀತಾ ಉಂಟು. ಈಗ ಐದು ಹರಿದ್ವಾರದಲ್ಲಿ ನಮ್ಮ ಆಶ್ರಮದಲ್ಲಿ ಒಂದು 50-60 ಜನ ದಿವಸಲು ಬಂದು ಭೋಜನ ಪ್ರಸಾದ ಸ್ವೀಕರಿಸಿ ಹೋಗ್ತಾ ಇರ್ತಾರೆ. ಎಷ್ಟು ಅಂದ್ರೆ ತಮ್ಮ ಆಶ್ರಮ ಎಲ್ಲಿದೆ ಅಂಡ್ ಎಷ್ಟು ಇದ್ದೀರಾ? ನಮ್ಮ ಗುರುಗಳ ಆಶ್ರಮ ಇರೋದು ಮಿಸ್ಸರ್ಪುರ್ ಅಂತ ಹೇಳಿ ಹರಿದ್ವಾರದಲ್ಲಿ. ಹಾಗೆ ತುಂಬಾ ಕಡೆ ನಮ್ಮದು ಆಶ್ರಮ ಇದೆ. ಅಂದ್ರೆ ಡಿಲ್ಲಿಯಲ್ಲಿ ಉಂಟು, ಆಮೇಲೆ ವಿಜಯವಾಡದಲ್ಲಿ ಉಂಟು, ಬೆಂಗಳೂರಲ್ಲಿ ಉಂಟು, ಈಗ ಬಿಹಾರದಲ್ಲಿ ಬಾಗಲ್ಪುರದಲ್ಲಿ ಉಂಟು. ಇಲ್ಲೆಲ್ಲ ನಾವು ಹೋಗ್ತಾ ಇರ್ತೇವೆ, ಭ್ರಮಣ ಮಾಡ್ತಾ ಇರ್ತೇವೆ. ಮತ್ತೆ ಕೇದಾರ್ ಘಾಟಿಯಲ್ಲಿ ಒಂದು ಆಶ್ರಮ ಉಂಟು, ಅಲ್ಲಿ ಜಾಸ್ತಿ ಇರ್ತೀನಿ ನಾನು. ಸ್ವಲ್ಪ ಅದು ಅಲ್ಲಿದ್ದು ನನಗೆ ಆ ಪ್ಲೇಸ್ ಇದ್ದು ಸ್ವಲ್ಪ ನನಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಉಂಟು, ಅದಕ್ಕೋಸ್ಕರ ಅಲ್ಲಿ ಜಾಸ್ತಿ ಇರ್ತೇನೆ ನಾನು. ತೀರ್ಥಕ್ಷೇತ್ರಗಳು ಕೇದಾರ್ನಾಥ್, ಬದ್ರಿನಾಥ್ ಈ ರೀತಿ ಕ್ಷೇತ್ರಗಳಿಗೆ ಹೋಗ್ತಾ ಇರ್ತೀರಾ? ಅಲ್ಲಿ ಹೋದಾಗ ಯಾವ ರೀತಿ ಇರುತ್ತೆ? ಸಂತನ ಜೀವನವೇ ಹೇಳ್ತಾರೆ, ಚಲ್ತಿ ಬೆಹತಿ ಪಾನಿ ರಮ್ತಾ ಜೋಗಿ ಅಂತ ಹೇಳ್ತಾರೆ.
ನಾವು ನಿಂತ ನೀರಲ್ಲ, ಹರಿಯುತ್ತಿರೋ ನೀರು. ನಾವು ಹೋಗ್ತಾ ಇರಬೇಕು, ನಾವು ಒಂದು ಕಡೆ ನಿರ್ಲಿಕ್ಕಿಲ್ಲ. ನಮಗೆ ಭ್ರಮಣ ಮಾಡೋದೇ ದೇಶ ಓದು ಕೋಶ ಓದು ಅಂತ ಹೇಳ್ತಾರಲ್ಲ, ಹಾಗೆ ನಾವು ತಿರುಗ್ತಾ ಇರಬೇಕು, ಎಲ್ಲ ಕಡೆ ಧರ್ಮ ಪ್ರಸಾರ ಮಾಡ್ತಾ ಇರಬೇಕು. ನಾವು ಭಾರತ ವರ್ಷದಲ್ಲಿ ನಾವು ಎಲ್ಲ ಕಡೆ ಹೋಗಿ ಧರ್ಮ ಪ್ರಚಾರ ಮಾಡೋದು ನಮ್ಮ ಮೇನ್ ಕೆಲಸ. ಮತ್ತು ಸಿದ್ಧಿ ಸಾಧನೆ ಎಲ್ಲ ಉಳಿದ ಭಾಗವನ್ನು ಹೀಗೆ ಸಮಾಜಮುಖಿ ಕೆಲಸಕ್ಕೆ, ಧಾರ್ಮಿಕವಾಗಿ ಸಮಾಜವನ್ನು ಸಬಲೀಕರಣ ಮಾಡುವಂಥ ಕೆಲಸಕ್ಕೆಲ್ಲ ಸ್ವಲ್ಪ ಟೈಮ್ ಕೊಡ್ತೇನೆ. ನನ್ನಿಂದ ಆಗುವಷ್ಟು ನಾನು ಮಾಡ್ತಾ ಇದ್ದೇನೆ. ನೋಡ್ತಾ ಇದ್ದೇವೆ ಒಂದು ತ್ರಿಶೂಲ ಇದೆ, ತದನಂತರ ಇದು ವಿಭೂತಿ ಕೂಡ. ಏನು ಸ್ವಾಮೀಜಿ ಇದರ ವೈಶಿಷ್ಟ್ಯತೆ? ಇದು ನಮ್ಮದು ಒಂದು ಶೃಂಗಾರ ಅಂತ ಹೇಳ್ತೇವೆ ಇದಕ್ಕೆ. ಇದು ಒಂದು ರಕ್ಷಣೆಗೆ ನಮ್ಮದು, ಇನ್ನೊಂದು ಅನುಗ್ರಹ ಮಾಡಲಿಕ್ಕೆ ಇರುವಂಥದ್ದು. ಇದರಲ್ಲಿ ನಾವು ವಿಭೂತಿ ಇಡ್ತೇವೆ, ತೀರ್ಥ ಇಡ್ತೇವೆ, ರುದ್ರಾಕ್ಷಿ ಇಡ್ತೇವೆ, ಶಿವನಿಗೆ ಪ್ರಿಯವಾದದ್ದು ನಾವೆಲ್ಲ ಇದರಲ್ಲಿ ಇಡ್ತೇವೆ. ಇದು ನಮ್ಮ ರಕ್ಷಣೆಗೆ ಇರುವಂಥದ್ದು. ಮತ್ತೆ ಆಶೀರ್ವಾದ ಸಹ ಇದರಲ್ಲಿ ಮಾಡ್ತೇವೆ. ಏನಾದರೂ ನೆಗೆಟಿವ್ಸ್ ಇದ್ರೆ ತೆಗೀಲಿಕ್ಕೆ ಸಹ ಇದು ಬಳಕಾಗ್ತದೆ. ಇದು ಯಾವಾಗ ತಮ್ಗಳಿಗೆ ಗುರುಗಳು ದಯಪಾಲಿಸುವಂಥದ್ದ? ಇದು ನಮಗೆ ದೀಕ್ಷೆ ಆದ ದಿವಸದಿಂದ ಇದು ನಮ್ಮ ಕೈಯಲ್ಲೇ ಇರಬೇಕು. ನಾವು ಸಂತ ಅಂತ ಆದ ನಂತರ ಒಂದು ಲಂಗೋಟಿ, ಮತ್ತೆ ಒಂದು ಕಮಂಡಲ, ಒಂದು ತ್ರಿಶೂಲ, ಇಲ್ಲದ್ರೆ ಒಂದು ಚಿಮಟಿ ಅಂತ ಹೇಳ್ತಾರೆ ಆಯುಧ. ಬೇರೆ ರೀತಿಯ ಆಯುಧ ಇರ್ತದೆ, ಕೆಲವರ ಹತ್ರ ಖಡ್ಗ ಇರ್ತದೆ, ಕೆಲವರ ಹತ್ರ ಬೇರೆ ಬೇರೆ ರೀತಿಯ ಆಯುಧಗಳು ಇರ್ತದೆ. ಯಾವುದಾದ್ರೂ ಒಂದು ಅವನ ಜೊತೆ ಆಯುಧ ಇರಬೇಕು. ನಾಗಸಾಧು ಹತ್ರ ಅವನು ಶಸ್ತ್ರಧಾರಿಯಾಗಿ ಸಂಚಾರ ಮಾಡುದು ಯಾವಾಗಲೂ, ಶಸ್ತ್ರಧಾರಿಯಾಗಿ ಇರುವವನು ಧರ್ಮರಕ್ಷಕ. ನಾಗಸಾನಿ ಸಾಧು ಅಂತ ಹೇಳಿದರೆ ಒಬ್ಬ ಧರ್ಮದ ಸೈನಿಕ ಅಂತ ಹೇಳ್ಬೋದು ಅವನು. ನಾಗಸಾಧು ಧರ್ಮದ ಸೈನಿಕ, ಒಳ್ಳೆಯ ವಿಚಾರ. ಈ ನಾಗಸಾಧು ಅನ್ನುವಂಥ ಹೆಸರು ಹೇಗೆ ಅಂದ್ರೆ ನಮ್ಗಳಿಗೆ ನೋಡಿದಾಗ ನಾಗಸಾಧು ಅಂತ ಬಂದಾಗ ನಾಗಸಾಧು ಏನು ಈ ಹೆಸರಿನ ಮರ್ಮ, ಏನು ಈ ವಿಚಾರ? ನಾಗಸಾಧು ಅಂತ ಹೇಳಿದ್ರೆ ಏನು? ಶಿವನ ಅನೇಕ ಶಿವನ ಆರಾಧನೆಯ ಪದ್ಧತಿಯಲ್ಲಿ ತುಂಬಾ ಪಂಗಡಗಳಿದೆ. ನಾಗ, ನಾಥ, ಅಘೋರ, ಆಮೇಲೆ ರಾಮಾನಂದಿ, ಈ ತರ ಬೇರೆ ಬೇರೆ ಪುರಿ, ಗಿರಿ ಆ ಥರ ಬರುತ್ತೆ. ಅದರಲ್ಲಿ ಒಂದು ಪಂಥ ನಾಗಪಂಥ. ನಾಗಪಂಥ ಅಂತ ಹೇಳಿದರೆ ಅವರು ಎಲ್ಲವನ್ನು ಬಿಟ್ಟು ಶಿವನ ಆ ಭಸ್ಮವನ್ನು ಬಳಿದು ನಗ್ನರಾಗಿ ಎಲ್ಲವನ್ನು ತ್ಯಜಿಸಿ ಶಿವನ ಭಕ್ತಿಯಲ್ಲಿ ತೊಡಗಿರ್ತಾರೆ, ತಪಸ್ಸಲ್ಲಿ ಇರ್ತಾರೆ. ಆಮೇಲೆ ಅದು ನಿಜವಾಗಿ ಮೂಲತಃ ಹಿಂದಿ ವರ್ಡ್ ನಂಗ ಅಂತ ಬರ್ತದೆ. ನಂಗ ಬಾಬಾ ಅಂತ, ನಂಗ ಬಾಬಾ. ಅದನ್ನು ಕ್ರಮೇಣ ಮತ್ತೆ ಅದರ ಆ ಒಂದು ನಾಗ ಇದಕ್ಕೆ ಹೋಲಿಸಿ, ಶಿವನಾಗನಿಗೆ ಹೋಲಿಸಿ ನಾಗ ಸಾಧು ಮತ್ತೆ ನಂಗ ಅಂತ ಹೇಳಿ. ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಬರುವಾಗ ಈಗ ದಕ್ಷಿಣಕ್ಕೆ ಬರಬೇಕಾದ್ರೆ ನಂಗಂತ ಭಾಷೆ ಬರೋದಿಲ್ಲ, ಬತ್ತಲ್ ಅಂತ ಬರೋದು. ನಾರ್ತ್ ಅಲ್ಲಿ ನಂಗ ಅಂತ ಹೇಳ್ತಾರೆ. ಆ ನಂಗ ಮತ್ತೆ ಕೊನೆಗೆ ನಾಗ ಅಂತ ಪರಿವರ್ತನೆ ಆಯ್ತು. ಹಾಗಾಗಿ ನಾಗ ಸಾಧು ಬಂತು, ಸಾಧು. ಓಕೆ ಓಕೆ. ಜೊತೆಗೆ ಸ್ವಾಮೀಜಿ ಅವರೇ, ಈಗ ತಾವು ಅಲ್ಲಿರುವಂತಹ ಒಂದು ವಿಚಾರಕ್ಕೂ ಈಗ ನಮ್ಮ ಮಂಗಳೂರಿನಲ್ಲಿ ಮತ್ತೆ ತಾವು ಬಂದಿದ್ದೀರಾ, ಏನೆಲ್ಲ ಬದಲಾವಣೆಗಳನ್ನ ಕಾಣ್ತಾ ಇದ್ದೀರಾ? ತದನಂತರ ತಾವು ಮತ್ತೆ ಆ ಭಾಗಕ್ಕೆ ಹೋಗ್ತೀರಾ, ಹರಿದ್ವಾರಕ್ಕೆ ಆ ಭಾಗಕ್ಕೆ ಹೋಗ್ತೀರಾ, ಮತ್ತೆ ಬರುವಂಥದ್ದು ನಮ್ಮ ತುಳುನಾಡಿಗೆ ಯಾವಾಗ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ತುಂಬ ಯುವಕರಲ್ಲಿ ನಾನು ಬದಲಾಗುತ್ತಿರುವುದನ್ನು ಕಣ್ಣಾರೆ ನೋಡ್ತಿದ್ದೇನೆ. ಅದೊಂದು ಖುಷಿ ಇದೆ ಮನಸ್ಸಿನಲ್ಲಿ. ಎಲ್ಲ ಯುವಕರು ಈಗ ನಾನು ಊರಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಅಲ್ಲಿಂದ ಈಗ ಮಂಗಳೂರಿಗೆ ಬಂದ ಇವತ್ತಿನ ದಿನದವರೆಗೂ ನನ್ನ ಜೊತೆ ತುಂಬ ಯುವಕರು, ಪದ್ಮನಾಭ ಪೂಜಾರಿ ಅವರು ಅಂತವರು ಕೆಲಸವನ್ನು ಬಿಟ್ಟು ನನ್ನ ಜೊತೆ ಓಡಾಟ ಮಾಡ್ತಾ ಇದ್ದಾರೆ. ಅಂಥವರಿಗೆ ಆ ಭಗವಂತನೇ ಒಳ್ಳೆಯದನ್ನು ಮಾಡಬೇಕು ಅಂತ ಅವನ ಹತ್ರ ನಾನು ಖಂಡಿತವಾಗಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಈ ಊರಿನದ್ದು ನಾನು ನನ್ನ ವೈಯಕ್ತಿಕವಾಗಿ ಸಹ ಈ ಚಾನಲ್ಗೆ, ನಮ್ಮ ಕುಡ್ಲ ಚಾನಲ್ಗೆ ನಾನು ಒಂದು ಆಶೀರ್ವಾದ ಮಾಡ್ತೇನೆ ಖಂಡಿತವಾಗಿ. ಯಾಕೆಂದರೆ ಒಂದು ಅತ್ಯಂತ ಆತ್ಮೀಯವಾಗಿ ಕರೆಸಿ ಒಂದು ಸಂದರ್ಶನ ಮಾಡಿಸಿ ನನ್ನ ಒಂದು ಸೇವೆಯನ್ನು ಜಗತ್ತಿಗೆ, ಪ್ರಪಂಚಕ್ಕೆ ತೋರಿಸುವಂಥ ಪ್ರಯತ್ನ ಮಾಡಿದ್ದೀರಿ. ನನಗೆ ಇದರಲ್ಲಿ ತುಂಬ ಖುಷಿ ಇದೆ. ಏನಾದರೂ ಮಾಡ್ತಾ ಇದ್ದೇನೆ, ಏನು ನಾನು ನಿಷ್ಪ್ರಯೋಜಕ ಅಂತ ಆಗಿಲ್ಲ, ಏನಾದರೂ ಸಮಾಜಕ್ಕೆ ಮಾಡ್ತೇನೆ, ಸಮಾಜ ನನ್ನನ್ನು ನೋಡ್ತಾ ಇದ್ದಾರೆ, ಜನರು ಏನೋ ನನ್ನ ಒಂದು ಮಾತಿಗೆ ಬೆಲೆ ಕೊಟ್ಟು ಆ ಒಂದು ಒಳ್ಳೆಯ ರೀತಿಯಲ್ಲಿ ಸಾಕ್ತಾ ಇದ್ದಾರೆ ಅಂತ ಒಂದು ಸಮಾಧಾನ ನನಗುಂಟು. ನನಗೆ ಅಷ್ಟೇ ಸಾಕು. ನಾನು ಯಾರ ಹತ್ರನೂ ಏನನ್ನು ಬಯಸುವುದಿಲ್ಲ. ಜಗತ್ತು ಕಲ್ಯಾಣ ಮಾಡುವುದೇ ನನ್ನ ಗುರುಗಳು ಕಲಿಸಿದ ನನಗೆ ಆಜ್ಞೆ, ಅದನ್ನೇ ಪಾಲಿಸ್ತೇನೆ ಕೊನೆಯವರೆಗೂ. ನಾನು ಯಾವುದೇ ಒಂದು ರೀತಿಯ ನಿರೀಕ್ಷೆಯನ್ನು ನಾನು ಸಮಾಜದಿಂದ ಬಯಸುವುದಿಲ್ಲ. ನಾನು ಯಾರ ಹತ್ರನೂ ಕೇಳುವುದೂ ಇಲ್ಲ. ನನಗೆ ನನ್ನಲ್ಲಿ ಇದ್ದರೆ ನಾನು ಕೊಡುವಂಥ ಸಾಧು, ತಗೊಳ್ಳುವಂಥ ಸಾಧು ಅಲ್ಲ ನಾನು. ಓಕೆ. ಇನ್ನು ಮುಂದಕ್ಕೆ ಏನು ಅನ್ನುವಂಥ ವಿಚಾರ ಬರುತ್ತೆ. ನಾಗದೀಕ್ಷೆ ಪಡೆದುಕೊಂಡಿದ್ದೀರಾ, ಮುಂದಕ್ಕೆ ತಮ್ಮ ಜೀವನ ಆ್ಯಂಡ್ ಮುಂದಕ್ಕೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಹೇಗೆ ತಮ್ಮ ಜೀವನ ಮುಂದಕ್ಕೆ? ಈಗ ನನ್ನ ಜನ್ಮಭೂಮಿ ಈ ಭಾಗ ಆದ ಕಾರಣ ಇಲ್ಲಿದ್ದು ಏನು ಪರಿಸರವನ್ನು ತಿಳಿ ಮಾಡಬೇಕು, ಶಾಂತಿ ಪಡಿಸಬೇಕು, ಎಲ್ಲ ಒಂದು ಈ ನಮ್ಮ ಹಿಂದೂ ಸಮಾಜವನ್ನು ಎಲ್ಲ ಒಂದು ಗೊಂದಲಗಳನ್ನು ನಿವಾರಿಸಿ ಒಂದು ತಿಳಿಯಾದ ಒಂದು ಶುಭ್ರವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಆ ಮೂಲಕ ಎಲ್ಲ ಮನಸ್ಸುಗಳನ್ನು ಒಂದು ಮಾಡಿಸಿ ಒಂದು ಪ್ರಬಲವಾದ ಒಂದು ಸಶಕ್ತವಾದ ಒಂದು ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ನನ್ನ ಕನಸಿದೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಎಲ್ಲ
ಸಾರ್ವಜನಿಕರ ಒಂದು ಬೇಡಿಕೆಯಂತೆ ಹಾಗೂ ತುಂಬ ಜನ ಸಹಕಾರ ಕೊಡ್ತೇನೆ ಅಂತ ಹೇಳಿದ್ದಾರೆ, ನಿಮ್ಮ ಬೆನ್ನಿಗೆ ನಿಲ್ತೇವೆ ಅಂತ ಹೇಳಿ. ಏನಾದರೂ ಇಲ್ಲಿ ಒಂದು ಧರ್ಮ ಶಿಕ್ಷಣ ಮಕ್ಕಳಿಗೆ ಕೊಡುವಂಥ ಒಂದು ವಿದ್ಯಾಲಯವನ್ನು, ಹಿಂದೂ ಧರ್ಮದ ಒಂದು ಶಿಕ್ಷಣವನ್ನು ಕೊಡುವಂಥ, ಅದರಲ್ಲೂ ಮಕ್ಕಳಿಗೆ ಕಲಿಸುವಂಥ ಒಂದು ಯೋಜನೆಯನ್ನು ಮಾಡಬೇಕು ಅಂತ ಇಂದು ನಾಗ ಶಾಲೆ ಇಲ್ಲಿ ನಾಗಸೇನೆ ನಿರ್ಮಾಣ ಮಾಡಬೇಕು ಅಂತ ಈ ಭಾಗದಲ್ಲಿ ನನ್ನ ಜನ್ಮಭೂಮಿ ಸ್ಥಳದಲ್ಲಿ ಮಾಡಬೇಕು. ಆ ಮೂಲಕ ಸಮಾಜದ ಕಣ್ಣೊರೆಸುವಂಥ, ಕಣ್ಣೀರನ್ನು ಒರೆಸುವಂಥ, ಸಮಾಜ ಸೇವೆ ಮಾಡುವಂಥ ಒಂದು ಪ್ರಯತ್ನವನ್ನು ಬೇಕು ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಉಂಟು. ತಂದೆ ತಾಯಿಯ ಒಂದು ಕನಸು ಸಾಗಿತ್ತು. ಅದಕ್ಕೋಸ್ಕರ ಆ ನಿಟ್ಟಿನಲ್ಲಿ ಎಲ್ಲರ ಸಹಕಾರವನ್ನು ಬಯಸುತ್ತಾ ಆ ಮಟ್ಟದಲ್ಲಿ ಕೆಲಸ ಮಾಡ್ತೇನೆ, ನಾನು ಕಾರ್ಯೋನ್ಮುಖ ಆಗ್ತೇನೆ ಅಂತ ತಿಳಿಸ್ತೇನೆ ಮುಂದಿನ ದಿನಗಳಲ್ಲಿ. ಓಕೆ, ಮತ್ತೆ ಯಾವಾಗ ಸ್ವಾಮೀಜಿ ತುಳುನಾಡಿಗೆ? ಭಗವಂತ ಕರೆಸಬೇಕು. ನಮ್ಮದಂತ ಏನಿಲ್ಲ. ಈಗ ನಾನು ಸಹ ಬಂದದ್ದು, ನಾನು ಯೋಚನೆ ಮಾಡಿ ಬಂದವನಲ್ಲ. ಏನೋ ಕಾರಿಂಜೇಶ್ವರ ಕಲಿಸಿದ್ದಾನೆ, ಬಂದಿದ್ದೇನೆ, ಸೇವೆ ಮಾಡ್ತಾ ಇದ್ದೇನೆ. ಕಾರಿಂಜನ ಹೋರಾಟಕ್ಕೋಸ್ಕರ ಬಂದಿರುವಂಥದ್ದು ತಾವು? ಕಾರಿಂಜೇಶ್ವರನ ಹೋರಾಟಕ್ಕೆ ನನಗೆ ಈ ಭಾಗದಲ್ಲಿ ಈಗ ನಾನು ಬಂದದ್ದು ದತ್ತಪೀಠಕ್ಕೆ, ಮತ್ತು ಈ ವಿಚಾರಕ್ಕೂ ಕಾರಿಂಜೇಶ್ವರ ಕ್ಷೇತ್ರಕ್ಕೂ ಮತ್ತು ದತ್ತಪೀಠ ವಿಚಾರದಲ್ಲಿ ನನ್ನನ್ನು ಕರೆಸಿದ್ರು. ಬೆಂಗಳೂರಿನಲ್ಲಿ ಹೂಡಿ ಮಂಜುನಾಥ್ ಅಂತ, ರಾಮಭಕ್ತ ಹೂಡಿ ಮಂಜುನಾಥ್ ಅಂತ ಅವರು ಕರೆಸಿದರು. ಹಾಗೆ ನನಗೆ ಈ ಕಾರಿಂಜೇಶ್ವರ ಕ್ಷೇತ್ರದ ಒಂದು ದೇವರ ಒಂದು, ನಾವೊಂದು ಶಿವಭಕ್ತ ಆದ ಕಾರಣ ನನಗೆ ಒಂದು ಶಿವಕ್ಷೇತ್ರವನ್ನು ಉಳಿಸುವಂಥದ್ದು ಅನಿವಾರ್ಯ. ನಿಜ. ಮತ್ತು ನಾನು ಈ ಜನ್ಮಸ್ಥಾನವು ಇದೇ ಬಂಟ್ವಾಳ ತಾಲೂಕು ಆದ ಕಾರಣ ನಾನು ಇದಕ್ಕೆ ಒಬ್ಬ ಬಂಟ್ವಾಳದ ಸಾಮಾನ್ಯ ಒಂದು ನಾಗರಿಕನಾಗಿ ನನ್ನ ಕಡೆಯಿಂದ ನಾನು ಆಗುವಂಥದ್ದು ಆ ಕಾರಿಂಜೇಶ್ವರ ಕ್ಷೇತ್ರದ ಒಂದು ಉಳಿಸುವ ಮೂಲಕ ಸನಾತನ ಸಂಸ್ಕೃತಿ ಧರ್ಮ ಪರಂಪರೆಯನ್ನು ಉಳಿಸುವಂಥ ಒಂದು ಕೈಲಾದ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ನನ್ನನ್ನು ನಾನು ತೊಡಗಿಸಿಕೊಳ್ತೇನೆ. ಮುಂದೆಯೂ ನನ್ನ ಕೈಯಿಂದ ಆಗುವಂಥದ್ದು ಗರಿಷ್ಠವಾಗಿ ನಾನು ಏನೆಲ್ಲ ಮಾಡಬಹುದು ಅದನ್ನೆಲ್ಲ ಯೋಚನೆ ಮಾಡಿ ಮುಂದಕ್ಕೆ ನಾನು ಕಾರ್ಯಪ್ರವೃತ್ತ ಆಗ್ತೇನೆ. ಓಕೆ ಓಕೆ, ಇದು ನಾಗ ಸಾಧುಗಳ ಮಾತುಗಳು. ಮುಂದಕ್ಕೆ ನಾಗ ಸೇನೆಯನ್ನು ಮಾಡಬೇಕು ಅನ್ನುವಂಥ ಆಸೆ ಇದೆ. ಜೊತೆಗೆ ಮಕ್ಕಳಿಗೆ ಧರ್ಮ ಶಿಕ್ಷಣ ಜಾಗೃತಿಯನ್ನು, ಇದು ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು ಪ್ರಸಕ್ತ ಕಾಲಘಟ್ಟದಲ್ಲಿ. ಇದನ್ನು ನೀಡಬೇಕು ಅನ್ನುವಂಥ ಆಸೆ, ಕನಸಿದೆ ಅನ್ನುವಂತಹ ವಿಚಾರ. ಜೊತೆಗೆ ನಾವೆಲ್ಲವೂ ಕೂಡ ಕೇಳಿದ್ದೇವೆ ನಾಗ ಸಾಧುಗಳ ಬಗ್ಗೆ, ಆ ವಿಚಾರಗಳ ಬಗ್ಗೆ ಅನೇಕ ವಿಚಾರಗಳನ್ನು ಕೂಡ ನಾವು ಗಮನಿಸಿದ್ದೇವೆ. ಆದರೆ ತುಳುನಾಡಿನ ಏಕೈಕ ನಾಗ ಸಾಧು ವಿಠಲ್ಗಿರಿ ಮಹಾರಾಜ್, ತಪೋನಿಧಿ ಬಾಬಾ ಶ್ರೀ ವಿಠಲ್ಗಿರಿ ಮಹಾರಾಜ್ ಅವರು ಇವತ್ತು ನಮ್ಮ ಕುಡ್ಲ ವಾಹಿನಿಯ ಸ್ಟುಡಿಯೋಗೆ ಬಂದಿದ್ದಾರೆ. ನಾಗ ಸಾಧುಗಳ ಜೀವನ ಕ್ರಮ, ಜೊತೆಗೆ ಅವರ ಕಠಿಣ ಪರಿಶ್ರಮ, ಶ್ರದ್ಧೆಯಿಂದ ಶಿವನ್ನ ಒಲಿಸುವಂತಹ ಒಂದು ಅವರ ಕಠೋರವಾಗಿರುವಂತಹ, ಅದ್ಭುತವಾಗಿರುವಂತಹ, ಅಮೋಘವಾಗಿರುವಂತಹ ಸಾಧನೆ, ಆ ಸಾಧನೆಗಳ ಮೂಲಕ ನಾಗ ದೀಕ್ಷೆಯನ್ನು ಪಡೆದುಕೊಂಡಿರುವಂತಹ ವಿಠಲ್ಗಿರಿ ಮಹಾರಾಜ್ ಅವರು, ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSSನ ಮೂಲದಿಂದ ಬಂದಿರುವಂತಹ ವಿಠಲ್ ಪೂಜಾರಿ ಅವರು ಪೂರ್ಣ ಪ್ರಮಾಣದಲ್ಲಿ ಧರ್ಮ ಜಾಗೃತಿಯಲ್ಲಿ ತೊಡಗಿಕೊಂಡಿದ್ದಾರೆ. ಜೊತೆಗೆ ಶಿವನ ಧ್ಯಾನವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ, ನಿಷ್ಕಲ್ಮಶತೆಯಿಂದ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆ ತರುವಂತಹ ವಿಚಾರ. ಜೊತೆಗೆ ಇಡೀ ನಮ್ಮ ತುಳುನಾಡಿಗೆ, ಇಡೀ ನಮ್ಮ ರಾಜ್ಯಕ್ಕೆ ಹೆಮ್ಮೆ ತರುವಂತಹ ವಿಚಾರ. ಇವತ್ತು ನಮ್ಮ ಕುಡ್ಲ ವಾಹಿನಿಯ ಸ್ಟುಡಿಯೋದಲ್ಲೇ ಇದ್ದಾರೆ ಬಾಬಾ ವಿಠಲ್ಗಿರಿ ಮಹಾರಾಜ್ ಅವರು. ಮತ್ತೊಮ್ಮೆ ಅನಂತ ಧನ್ಯವಾದಗಳು ಸ್ವಾಮೀಜಿ, ಇವತ್ತು ನಮ್ಮ ಕುಡ್ಲ ವಾಹಿನಿಯ ಸ್ಟುಡಿಯೋಗೆ ಬಂದಿದ್ದೀರಾ. ತಮ್ಮ ಆಶೀರ್ವಾದ ಇದೇ ರೀತಿ ಇರಲಿ. ಜೊತೆಗೆ ಸಮಾಜವನ್ನು ಬದಲಾಯಿಸಬೇಕು ಅನ್ನುವಂಥ ಒಂದು ಒಳ್ಳೆಯ ಮನಸ್ಸಿನಲ್ಲಿದ್ದೀರಾ. ತಮ್ಮ ಎಲ್ಲ ವಿಚಾರಗಳು ಇನ್ನು ಮುಂದಕ್ಕೆ ಆಗಲಿ ಅನ್ನುವಂಥದ್ದು ನಮ್ಮ ಆಶಯ. ಯಾಕಂದರೆ ಸಮಾಜ ಬದಲಾಗಬೇಕು ಅನ್ನೋದು ಒಳ್ಳೆಯ ಮನಸ್ಸು. ಹಾಗಾಗಿ ತಾವು ವಿಠಲ ಪೂಜಾರಿ ಆಗಿದ್ದವರು, ವಿಠಲ್ಗಿರಿ ಮಹಾರಾಜ್ ಆಗಿದ್ದೀರಾ, ನಾಗ ಸಾಧು ಆಗಿದ್ದೀರಾ. ತಮ್ಮ ಆಶೀರ್ವಾದ ಸದಾ ಇರಲಿ. ಧನ್ಯವಾದಗಳು ಸ್ವಾಮಿ. ಓಂ ನಮೋ ನಾರಾಯಣ. ಧನ್ಯವಾದ ಸ್ವಾಮಿ. ಎಸ್ ವೀಕ್ಷಕರಿದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.